ಹರೇ ಕೃಷ್ಣ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮ, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಪ್ರಭುಪಾದ ಹೇಳ್ತಾರೆ, ಪ್ರಶ್ನೆ ಅಂದ್ರೆ ಈ ರೀತಿ ಪ್ರಶ್ನೆ ಕೇಳಬೇಕು. ಬ್ಯೂಟಿಫುಲ್ ಪ್ರಶ್ನೆ, ಒಂದಕ್ಕೊಂದು ಎಲ್ಲ ಒಳ್ಳೆ ಪ್ರಶ್ನೆ. ಅರ್ಜುನ್ ನೋಡಿ ಈ ರೀತಿ ಪ್ರಶ್ನೆ ಕೇಳ್ತಿದ್ದಾನೆ. ಎಸ್, ಈಗ ಇದು 7ನೇ ಅಧ್ಯಾಯದಲ್ಲಿ ಉಂಟು. 2 ಶ್ಲೋಕ ಹೇಳ್ತೇನೆ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತೈ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚ ಅಖಿಲಂ ಸಾಧಿಭೂತ ಆದಿದೈವಂ ಮಾಂ ಸಾಧಿಯಜ್ಞಾಂ ಚ ಯೇ ವಿದು ಪ್ರಾಯೇಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಈಗ ಅವನ ಪ್ರಶ್ನೆಗೆ ಇದರಲ್ಲಿ ಕೂಡ ಉತ್ತರ ಉಂಟು. ಅಂದ್ರೆ ಆದಿಭೂತ ಆದಿದೈವ ಆದಿಯಜ್ಞ ಮತ್ತೆ ಇಲ್ಲಿ ಪ್ರಾಯಣ ಕಾಲೇಚ ಕಾಲೇ ಅಪಿ ಚ ಮಾಂ. ಎಸ್, ಓಕೆ. ನಾವು ಫಸ್ಟಿಗೆ ಭಗವಂತನ ಉತ್ತರ ಮತ್ತೆ ಟೇಬಲ್ ನೋಡುವ. ಈಗ ಭಗವಂತ ಅಂತ ಹೇಳ್ತಿದ್ದಾನೆ ಕೃಷ್ಣ. ದೇವೋತ್ತಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ನೋಡಿ ಇಲ್ಲಿ ಆತ್ಮ. ಈ ತುಂಬಾ ನನ್ನ ಹಿಂದಿನ ಕ್ಲಾಸಲ್ಲಿ ಬೇರೆ ಬೇರೆ ಸಂಸ್ಥೆಗಳುಂಟು, ಸೋಕೋಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು. ಅವರೆಲ್ಲ ಬಕ್ವಾಸ್ ಅಂದ್ರೆ ರಬ್ಬಿಶ್. ಆತ್ಮ ಇಲ್ಲಿ ಉಂಟಂತೆ, ಇನ್ನೊಬ್ರು ಹೇಳುವಂಥದ್ದು ಆತ್ಮ ಇಲ್ಲಿ ಉಂಟು, ಇನ್ನೊಬ್ರು ಹೇಳುವ ಆತ್ಮ ಬೆನ್ನಲ್ಲಿ ಉಂಟು. ನಾವು ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ಕೃಷ್ಣ ಎಂತ ಹೇಳ್ತಿದ್ದಾನೆ ಅದರ ಪ್ರಕಾರ ಹೋಗ್ಬೇಕು, ನಮ್ಮ ಅಲ್ಲ. ಹೂವಾಬ ಈ ಎಲ್ಲ ಸಂಸ್ಥೆಗಳು ಎಂತ ಅಂದ್ರೆ ನೋಡಿ, ಅದಕ್ಕೆ ನಾವು ಹೇಳುವಂಥದ್ದು ಸ್ವಲ್ಪ ನೀವು ಜಾಗ್ರತೆಯಲ್ಲಿ ಇರಬೇಕು. ಈ ಸಂಪ್ರದಾಯ 4 ಸಂಪ್ರದಾಯದಿಂದ ತಗೊಂಡ್ರೆ ಅದು ಅಥೆಂಟಿಕ್, ಇಲ್ಲದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಅಲ್ಲಿ ಉಂಟು ಇಲ್ಲಿ ಉಂಟು. ಅಲ್ಲ, ಆತ್ಮವಿರುವುದು ಹೃದಯದ ಭಾಗದಲ್ಲಿ. ಕೃಷ್ಣ ಹೇಳ್ತಾನೆ ಹೃದಯದ ಭಾಗದಲ್ಲಿ ಕೃಷ್ಣ ಉಂಟು ಅಂತ ಹೇಳ್ತಾನೆ. ಹಾಗೆ ಕೃಷ್ಣ ಅಥಾರಿಟಿ. ಹಾಗೆ ನಾವು ಈ ರೀತಿ ತೆಗಿಬೇಕು. ನೋಡಿ, ನಮ್ಮ ದೇಹ ಚೇಂಜ್ ಆಗ್ತಾ ಇರ್ತದೆ, ಆದರೆ ಆತ್ಮವು ಚೇಂಜ್ ಆಗುವುದಿಲ್ಲ. ಇಲ್ಲಿ ನಿಮ್ಗೆ ಕಾಣ್ತದೆ, ಸಣ್ಣದಿಂದ ನಾವು ಮಿಡ್ಲ್ ಏಜ್ಗೆ, ಫಸ್ಟ್ ಯೂತ್, ಮಿಡ್ಲ್ ಏಜ್ ಮತ್ತೆ ಓಲ್ಡ್ ಏಜ್, ಆದರೆ ಆತ್ಮವು ಸೇಮ್. ಎಸ್, ಈಗ ಭಗವಂತ ಅವನ ಇನ್ನೊಂದು ಪ್ರಶ್ನೆಗೆ ಉತ್ತರ. ಶರೀರಧಾರಿಗಳ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಗತಿಗೆ ಆದಿಭೂತ ಎಂದ ಹೆಸರು. ಸೂರ್ಯಚಂದ್ರನಂತಹ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದ ಹೆಸರು. ಎಲ್ಲ ಶರೀರಧಾರಿಗಳ ಹೃದಯ ಭಗವಂತನಲ್ಲಿ ಪರಮಾತ್ಮನ ಪ್ರತಿನಾದ ನನಗೆ ಪರಮಪ್ರಭುವಿಗೆ ಆದಿಯಜ್ಞ, ಯಜ್ಞದ ಪ್ರಭು ಎಂದು ಹೆಸರು. ಹಾಗಾಗಿ ಆದಿಭೂತ ಆದಿದೈವ ಆದಿಯಜ್ಞ. ಎಸ್, ಈಗ ನಾವು ಈ ಇದರಲ್ಲಿ ಟೇಬಲ್ ಅಲ್ಲಿ ತಿಳಿಯುವ. ಈಗ ಈ ಸೈಡ್ ಅಲ್ಲಿ ಪ್ರಶ್ನೆ, ಈ ಸೈಡ್ ಅಲ್ಲಿ ಪರಮಾತ್ಮನ ಉತ್ತರ, ಕೃಷ್ಣನ ಉತ್ತರ, ಭಗವಂತನ. ಫಸ್ಟ್ ಅರ್ಜುನನ ಪ್ರಶ್ನೆ, ಆತ್ಮ ಬ್ರಹ್ಮ ಆತ್ಮ ಅಂದ್ರೆ ಅಂತ. ಅದಕ್ಕೆ ಕೃಷ್ಣನ ಉತ್ತರ, ನಾಶವಿಲ್ಲದ ಜೀವಾತ್ಮ. ಆತ್ಮವು ನಾಶವಾಗುವುದಿಲ್ಲ. ಈಗ ನಾವು ಯಾರಾದ್ರೂ ನಮ್ಮ ಸಂಬಂಧಿಕರು ಯಾರಾದ್ರೂ ಮನೆಯಲ್ಲಿ ಸತ್ರೆ ನಾವೆಂತ ಮಾಡ್ತೇವೆ? ಕೂಗ್ತೇವೆ, ನಿನ್ನೆ ತನಕ ಇದ್ರು ಇವತ್ತು ಹೋದ್ರು. ಎಂತ ಹೋಯ್ತು? ಅಲ್ಲೇ ಇದ್ದಾರೆ. ಎಂತ ಹೋಯ್ತು? ಅವರು ಅಲ್ಲೇ ಇದ್ದಾರೆ. ಎಂತ ಹೋಯ್ತು? ಆತ್ಮ ಹೋಯ್ತು. ಆತ್ಮಗೆ ಸಾವಿಲ್ಲಪ್ಪ, ಮತ್ತೆ ನಾವು ಯಾಕೆ ಕೂಗುವಂಥದ್ದು? ಹಾಗಾಗಿ ಈ ಧೀರನಾದವನು ಕೂಗುವುದಿಲ್ಲ. ದೇಹಿನಸ್ಮಿ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಧೀರನಾದವನು ಇದಕ್ಕೆ ವ್ಯಥೆ ಪಡುವುದಿಲ್ಲ, ಆದ್ರೆ ಅಧೀರನು ವ್ಯಥೆ ಪಡ್ತಾನೆ. ಯಾಕೆಂದ್ರೆ ದೇಹದ ಭಾವನೆಯಲ್ಲಿದ್ದಾನೆ. ಅದಕ್ಕೆ ನಾವು ಈ ಭಗವಂತ ನಮ್ಮನ್ನು ಆತ್ಮನೆಲೆಗೆ ತರ್ತದೆ. ಆಗ ನಮ್ಗೆ ನಾ ಶೋಚದಿ ನಾ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು. ಎಸ್. ಎರಡನೇದು ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ದೇಹದ ನಿಯಂತ್ರಕ, ಜೀವಿಯ ಸ್ವರೂಪ. ಈ ಜೀವಿಯ ಸ್ವರೂಪ ಅಂತ, ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣನ ನಿತ್ಯ ಸೇವಕ. ಪ್ರಭುಪಾದ ಹೇಳ್ತಾರೆ, ಸೇವೆ ಮಾಡೋದು ಮನುಷ್ಯನ ಪ್ರಜಾಪ್ರಭುತ್ವ ಹಕ್ಕಂತೆ, ಕಾನ್ಸ್ಟಿಟ್ಯೂಷನಲ್ ರೈಟ್. ಸೇವೆ ಮಾಡುವಂಥದ್ದು. ಕೃಷ್ಣನ ಸೇವೆ ಮಾಡದಿದ್ರೆ ಅವ ಫಸ್ಟಿಗೆ ಅಂದ್ರೆ ಅವನ ಹೆಂಡತಿ, ಮಕ್ಕಳು, ಅವನ ಈ ಗ್ರಾಮ,
ಅವನ ಈ ಜಿಲ್ಲೆ, ಅವನ ರಾಜ್ಯ, ಅವನ ದೇಶ, ಇದು ಯಾವುದೇ ಮಾಡದಿದ್ರೆ ಅಟ್ಲೀಸ್ಟ್ ಒಂದು ನಾಯಿಯನ್ನು ಇಟ್ಟು ಸೇವೆ ಮಾಡ್ತಾನೆ ಅಂತ. ಯಾಕೆಂದ್ರೆ ಸೇವೆ ಮಾಡುವುದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಪ್ರಜಾಪ್ರಭುತ್ವ ಹಕ್ಕು. ಯಾಕೆ ನಾವು ಕೃಷ್ಣನ ಸೇವೆ ಮಾಡಬಾರ್ದು? ಇದು ನಮಗೆ ಪ್ರಶ್ನೆ ಬರಬೇಕು. ಯಾಕೆಂದ್ರೆ ಉಳಿದ ಸೇವೆ ಅಂದ್ರೆ ನೀವು ಎಷ್ಟೇ ಸೇವೆ ಮಾಡಿದ್ರು ಕೂಡ ಪ್ಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಪ್ರಭುಪಾದ ಹೇಳ್ತಾರೆ, ಗಾಂಧೀಜಿ ದೇಶಕ್ಕೋಸ್ಕರ ಅವರ ಲೈಫ್ ಅನ್ನು ಕೊಟ್ಟಿದ್ರು, ಟೋಟಲ್ ಎಲ್ಲವನ್ನು ಬಿಟ್ಟು ಇದಕ್ಕೆ. ಆದ್ರೆ ಅವರನ್ನು ಗುಂಡು ಹಾಕಿ ಕೊಂದ್ರು. ಅದಕ್ಕೆ ಹೇಳುವಂಥದ್ದು, ನೀವು ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ ಅವರು ಎನಿಸಿದ್ದು ನಾನು ದೇಶಕ್ಕೋಸ್ಕರ ಮಾಡಿದ್ರೆ ಜನರೆಲ್ಲ ನನ್ನನ್ನು ಇದು ಮಾಡ್ತಾರೆ. ಇಲ್ಲ, ಎಷ್ಟು ಅಂದ್ರೆ ಒಂದು ಸೆಕ್ಟರ್ ಅವರಿಗೆ ಅವ್ರು ಮಾಡಿದ್ದು ಒಳ್ಳೇದಾಗ್ತದೆ, ಇನ್ನೊಂದು ಸೆಕ್ಷನ್ ಉಂಟು ಅವರಿಗೆ ಇಡಿಸುವುದಿಲ್ಲ. ಆದರೆ ಕೃಷ್ಣನಿಗೆ ಸೇವೆ ಮಾಡಿದ್ರೆ ಎಲ್ಲ ಸೆಕ್ಷನ್ ಅವರಿಗೆ ಇಡಿಸ್ತದೆ. ಅದಕ್ಕೆ ಹೇಳುವಂಥದ್ದು, ನಾವು ಸರಿಯಾಗಿ ಸೇವೆ ಮಾಡಬೇಕು, ಇಲ್ಲಿ ಸೇವೆ ಮಾಡಬೇಕು, ಅಲ್ಲಿ ಸೇವೆ ಮಾಡಬೇಕು. ಕೃಷ್ಣನಿಗೆ ಸೇವೆ ಮಾಡಿದ್ರೆ ಈ ಜನ್ಮ ಅಲ್ಲ, ನಮ್ಗೆ ಅದು ಸನಾತನ ಇಟರ್ನಲ್ ಆಗಿ ನಮ್ಗೆ ಅದು ಸಿಗ್ತದೆ, ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗ್ತದೆ. ಹಾಗಾಗಿ ಇದು ಮೇನ್, ಇದು ಜನರಿಗೆ ತಿಳಿಲಿಲ್ಲ. ಆದ್ರೆ ಇದನ್ನು ನಾವು ತಿಳಿಬೇಕು. ಯಾವಾಗ ಇದನ್ನು ನಾವು ತಿಳಿದೇವೆ, ಪ್ರಭುಪಾದ ಹೇಳ್ತಾರೆ, ಸೇವಾ ಭಾವ ಒಳಗಿಂದ ಉಂಟಂತೆ, ಅದನ್ನು ಜಸ್ಟ್ ನಾವು ಡಬಲ್ ಮಾಡಬೇಕು. ಅಂದ್ರೆ ಸರಿಯಾದ ಜಾಗಕ್ಕೆ ಅದನ್ನು ನಾವು ಇಡ್ಬೇಕು. ಯಾವಾಗ ನಾವು ಕೃಷ್ಣನಿಗೆ ಇಡ್ತೇವೆ ಸೇವೆ, ನಮ್ಮ ಜೀವನ ಸಾರ್ಥಕ. ಮತ್ತೆ ಮೂರನೇದು ಕರ್ಮ, ಕೆಲಸ, ಫಲಪ್ರದ ಚಟುವಟಿಕೆಗಳು, ಭೌತಿಕತೆಗೆ ಕಾರಣವಾಗುವ ಕ್ರಿಯೆಗಳು. ಈಗೆಂತ ಅಂದ್ರೆ ಹೆಚ್ಚಿನವರು ಹೇಳುವಂಥದ್ದು, ನೀವು ಹರೇ ಕೃಷ್ಣದವರು, ನೀವು ಕೆಲಸ ಮಾಡುವುದೇ ಇಲ್ಲ, ನೀವು ಜಪ ಮಾಡ್ತಾ ಇರ್ತೀರಿ, ನೀವು ಓದ್ತಾ ಇರ್ತೀರಿ, ನೀವು ಅಷ್ಟೇ ಮಾಡುವಂಥದ್ದು. ಅವ್ರೆಂತ ಎಣಿಸೋದಂದ್ರೆ, ನಾವು ಹೊರಗೆ ಅಂತಂದ್ರೆ ಹೊರಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡೋದು ಅದು ಮಾತ್ರ ಕೆಲಸ ಅಲ್ಲ ಸರ್, ಇದು ಕೂಡ ಕೆಲಸವೇ. ಈಗ ನಾವು ಪ್ರಚಾರ ಮಾಡ್ತಾ ಇದ್ದೇವೆ, ಈಗ ಓದುದು ಒಂದು 2-3 ಗಂಟೆ ಓದುವಂತ, ಅದು ಕೂಡ ಕೆಲಸವೇ. ಆದ್ರೆ ಜನರಿಗೆ ಎಂತಂದ್ರೆ ಹಣ ಸಿಗ್ಬೇಕು, ಕೆಲಸ ಮಾಡಿದಕ್ಕೆ ಹಣ ಸಿಗ್ಬೇಕು, ಅದು ಮಾತ್ರ ಕೆಲಸ. ಇದು ತಪ್ಪು. ಯಾಕೆಂದ್ರೆ ಕೊಡುವವ ಕೃಷ್ಣ. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಕೃಷ್ಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ 2 ಕೈ ಸಾಲದು, ಅಷ್ಟು ಚಪ್ಪಟ್ ಪಾಡಿಕೆ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಕೃಷ್ಣ ಆ ರೀತಿ ಕೊಡ್ತಾರೆ. ಆದ್ರೆ ಕೃಷ್ಣ ಯೋಚನೆ ಮಾಡಿ ಕೊಡುವಂಥದ್ದು. ಹೇಗೆ? ಇವ ಇಟ್ಕೊಳ್ತಾನ, ಜಾಗ್ರತೆಯಲ್ಲಿ ಇಡ್ತಾನ, ಒಮ್ಮೆ ಕೃಷ್ಣನಿಗೆ ಓಕೆ ಅಂತ ಆದ್ರೆ ಮತ್ತೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಕೊಡುವಂಥದ್ದು ಕೃಷ್ಣ. ಹೇಗಂದ್ರೆ ಒಬ್ಬ 16 ಗಂಟೆ ಕೆಲಸ ಮಾಡಿದ, ಇನ್ನೊಬ್ಬ 8 ಗಂಟೆ ಕೆಲಸ ಮಾಡಿದ. 8 ಗಂಟೆ ಕೆಲಸ ಮಾಡಿದವನಿಗೆ ಆ ದಿವಸದಲ್ಲಿ 1 ಕೋಟಿ ಸಿಕ್ತು ಚೆಕ್. 16 ಗಂಟೆ ಕೆಲಸ ಮಾಡಿದವನಿಗೆ 1,000 ಸಿಕ್ತು. ಅದು ಹೇಗೆ? ಈಗ ಜನರ ಪ್ರಕಾರ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಸಿಗುವಂಥದ್ದು ಅಲ್ಲ ಸರ್. ನಾಳೆ ಚೆಕ್, ಇವತ್ತಿದ್ದು ಚೆಕ್ ರೆಡಿ ಉಂಟು, ಆ ದಿವಸ ಕೃಷ್ಣ ಸೈನ್ ಹಾಕುವಂಥದ್ದು. ನಿಮ್ಮ ಕರ್ಮ ಪ್ರಕಾರ ಎಷ್ಟು ನಿಮಗೆ ಸಿಗಬೇಕು ಅಷ್ಟೇ ಸಿಗಬೇಕು. ಆದ್ರೆ 8 ಗಂಟೆ ಕೆಲಸ ಮಾಡ್ಬೇಕು. ಕೃಷ್ಣ ಕೊಡ್ತಾನಂತ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಮಲಗುವುದಲ್ಲ, ಕೆಲಸ ಮಾಡ್ಬೇಕು. ಶಾಸ್ತ್ರ ಹೇಳುವಂಥದ್ದು 8 ಗಂಟೆ. ಮಾತ್ರ 8 ಗಂಟೆಗೆ ಜಾಸ್ತಿ ಮಾಡಬಾರ್ದು. ಈಗ ಲೇಬರ್ ಆಕ್ಟ್ ಅಂತ ಹೇಳುವಂಥದ್ದು, ಈಗ ಒಬ್ಬ ಲೇಬರ್ ಅನ್ನು ಈ ಫ್ಯಾಕ್ಟ್ರಿ ತೆಗೆದ ಅವರನ್ನು ಅಪಾಯಿಂಟ್ ಮಾಡ್ತಾರೆ, ಮತ್ತೆ ಅವರನ್ನು 8 ಗಂಟೆ ಮಾತ್ರ ಕೆಲಸ ಮಾಡಿಸಬೇಕು. ಇನ್ ಕೇಸ್ ಅವ್ರು 9 ಗಂಟೆ ಮಾಡಿದ್ರೆ ಅವನು ಕೇಸ್ ಹಾಕ್ಬೋದು, ಅವ ಫ್ಯಾಕ್ಟ್ರಿ ಓನರ್ ಜೈಲಿಗೆ ಹೋಗ್ತಾನೆ. ಲೇಬರ್ ಆಕ್ಟ್ ಕೂಡ ಹೇಳುವಂತ 8. ಹಾಗಾಗಿ ನಾವು 8 ಗಂಟೆ ಕೆಲಸ ಮಾಡಬೇಕು. ಆದಿಭೂತ ಭೌತಿಕ ಪ್ರಕೃತಿ ನೋಡಿ, ಹೆಚ್ಚಿನವರು ಹೇಳುವಂಥದ್ದು, ಸ್ವಲ್ಪ ಹಣ ಆದ ಕೂಡಲೇ ನಾನು ಎಲ್ಲ ಮಾಡಿದ್ದು, ನನ್ನಿಂದಲೇ ಎಲ್ಲ ಆದದ್ದು, ಅದು ಮಾಡಿದ್ದು ನಾನು. ಈಗ ಎಂತಂದ್ರೆ ಒಬ್ರು ಹೀಗೆ ಹೇಳಿದ್ರು, ಈ ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಸುನಾಮಿ ಬರುವಂಥದ್ದು, ತುಂಬ ಅಂತಸ್ತಿನವ, ಅವನಿಗೆ ತುಂಬ ಅಹಂಕಾರ ಇತ್ತು. ನಾನು ಮಾಡಿದ್ದು, ಈ ಮನೆ ಕಟ್ಟಿದ್ದು ನಾನು, ಅದು ಬಿಲ್ಡಿಂಗ್ ಮಾಡಿದ್ದು ನಾನು. ಅಲ್ಲಿ ನಿಮ್ಗೆ ಗೊತ್ತುಂಟಲ್ಲ ಸುನಾಮಿ ಹೇಗೆ ಅಂತ, ವೆಸ್ಟ್ ಬೆಂಗಾಲಲ್ಲಿ ಅದು ಬರ್ತಾ ಇರ್ತದೆ. ಅವನು ಪೂರ್ತಿ ಸುನಾಮಿಯಲ್ಲಿ ಕೊಚ್ಚಿ ಹೋಯಿತು ಎಲ್ಲ ಒಂದು ಬಿಲ್ಡಿಂಗ್. ಮತ್ತೆ ಹೀಗೆ ತಲೆಗೈ ಇಟ್ಟು ಹೇಳ್ತಾ ಇದ್ದಾನೆ, ಪರಮಾತ್ಮ ಯಾಕೆ ಹೀಗೆ ಆಯಿತು, ಅದಕ್ಕೆ ಮುಂಚೆ ಹೇಳಿದ್ದಾನೆ ಎಲ್ಲ ನಾನು ಮಾಡಿದಂತ. ಹಾಗಾಗಿ ನಾವು ಪ್ರಕೃತಿ ಮೇಲೆ ಕೂಡ
ಡಿಪೆಂಡ್ ಆಗಿದ್ದೇವೆ. ಮತ್ತೆ ಆದಿದೇವ, ಎಲ್ಲ ದೇವತೆಗಳು ಒಳಗೊಂಡ ವಿಶ್ವರೂಪ. ಈಗ ಎಂತ ಅಂದ್ರೆ ಇಂದ್ರ ಟೈಮಿಗೆ ಮಳೆ ಬೀರಿಸದಿದ್ರೆ ನಾವು ಎಂತ ಮಾಡುವಂಥದ್ದು? ನಾವು ಟೋಟಲಿ ಕೊಲ್ಯಾಪ್ಸ್. ಸರಿಯಾಗಿ ನಮಗೆ ನೀರಿಲ್ಲದಿದ್ರೆ ನಮ್ಮ ಜೀವನ ಹೋಗುವುದಿಲ್ಲ. ಹಾಗಾಗಿ ಮತ್ತೆ ಸೂರ್ಯ ಚಂದ್ರ ಅವರು ಕಿರಣ ಸ್ಟಾಪ್ ಮಾಡಿದ್ರೆ ನಾವು ಕತ್ತಲಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಅವರಲ್ಲಿ ಕೂಡ ನಾವು ಡಿಪೆಂಡ್. ಒಂದು ಆದಿಭೂತ ಮತ್ತೊಂದು ಆದಿದೈವ. ಮತ್ತೆ ಆದಿಯಜ್ಞ, ನಾವು ಟೋಟಲಿ ಕೃಷ್ಣನ ಮೇಲೆ ಪರಮಾತ್ಮನ ಮೇಲೆ ಡಿಪೆಂಡ್. ಪರಮಾತ್ಮ ಈ ದೇಹವನ್ನು ಬಿಟ್ಟು ಹೋದ್ರೆ ನಾವು ಕೊಲ್ಯಾಪ್ಸ್. ಹಾಗಾಗಿ ಆದಿಯಜ್ಞ, ಯಜ್ಞದ ಭೋಕ್ತ. ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ ನೋಡಿ, ಎಲ್ಲರ ಹೃದಯದಲ್ಲಿ. ಆದ್ರೆ ಈ ಸಂಸ್ಥೆಗಳು ಬೋಗಸ್, ತುಂಬಾ ಸಂಸ್ಥೆಗಳು ಉಂಟು. ಅವ್ರು ಹೇಳುವಂಥದ್ದು ಇಲ್ಲಿ ನಮ್ಮ ಈ 2 ಕಣ್ಣಿನ ಈ ಮಧ್ಯದಲ್ಲಿ ಇರುವುದಂತೆ. ಮತ್ತೆ ಜನರು ಅದನ್ನು ನಂಬ್ತಾರೆ. ಪ್ರಭುಪಾದ ಹೇಳ್ತಾರೆ, ಎ ಬ್ಲೈಂಡ್ ಮ್ಯಾನ್ ಈಸ್ ಫಾಲೋಯಿಂಗ್ ಅನದರ್ ಬ್ಲೈಂಡ್ ಮ್ಯಾನ್. ಕುರುಡ ಇನ್ನೊಂದು ಕುರುಡನ್ನು ಫಾಲೋ ಮಾಡುವಂಥದ್ದು. ಹಾಗಾಗಿ ಅವ ಯಾರು ಆಧ್ಯಾತ್ಮಿಕ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆ ಕೂಡ ಕುರುಡ, ಇನ್ನೊಬ್ಬ ಹೋಗಿ ಕುರುಡ ಇನ್ನೊಬ್ಬನ್ನು ಫಾಲೋ ಮಾಡುವಂಥದ್ದು ಇದು ಆಗ್ತದೆ. ಹಾಗಾಗಿ ದಯವಿಟ್ಟು ನಾವು ಶಾಸ್ತ್ರ ಪ್ರಕಾರ ಹೋಗಬೇಕು. ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ. ಕೃಷ್ಣ ಹೇಳಿದ್ದಾನೆ, ಎಸ್, ಅದು ಫೈನಲ್. ಮತ್ತೆ ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಇದಕ್ಕೆ ಜೀವನೋದ್ದಕ್ಕೆ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ನೋಡಿ, ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. 2010ರಲ್ಲಿ ನನ್ನೊಬ್ಬ ಪರಿಚಯದವರು, ಆಗ ಅವರು ಗೌರ್ಮೆಂಟ್ ಎಂಪ್ಲಾಯಿ, 52 years. ಆಗ ನನಗೆ ಅವರು ಹೇಳಿದರು, ಎಂತ ಮಾರೆ ನೀನು ಈ ಕೃಷ್ಣ ಪ್ರಜ್ಞೆಗೆಲ್ಲ ಸೇರಿದ್ದಿ, ಈಗ ಮಾಡುವುದಲ್ಲ ಇದು. ನಾನು ಹೇಳಿದೆ, ಮತ್ತೆ ಯಾವಾಗ ಮಾಡೋದು? ನೋಡು, ನನಗೆ ಏನು 8 ವರ್ಷ ಉಂಟು. ನಾನು 8 ವರ್ಷ ರಿಟೈರ್ಡ್ ಆದಮೇಲೆ ಮತ್ತೆ ನಾನು ಮಾಡ್ತೇನೆ. ಈಗ ನಾವು ಕೆಲಸ ಮಾಡಬೇಕು. ಈಗ ನಾವು ನಮ್ಮ ಈ ಪ್ರಾಯ ದುಡಿಯುವಂಥದ್ದು. ಈಗ ನಾವು ಈ ಕೃಷ್ಣ ಪ್ರಜ್ಞೆ ಎಲ್ಲ, ನಿಮಗೆ ಬೇರೆ ಕೆಲಸ ಇಲ್ಲ ನಿಮಗೆ ಹಾಗೆಲ್ಲ ಹೇಳಿದ್ರು. ಯಾಕಂದ್ರೆ ಈಗ ನನಗೆ ಹೇಳ್ಬೋದು, ಈಗ ಆ ಜನ ರಿಟೈರ್ಡ್ ಆಗಿ 2 ವರ್ಷ ಆಯಿತು. ಮನೆಯಲ್ಲಿ ಬೆಳಿಗ್ಗೆ ಒಂದು 2 ಗಂಟೆ ನ್ಯೂಸ್ ಓದ್ತಾರೆ, ಮತ್ತೆ ಟಿವಿ ಎದುರು ಬೆಳಿಗ್ಗೆ ಶುರು ಆದರೆ ರಾತ್ರಿ ತನಕ ಟಿವಿ, ಫುಲ್ ಟಿವಿ. ಅದು ನನಗೆ ಹೇಳಿದ್ದಾರೆ ಎಂತಂದ್ರೆ, ನಾನು ರಿಟೈರ್ಡ್ ಆದಮೇಲೆ ಕೃಷ್ಣ ಪ್ರಜ್ಞೆ ತಗೊಳ್ತೇನೆ. ಈಗ 2.5 ವರ್ಷ ಆಯಿತು ರಿಟೈರ್ಡ್ ಆಗಿ, ಇನ್ನು ಕೂಡ ತಗೊಳ್ಳಿಲ್ಲ. ನೋಡಿ, ಜನರದ್ದು ಮೆಂಟಾಲಿಟಿ ಇದು. ಅಂದ್ರೆ ಈಗ ನಾವು ಕೆಲಸ ಮಾಡಬೇಕು, ಸರಿ ಕೆಲಸ ಮಾಡಬೇಕು. ಕೃಷ್ಣ ಪ್ರಜ್ಞೆ ಮತ್ತೆ ಅದು ಪ್ರಾಯ ಆದ ಮೇಲೆ ಅಲ್ಲ ಸರ್. ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು, ಕೌಮಾರ ಆಚಾರದ ಪ್ರಜ್ಞೆ. ಗಿಡವ ನೋಡಿ, ನನ್ನ ತಂದೆ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಬೆಳಿಗ್ಗೆ ನಾನು ಸಣ್ಣ ಇರುವಾಗ ನನಗೆ ಬೆಳಿಗ್ಗೆ 7 ರಿಂದ 8 ಗಂಟೆ ತನಕ ಓದ್ಲಿಕ್ಕೆ ಇತ್ತು. ಅದು ಓದದಿದ್ರೆ ಅವ್ರು ನನಗೆ ಬೈತಾ ಇದ್ರು. ಆಗ ಕೆಲವೊಮ್ಮೆ ನನಗೆ ಮನಸ್ಸು ಇರ್ತಿರಲಿಲ್ಲ ಓದ್ಲಿಕ್ಕೆ, ಅಂದ್ರೆ ಡೈಲಿ ಓದಿದೆ ಅಂತ. ಕೆಲವೊಮ್ಮೆ ನಾವು ರಿಲ್ಯಾಕ್ಸ್ ಆಗ್ಬೇಕಂತ ಆಗಿತ್ತು. ಆಗ ನನಗೆ ಹೇಳ್ತಾ ಇದ್ರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇದನ್ನು ನನಗೆ ಕಂಟಿನ್ಯೂಸ್ ಆಗಿ ಹೇಳಿದ್ದಾರೆ, ತುಂಬಾ ವರ್ಷ ಹೇಳಿದ್ದಾರೆ. ಹಾಗಾಗಿ ಅದು ಕಿವಿಯಲ್ಲಿ ಹೋಗಿದೆ. ಹಾಗಾಗಿ ನಾವು ಸಣ್ಣ ಪ್ರಾಯದಲ್ಲಿ ನಮಗೆ ಮಾಡ್ಲಿಕ್ಕೆ ಆಗದಿದ್ರೆ ಎಷ್ಟೋ ವಿಷಯ ಹವ್ಯಾಸ. ಈಗ ನೋಡಿ, ಕುಡಿತಾ ಇದ್ದಾನೆ. ಅವನು ರಿಟೈರ್ಡ್ ಆಗುವಾಗ ಕೂಡ ಕುಡಿತಾ ಇದ್ದಾನೆ. ಮತ್ತೆ ಅವನ ಹತ್ರ ನೀವು ಬಿಡ್ಲಿಕ್ಕೆ ಹೇಳಿದ್ರೆ ಆಗ್ತದ? ಇಲ್ಲ, ಅವನಿಗೆ ಕುಡಿಯುವುದು ಬೇಕು. ಈಗ ಸಿಗರೇಟ್ ಹೇಳಿಯೋ ಆಗುದಿಲ್ಲ ಅವನಿಗೆ ಬಿಡ್ಲಿಕ್ಕೆ. ಹಾಗಾಗಿ ಅದೇ ರೀತಿ ಈಗ ಇನ್ನೊಂದು ಎಕ್ಸಾಂಪಲ್. ಈಗ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್, ನಿಮ್ಮ ಮಗನನ್ನು ಇಂಜಿನಿಯರಿಂಗ್ಗೆ ನೀವು ಯಾವಾಗ ಹಾಕ್ತೀರಿ? 18 ವರ್ಷ PUC ಆದ ಕೂಡಲೇ ನೀವು ಹಾಕ್ತೀರಿ. ನೀವು 40 ವರ್ಷದಲ್ಲಿ ಹಾಕ್ತೀರಾ? ಇಲ್ಲ. ಹಾಗಾಗಿ ಕಲಿಯುವುದು ಸಣ್ಣ ಪ್ರಾಯದಲ್ಲಿ ನಾವು ಕಲಿಸಬೇಕು ಮಕ್ಕಳಿಗೆ. ಆದ್ರೆ ನಮ್ಗೆ ಗೊತ್ತಿಲ್ಲ, ನಾವು ಎಣಿಸುವಂತ ಆ ಭಕ್ತಿ ಒಂದು ನಾವು 80 ಸಾಯುವಾಗ. ಇಲ್ಲ ಸರ್, ಸಾಯುವಾಗ ನಿಮ್ಗೆ ಅದೇ ಸ್ಮರಣೆ ಮಾಡ್ತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಇಲ್ಲಿ ಒಂದು ಮಾರ್ವಾಡಿ ಅಂಗಡಿ ಉಂಟು. ಮಾರ್ವಾಡಿ ಅಂದ್ರೆ ರಾಜಸ್ಥಾನಿ. ಅವರಿಗೆ 5 ಅಂಗಡಿ ಉಂಟು. ಅದರಲ್ಲಿ ಅವರಿಗೆ 2 ಇದ್ದಾರೆ, ಅಣ್ಣ ತಮ್ಮ. ಒಬ್ಬರು ಬರ್ತಾರೆ, ಅಂದ್ರೆ ಈಗ ಬರಲಿಲ್ಲ, ಕೊರೋನಾ ಆಗಿ. ಅದಕ್ಕಿಂತ ಮುಂಚೆ ಸಂಡೇಸ್ ಎಲ್ಲ ಅಪ್ರೂವ್ ಬರ್ತಾ ಇದ್ರು. ಅವ್ರು ಹೇಳಿದಂಥ ವಿಷಯ, ಅವರ ತಂದೆ ಬೆಡ್ ಅಲ್ಲಿ ಇದ್ರು, ಅಂದ್ರೆ ಹಾಸ್ಪಿಟಲ್ ಇದ್ದು ಸಾಯೋ ಸ್ಟೇಜಲ್ಲಿ. ಅವ್ರ ತಂದೆ ಮಾಡಿದ್ದು 5 ಅಂಗಡಿ, ಮತ್ತೆ ಮಕ್ಕಳು ಅದನ್ನು ಈಗ ನಡೆಸ್ತಾ ಇದ್ದಾರೆ, 2 ಮಕ್ಕಳು. ಹಾಗೆ ಲಾಸ್ಟ್ ಮೂಮೆಂಟ್ಗೆ ಸಾಯುವಾಗ, ಅಂದ್ರೆ ಹಾಸ್ಪಿಟಲ್ ಇದ್ದಾರೆ, ಡಾಕ್ಟರ್ ಹೇಳ್ತಾರೆ ಇನ್ನು ನಿಮ್ಮ ತಂದೆ ಜಾಸ್ತಿ ಸಮಯ ಉಳಿಯುವುದಿಲ್ಲ, ಒಂದು ಎಷ್ಟೋ ಗಂಟೆ ಹೇಳ್ತಾರೆ, 7-8 ಗಂಟೆಯಲ್ಲಿ ಸಾಯ್ತಾರೆ ಅಂತ. ಹಾಗಾಗಿ ಹೋಗಿ 2 ಮಕ್ಕಳು ಹೋದ್ರು. ಅಲ್ಲಿ ಕೆಲಸದವರಿದ್ದಾರೆ. ಹೋಗುವಾಗ
ತಂದೆ ಹೇಳಿದವರನ್ನು ನೋಡಿ, ನೀವು ಯಾಕೆ ಇಲ್ಲಿ ಬಂದಿದ್ದೀರಿ? ಅದಕ್ಕೆ ಮಕ್ಕಳು ಹೇಳಿದ್ರು, ಅಪ್ಪ ನೀವು ಹೀಗೆ ನಿಮ್ಗೆ ಹುಷಾರಿಲ್ಲ. ಅಂಗಡಿಯಲ್ಲಿ ಯಾರಿದ್ದಾರೆ? ನೀವು ಇಲ್ಲಿ ಬಂದ್ರೆ ಅಂಗಡಿಯಲ್ಲಿ ಯಾರಿದ್ದಾರೆ? ನೀವು ಹೋಗಿ ಅಪ್ಪ, ನೀವು ಇಲ್ಲಿ ಬರಬೇಡಿ, ಅಂಗಡಿಗೆ ಹೋಗಿ. ಯಾಕಂದ್ರೆ ಅವನ ಸ್ಮರಣೆ ಪೂರ್ತಿ ಅಂಗಡಿದವಳು. ಹಾಗಾಗಿ ಅವನಿಗೆ ನೆಕ್ಸ್ಟ್ ಲೈಫ್ ಅಲ್ಲಿ ಅಂಗಡಿಯಲ್ಲಿ ಎಂಥದ್ದೊಂದು ಅವನಿಗೆ ಜನ್ಮ ಸಿಗ್ತದೆ, ಎಂಥದ್ದೊಂದು ಸಿಗ್ತದೆ. ಕೃಷ್ಣ ಅವನ ಕರ್ಮಾನುಸಾರ ಎಂಥದ್ದು ಕೊಡ್ತಾನೆ. ಹಾಗಾಗಿ ಈ ರೀತಿ ಸ್ಮರಣೆ ನಾವು ಹೇಳ್ತೇವೆ ಕೆಲಸ ಅಂತ, ಇದೇ ಅವಸ್ಥೆ. ಅದಕ್ಕೆ ನಾವು ಹೇಳೋದು ಕೃಷ್ಣ ಸ್ಮರಣೆ ಮಾಡಬೇಕು. ಇದು ಯಾಕಂದ್ರೆ ಅವರೇ ಖುದ್ದು ಬಂದು ಹೇಳಿದ್ದು ಇಲ್ಲಿ, ನನ್ನ ತಂದೆ ಈ ರೀತಿ ಮಾಡಿದ್ರು. ಎಂತ ಯಾಕಂದ್ರೆ ಸತ್ತ ಮೇಲೆ 13 ದಿವಸ ಒಂದು ಈ ಕೃಷ್ಣನಿಗೆ ಒಂದು ಸೇವೆ ಕೂಡ ಕೊಟ್ಟರು. ಮತ್ತೆ ಹೇಳಿದ್ರು ಎಂತ, ನಾನು ಹೇಳಿದೆ ಅವರ ಹೆಸರಲ್ಲಿ ಮನೆಯಲ್ಲಿ ಎಲ್ಲ ಕೀರ್ತನ ಮಾಡಿ ಅಂತ ಹೇಳಿದೆ. ಹಾಗಾಗಿ ಹೀಗೆ ತಂದೆ ಲಾಸ್ಟ್ ಮೂಮೆಂಟ್ ಹೇಳಿದ್ರು. ನಾನು ಹೇಳಿದೆ ಅವರಿಗೆ ಅದೇ ಸ್ಮರಣೆ, ಕೆಲಸದ ಸ್ಮರಣೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ನಮ್ಮ ಸ್ಮರಣೆ ನೋಡಿ ಎಂತ ಸ್ಮರಣೆ ಅಂತ, ಸಾಯುವಾಗ ಕೂಡ ಅದೇ ಸ್ಮರಣೆ. ಹಾಗಾಗಿ ಸಾವಿನ ಸಮಯದಲ್ಲಿ ನಮಗೆ ಕೃಷ್ಣನ ಸ್ಮರಣೆ ಬರಬೇಕಿದ್ರೆ ನಾವು ಜೀವನ ಉದ್ದಕ್ಕೆ ಸ್ಮರಣೆ ಅಭ್ಯಾಸ ಮಾಡ್ಬೇಕು, ಇಲ್ಲದೆ ಬರುವುದಿಲ್ಲ, ಇಲ್ಲದೆ ಇದೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಇದನ್ನು ನಾವು ಸ್ಟಾರ್ಟ್ ಮಾಡ್ಬೇಕು, ಕೃಷ್ಣ ಭಜನೆಯನ್ನು ನಾವು ಸ್ಟಾರ್ಟ್ ಮಾಡ್ಬೇಕು. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸಿದ ಯಾವನ್ ದೇವನ್ ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಮೈನ್ ಪ್ರಭಾವ ಹೇಳ್ತಾರೆ. ಈಗ ನಾನು ಗೊಚ್ಚಬಹುದು, ನಾನು ತುಂಬಾ ವರ್ಷದ ಭಕ್ತಿಯಲ್ಲಿದ್ದೇನೆ, ಹಾಗೆ ಈಗ ನಾನು ತುಂಬಾ ವರ್ಷ ಜಪ ಮಾಡ್ತಿದ್ದೇನೆ, ಓಕೆ ಎಂತ ಗೊಚ್ಚಬಹುದು, ನಿಮ್ಮಲ್ಲಿ ಗೊಚ್ಚಬಹುದು ನಾನು. ಆದ್ರೆ ಮೈನ್ ಪ್ರಭಾವ ಹೇಳ್ತಾರೆ, ಲಿಟ್ಮಸ್ ಟೆಸ್ಟ್. ಸಾಯುವಾಗ ನಂದು ಸ್ಮರಣೆ ಎಂತ ಉಂಟು, ಮೈನ್ ಅದನ್ನು ಕೊಚ್ಚಲಿಕ್ಕೆ ಜಂಬ ಗೊಚ್ಚಬಹುದು. ಎಸ್, ನಾನು ಕೂಡ ಭಕ್ತ. ನೀವೆಂತ ಹೇಳ್ತೀರಿ? ಈಗ ನನಗೆ ಈ ಪುಸ್ತಕ ವಿತರಣೆ ಮಾಡುವಾಗ ನೋಡಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತದೆ. ಪುಸ್ತಕ ಪ್ರಭಾದ ಹೇಳ್ತಾರೆ, ಒಂದು ಪ್ರಭಾದ ಕೃಪೆ ಸಿಗ್ತದೆ, ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತದೆ. ಈ ಪುಸ್ತಕ ವಿತರಣೆಯಲ್ಲಿ ತುಂಬಾ ಮಂದಿ, ಅದರಲ್ಲಿ ಒಬ್ಬ ಹೇಳುವಂಥದ್ದು, ನಾನು ಅವರಿಗೆ ಪುಸ್ತಕ ಕೊಟ್ಟೆ, ಅದಕ್ಕೆ ಅವ್ರು ಹೇಳುವಂಥದ್ದು, ಸರ್ ಪುಸ್ತಕ ತಗೊಳ್ಳಿ. ನೋಡಿ, ನಾನು ಪುಸ್ತಕ ಓದ್ಬೇಕಂತಿಲ್ಲ, ನನಗೆ ಯಾವಾಗಲೂ ಕೃಷ್ಣನ ಸ್ಮರಣೆ. ನಾ ಹೇಳ್ತೇನೆ, ನಾ ಕೇಳಿದೆ ನೀವೆಂತ ಮಾಡ್ತಿದ್ದೀರಿ? ಅಲ್ಲ, ನಾನು ಕೆಲಸ ಮಾಡ್ತಿದ್ದೇನೆ, ಮತ್ತೆ ಕೆಲಸ ಎಲ್ಲ ವಿಷಯ ಹೇಳಿದರು. ಮತ್ತೆ ಎಂತ ನೀವು ನಿಮ್ಮ ಶೆಡ್ಯೂಲ್ ಹೇಳಿ ಅಂತ ಹೇಳಿದೆ. ಅದಕ್ಕೆ ನೋಡಿ, ನಾನು ಬೆಳಿಗ್ಗೆ 7 ಗಂಟೆಗೆ ಹೇಳ್ತೇನೆ, ರಾತ್ರಿ ಒಂದು 11 ಗಂಟೆಗೆ ಮಲಗ್ತೇನೆ, ಮತ್ತೆ ಬೆಳಿಗ್ಗೆ ರೆಡಿಯಾಗಿ ಒಂದು 8 ಗಂಟೆಗೆ ಕೆಲಸಕ್ಕೆ ಹೋಗ್ತೇನೆ, ಸಂಜೆ ಒಂದು 6 ಗಂಟೆಗೆ ಬರ್ತೇನೆ. ಬಂದ ಮೇಲೆ ಸ್ವಲ್ಪ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತೇನೆ, ಮತ್ತೆ ಸ್ವಲ್ಪ ಟಿವಿ ನೋಡ್ತೇನೆ, ಮತ್ತೆ ಊಟ ಮಾಡ್ತೇನೆ, ಮಲಗ್ತೇನೆ. ನಾನು ಹೇಳಿದೆ, ಎಲ್ಲಿ ನೀವು 24 ಗಂಟೆಯಲ್ಲಿ? ಅಲ್ಲ, ಇದೆಲ್ಲ ಮಾಡುವಾಗ ನಾನು 24 ಗಂಟೆ ನಂದು ಕೃಷ್ಣಂದೇ ಸ್ಮರಣೆ ಉಂಟು. ಜನರೆಲ್ಲ ಬೋಗಸ್ ಹೇಳುವಂಥದ್ದು. ಇಂಥದ್ದು ತುಂಬಾ ಮಂದಿ ಇದ್ದಾರೆ. ಅಂದ್ರೆ ಈ ಪುಸ್ತಕ ವಿತರಣೆ ಮಾಡುವಾಗ ತುಂಬಾ ಮಂದಿ ಈ ರೀತಿ ಹೇಳಿದ್ರು, ಸುಮ್ಮನೆ ಹೇಳುವಂಥದ್ದು. ಆಗ ಹೇಗೆ ಆಗ್ತದೆ? ನಾವು ಸಾಧನೆ ಮಾಡಿದ್ರೆ ಕೃಷ್ಣ ಸ್ಮರಣೆ ಹೇಗೆ ಬರ್ತದೆ? ಬರುವುದಿಲ್ಲ. ಅದು ಜನರು ಎಂತ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ಈಗ ಫೂಲ್ ನಂಬರ್ 1 ಅವ ಎಂತ ಎಣಿಸೋದು, ನಾನು ಸರಿ ಇದ್ದೇನೆ ಅಂತ ಎಣಿಸುವಂಥದ್ದು. ಈಗ ಒಬ್ಬ ದೊಡ್ಡ ಹೊಟ್ಟೆ ಅವ ಕನ್ನಡಿ ಎದುರು ಹೋಗ್ತಾನೆ, ಕನ್ನಡ ಎದುರು ಹೋಗಿ ನೋಡುವಂಥದ್ದಂತೆ, ನೋಡ್ತಾನೆ ದೊಡ್ಡ ಹೊಟ್ಟೆ, ನಾನು ಸರಿ ಇದ್ದೇನೆ, ಇನ್ನು ಜಾಸ್ತಿ ಅಂತಾನೆ. ಅಂದ್ರೆ ಅವು ಸರಿ ಇಲ್ಲ ಅಂತ ಎಣಿಸುವುದಿಲ್ಲ. ಇದು ನಮ್ಮ ಮಿಸ್ಟೇಕ್. ಈಗ ಹೇಗಂದ್ರೆ, ಇದಕ್ಕೆ ಉದಾಹರಣೆ ಇಂದ್ರ ನೋಡಿ. ಇಂದ್ರ ನಾವು ಕಮೆಂಟ್ ಮಾಡೋ ರೈಟ್ಸ್ ಇಲ್ಲ, ಇಂದ್ರ ದೊಡ್ಡ ಪೋಸ್ಟ್. ಒಬ್ಬ ಎಂತ ಆಗ್ತದೆ ಅಂದ್ರೆ, ಇಂದ್ರ ತಪ್ಪು ಮಾಡ್ತಾನೆ, ಅದಕ್ಕೆ ಇಂದ್ರನಿಗೆ ಈ ಹಂದಿ ಆಗುವ ಪನಿಷ್ಮೆಂಟ್ ಸಿಗ್ತದೆ. ಮತ್ತೆ ಹಂದಿ ಅಂತಂದ್ರೆ ಈ ಮಲವನ್ನು ತಿನ್ನುವಂಥದ್ದು. ಹಂದಿ ಲೈಫಲ್ಲಿ ಫ್ಯಾಮಿಲಿ ಒಟ್ಟಿಗೆ ಇದ್ದಾನೆ ಇಂದ್ರ, ಹೆಂಡತಿ ಮಕ್ಕಳು ಎಲ್ಲ ಹಂದಿ ಇದು ಮಲವನ್ನು ತಿಂತ ಇದ್ದಾನೆ. ಮತ್ತೆ ಲಾಸ್ಟಿಗೆ ಕೃಷ್ಣನಿಗೆ ಆಗ್ತದೆ, ಇಂದ್ರಂದು ಶಾಪವನ್ನು ಕಡಿಮೆ ಬಿಡುಗಡೆ ಮಾಡುವ ಸಾಕು ಅಂತ ಬ್ರಹ್ಮನನ್ನು ಕಲಿಸ್ತಾನೆ. ಬ್ರಹ್ಮ ಬರ್ತಾನೆ, ಇಂದ್ರ ಕೇಳ್ತಾನೆ, ಇಂದ್ರ ನಿಂದು ಕೃಷ್ಣ ಹೇಳಿದ ನಿಂದು ಇದು ಶಾಪ ಮುಕ್ತವಾಯಿತು, ಇನ್ನು ನಿನಗೆ ಇದು. ಅದಕ್ಕೆ ಇಂದ್ರ ಹೇಳುವಂಥದ್ದೇ, ಬ್ರಹ್ಮನಿಗೆ ಹೇಳುವಂಥದ್ದು, ಬೇಡ ಬೇಡ ಬೇಡ, ನಾನು ಖುಷಿಯಲ್ಲಿ ಇದ್ದೇನೆ, ನನ್ನ ಫ್ಯಾಮಿಲಿ ನನ್ನ ಕುಟುಂಬದೊಟ್ಟಿಗೆ ನಾನು ಖುಷಿಯಲ್ಲಿ ಇದ್ದೇನೆ. ಎಂತ ಮಾಡ್ತಾ ಇದ್ದಾನೆ? ಈ ಮಲವನ್ನು ತಿಂತ ಇದ್ದಾನೆ, ಮಲವನ್ನು ತಿಂದು ಖುಷಿ. ಅದೇ ರೀತಿ ಈ ಕಲಿಯುಗದಲ್ಲಿ, ಭೌತಿಕ ಲೋಕದಲ್ಲಿ ಜನರು ಅವರವರ ಪೊಸಿಷನ್ ಅಲ್ಲಿ, ನಾನು ಖುಷಿಯಲ್ಲಿ ಇದ್ದೇನೆ, ತಿನ್ನುವುದೇ ಅಂತ, ತಿನ್ನುವುದು ಮಲ. ಹಾಗಾಗಿ ಇದು ನಮ್ಮ ಕಂಡೀಷನ್. ನಮ್ಗೆ ನೋಡಿ, ಅದಕ್ಕೆ ಹೇಳುವಂಥದ್ದು, ನಾವು
ವಾಲಂಟಿಯರ್ ಆಗಿ, ಅಂದ್ರೆ ವಾಲಂಟರಿಯಲ್ಲಿ ನಾವು ಎಂತಂದ್ರೆ ಕೃಷ್ಣನಿಗೆ ಶರಣಾಗತಾದ್ರೆ ಒಳ್ಳೇದು. ಇಲ್ಲದ್ರೆ ಕೃಷ್ಣ ಹೇಳುವಂತದ್ದು, ಕೃಷ್ಣ ನಾನು ಮೃತ್ಯುವಾಗಿ ಬರ್ತೇನೆ, ಆಗ ಫೋರ್ಸ್ ಮಾಡ್ತೇನೆ, ಆದ್ರೆ ನಿಮ್ಗೆ ಆಗ ಕೃಷ್ಣ ಭಜನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಎಲ್ಲವನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತೇನೆ. ಹಾಗಾಗಿ ವಾಲಂಟರಿಲಿ ಇಫ್ ಯು ಸರೆಂಡರ್ ಇಟ್ ಇಸ್ ಗುಡ್ ಅಂತ ಪ್ರಭುಪಾದ ಹೇಳ್ತಾರೆ. ಇಟ್ ಈಸ್ ಗುಡ್ ಫಾರ್ ಯು. ಅಂಡ್ ಈ ರೀತಿ ನಾವು ಮೇನ್ ಅಂದ್ರೆ ಸಾಯುವಾಗ ನಮ್ದು ಯಾವ ಸ್ಮರಣೆ. ಇಲ್ಲಿ ನೋಡಿ, ಇಲ್ಲಿ ಭೀಷ್ಮ ಪಿತಾಮಹ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ಭೀಷ್ಮ ಪಿತಾಮಹ ಎಷ್ಟು ಪುಣ್ಯ ಮಾಡಿರ್ಬೇಕು. ಯಾಕೆ ಅಂದ್ರೆ ಕೃಷ್ಣನನ್ನು ನೋಡ್ತಾ ನೋಡ್ತಾ ಸತ್ರು. ಇಂಥ ಭಾಗ್ಯ ಯಾರಿಗೂ ಸಿಗ್ಲಿಕ್ಕಿಲ್ಲ. ನಗಡ್ತಾ ನಗಡ್ತಾ ನೋಡಿ, ಹೆಚ್ಚಿನವರು ಪ್ರಭುಪಾದ ಹೇಳುವಂತದ್ದು ಸಾಯುವಾಗ ಹೇಗೆ ಅಂದ್ರೆ, ಹೆಚ್ಚಿನವರು ಬಾಯನ್ನು ಆ ಮಾಡಿ ಹೀಗೆ ಸಾಯುವುದಂತೆ. ಯಾಕೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು ಎಲ್ಲರೂ ಟೆನ್ಷನ್ ಅಂದ್ರೆ ಅಷ್ಟು ಕೂಡಿ ಇಡ್ತಾನೆ. ನಾಲ್ಕು ಗಾಡ್ರೇಜ್ ಅಲ್ಲಿ ಫುಲ್ ಒಂದು ಎಂತ ಹೇಳುದು ಹಣ ಎಲ್ಲ ಇರ್ತದೆ. ನಾನು ಸತ್ತ ಮೇಲೆ ಹಣ ಎಂತ ಆಗ್ತದೆ ಅವನಿಗೆ ಟೆನ್ಷನ್. ಅದು ಕೆಲವರಿಗೆ ನನ್ನ ಮಕ್ಕಳು ಎಂತ ಆಗ್ತಾರೆ, ನನ್ನ ಮೊಮ್ಮಕ್ಕಳು ಎಂತ ಆಗ್ತಾರೆ, ಇದು ಟೆನ್ಷನ್. ಆಕ್ಚುಲಿ ಸಾಯುವಾಗ ನಾವು ನಗಡ್ತಾ ಕೃಷ್ಣ ಭಜನೆ ಸಾಯ್ಬೇಕು. ಇದು ನಮ್ಮ ಆಕ್ಚುಲಿ ಕಂಡೀಷನ್. ಆದ್ರೆ ಅದು ಯಾಕಂದ್ರೆ ಅಭ್ಯಾಸವೇ ಇಲ್ಲ, ಮತ್ತೆ ಇಲ್ಲಿ ಆ ನಗು ಬರುವಂತದ್ದು, ಆರ್ಟಿಫಿಷಿಯಲ್ ನಗು ಬರುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಭೀಷ್ಮ ಪಿತಾಮಹ ಪ್ರಭುಪಾದ ಹೇಳ್ತಾರೆ, ಎಷ್ಟು ಪುಣ್ಯ ಮಾಡಿರ್ಬೇಕು. ಕೃಷ್ಣ ನೋಡ್ತಾ ನೋಡ್ತಾ ನಮ್ದು ಕೂಡ ಇದೇ ಇಚ್ಛೆ ಇರ್ಬೇಕಂತೆ. ಸಾಯುವಾಗ ನಮಗೆ ಕೃಷ್ಣನ ಸ್ಮರಣೆ ಬಂದು ನಾವು ಸಾಯುವಾಗೆ ಇರಬೇಕು. ಎಸ್. ಅನ್ಯಾನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷಸ್ಥಾವರಂ ಇಚ್ಛಂತಿ ಕಿಮಾಶಯಮತ್ ಪರಂ. 106,000 ಜೀವಿಗಳು ಪ್ರತಿಕ್ಷಣ ಸಾಯುತ್ತಿರುತ್ತಾರೆ, ಆದರೆ ಮೂರ್ಖನಾದ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ. ಈಗ ನೋಡಿ, ಈ ಎಲ್ಲ ಫಿಲ್ಮ್ ಸ್ಟಾರ್ಸ್, ಈ ಕ್ರಿಕೆಟ್ ಸ್ಟಾರ್ಸ್, ಮತ್ತೆ ಈ ಬಿಸ್ನೆಸ್ ಮ್ಯಾನ್, ಅವರೆಲ್ಲ ಟ್ರೀಟ್ಮೆಂಟ್ಗೆ ಎಲ್ಲಿ ಹೋಗುವಂಥದ್ದು? ಇಂಗ್ಲೆಂಡ್, ಅಮೇರಿಕಾ. ಈಗ ಎಂತಾಗಿದೆ ಅಂದ್ರೆ, ಈ ಕೊರೋನಾ ಬಂದು ಎಲ್ಲರದು ಮದ ಕೆಳಗಿಳಿದಿದೆ. ಯಾರೆಲ್ಲ ಫಿಲ್ಮ್ ಸ್ಟಾರ್ಸ್ ಮತ್ತೆ ಈ ಕ್ರಿಕೆಟ್ ಸ್ಟಾರ್ಸ್ ಎಲ್ಲ, ಯಾಕಂದ್ರೆ ಅಲ್ಲಿ ಕೂಡ ಕೊರೋನಾದಲ್ಲಿ ಸತ್ತಿದ್ದಾರೆ. ಅವ್ರು ಎಂತ ಎಣಿಸಿದ್ರು, ಅದು ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್, ನಾವು ಸಾಯುವುದಿಲ್ಲ. ಇದು ಮೂರ್ಖತನ. ಎಲ್ಲರಿಗೂ ಅಮರ ಆಗ್ಬೇಕು. ಈಗ ನೋಡಿ, 80 ವರ್ಷದವ ಪ್ರಾಣಾಯಾಮ ಮಾಡುದು, ಎಕ್ಸರ್ಸೈಸ್ ಮಾಡುದು ಕೇಳಿದ್ರೆ, ಅಲ್ಲ ನನಗೆ ಜಾಸ್ತಿ ಬದುಕಬೇಕು. ಜಾಸ್ತಿ ಬದುಕಿ ಏನು ಪ್ರಯೋಜನ? ನಾಯಿ ಕೂಡ ಬದುಕ್ತದೆ, ಆನೆ ಕೂಡ ಬದುಕ್ತದೆ, ಹಂದಿ ಕೂಡ ಬದುಕ್ತದೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ 1 ಸೆಕೆಂಡ್ ಬದುಕಿದ್ರೆ ಸಾಕಂತೆ. ಈ ಬೆಕ್ಕು ನಾಯಿ ಹಾಗೆ ತುಂಬಾ ವರ್ಷ ಬದುಕಿ ಏನು ಪ್ರಯೋಜನ ಇಲ್ಲ. ಜನರಿಗೆ ಗೊತ್ತಿಲ್ಲ, ಜನರಿಗೆ ಎಲ್ಲರಿಗೂ ಅಮರ ಆಗ್ಬೇಕು. ಪ್ರಭುಪಾದ ಹೇಳುವಂತಹದ್ದು, ಎಲ್ಲಾ ಬ್ರಹ್ಮಾಂಡದಲ್ಲಿ ಪ್ರತಿ ಕ್ಷಣ ಪ್ರತಿ ಜೀವಿಯು ಸಾಯ್ತದೆ, ಕೋಟಿಗಟ್ಟಲೆ ಜೀವಿ ಸಾಯ್ತದೆ. ಈಗ ನೋಡಿ, ಈ ಇರುವೆದು ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ, ಸಾಯ್ತಾ ಇರ್ತದೆ. ಹುಟ್ಟು ಸಾಯು. ಹಾಗಾಗಿ ಇದು ಕೃಷ್ಣನ ಕ್ರಿಯೇಷನ್, ಇಲ್ಲಿ ಆಗ್ತಾ ಇರ್ತದೆ. ಈ ಹುಟ್ಟು ಸಾವು ಅನ್ನೋದು ಆಗ್ತಾ ಇರ್ತದೆ. ಆದ್ರೆ ನಾವು ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಮನುಷ್ಯ ಜನ್ಮದಲ್ಲಿ ನಾವು ಅದೇ ಪ್ರಾಣಿಗಳಾಗಿ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ? ಹಾಗಾಗಿ ನಮ್ಮ ಎಲ್ಲರ ಇದೆ ಅಂತಂದ್ರೆ ನಾವು ಅಮರರಾಗಬೇಕು, ಜಾಸ್ತಿ ನಾವು ಬದುಕಬೇಕು, ಒಳ್ಳೆ ಹೆಲ್ತ್ ಸಿಗ್ಬೇಕು. ಒಳ್ಳೆ ಹೆಲ್ತ್ ಸಿಕ್ಕಿ ಎಂತ ಮಾಡುವಂಥದ್ದು? ಇಂದ್ರಿಯ ಸುಖವೇ. ಮತ್ತೆ ಯಾಕೆ ಅದು ಒಳ್ಳೆ ಹೆಲ್ತ್? ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಇದು ನಮ್ಮ ಜೀವ ಇರುವಂತದ್ದು. ಈಗ ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ದೇಹವು ಮಂದಿರ ಅಂತೆ. ಯಾಕೆ ಮಂದಿರ? ಯಾಕೆಂದ್ರೆ ಪರಮಾತ್ಮ ಒಳಗಿದ್ದಾನೆ. ಹಾಗಾಗಿ ಯಾವಾಗ ಈ ದೇಹ ಮಂದಿರ ಆಗ್ತದೆ, ಪರಮಾತ್ಮ ಇದ್ದಾನೆ, ನಾವು ಪರಮಾತ್ಮನಿಗೆ ಬೇಕಾದದ್ದು ಮಾಡಬೇಕು, ನಮ್ಗೆ ಬೇಕಾದದ್ದಲ್ಲ. ಆದ್ರೆ ನಾವು ಎಂತಂದ್ರೆ ನಮ್ಗೆ ಬೇಕಾದದ್ದು ಮಾಡ್ತಾ ಇದ್ದೇವೆ, ಇದು ನಮ್ಮ ತಪ್ಪು. ಹಾಗಾಗಿ ಜನರಿಗೆಲ್ಲರಿಗೂ ಅಮರ ಆಗ್ಬೇಕು. ಈಗ ಪ್ರಭುಪಾದ ಹೇಳುವಂತದ್ದು, ಹಿರಣ್ಯಕಶಿಪು ದೊಡ್ಡ ತಪಸ್ಸು ಮಾಡಿದ ಮೇಲೆ ಬ್ರಹ್ಮ ಬರ್ತಾನೆ. ಬ್ರಹ್ಮ ಬಂದು ಹಿರಣ್ಯಕಶಿಪು ಹೇಳ್ತಾನೆ, ಫಸ್ಟ್ ಹೇಳುವಂತದ್ದು, ನನಗೆ ಅಮರ ಆಗ್ಬೇಕು. ಪ್ರಭುಪಾದ ಹೇಳ್ತಾರೆ, ಸತ್ಯಯುಗದಲ್ಲಿ ಒಂದು ಹಿರಣ್ಯಕಶಿಪು ಇದ್ದ, ಈಗ ಎಲ್ಲರೂ ಹಿರಣ್ಯಕಶಿಪು. ಯಾಕಂದ್ರೆ ಎಲ್ಲರಿಗೂ ಅಮರ ಆಗ್ಬೇಕು. ಬ್ರಹ್ಮ ಹೇಳ್ತಾನೆ, ನಗಡಿ ಹೇಳ್ತಾನೆ, ನಾನೇ ಅಮರ ಅಲ್ಲ, ಮತ್ತೆ ನಾನು ನಿನ್ಗೆ ಎಲ್ಲಿ ಅಮರ ಮಾಡುವಂಥದ್ದು? ನಗಡ್ತಾ ಹೇಳ್ತಾರೆ. ಹಾಗಾಗಿ ಇದನ್ನ ನಾವು ತಿಳಿಬೇಕು.
ನಮಗೆ ಅಮರ ಆಗ್ಲಿಕ್ಕೆ ಆಗುವುದಿಲ್ಲ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸತ್ರೆ ನಮಗೆ ಒಳ್ಳೆಯದು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ಅಂತ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುವನು. ಈಗ ಇದು ಭರತ್ ಮಹಾರಾಜ್. ಭರತ್ ಮಹಾರಾಜ್ ಸಾಯುವಾಗ ಜಿಂಕೆ ಸ್ಮರಣೆ ಬಂತು, ನೆಕ್ಸ್ಟ್ ಲೈಫ್ ಅವರು ಜಿಂಕೆ ಆದ್ರು. ಅದೇ ರೀತಿ ನಮ್ದು ಯಾವ್ದು ಸ್ಮರಣೆ ಉಂಟು ಅದೇ ಸ್ಮರಣೆ ನಮ್ಗೆ ಸಿಗ್ತದೆ. ಈಗ ಒಂದು ಸಣ್ಣ ಉದಾಹರಣೆ ಇದಕ್ಕೆ, ಈ ಪ್ರಭುಪಾದ್ ಒಂದು ಟೈಮಲ್ಲಿ ಶಿಷ್ಯರೊಟ್ಟಿಗೆ ಹೋಗುವಾಗ ಅಲ್ಲಿ ಶಿಷ್ಯರು ಈ ಫಾರಿನಲ್ಲಿ ಅವರು ನಾಯಿಯೊಟ್ಟಿಗೆ ಆಡ್ತಾ ಇದ್ದಾರೆ. ಇಮಿಡಿಯೇಟ್ ಪ್ರಭುಪಾದ್ ಹತ್ರ ಶಿಷ್ಯರು ಹೇಳ್ತಾರೆ, ಪ್ರಭುಪಾದ್ ಅಲ್ಲಿ ನೋಡಿ ಅವ್ರು ನಾಯಿಯೊಟ್ಟಿಗೆ ಆಡ್ತಾ ಇದ್ದಾರೆ. ಅವ್ರು ನೆಕ್ಸ್ಟ್ ಲೈಫ್ ನಾಯಿ ಆಗ್ತಾರಲ್ಲ. ಪ್ರಭುಪಾದ್ ಹೇಳ್ತಾರೆ, ಈ ಲೈಫೇ ಅವ್ರ ನಾಯಿ. ಈ ಉತ್ತರ ನೆಕ್ಸ್ಟ್ ಲೈಫ್ ಮಾಡಲಿಲ್ಲ ಶಿಷ್ಯರು. ಪ್ರಭುಪಾದ್ ಹೇಳ್ತಾರೆ, ಈ ಲೈಫೇ ಅವ್ರ ನಾಯಿ. ಹಾಗಾಗಿ ನಮ್ಮ ಜೀವನದ ಉದ್ದೇಶ ಎಂತ? ಜೀವನದ ಉದ್ದೇಶ ಪರಮಾತ್ಮ ಯಾರು ಅವನನ್ನು ಅರ್ಥ ಮಾಡಿ ಅವನ ಸೇವೆ ಮಾಡುವುದು ನಮ್ಮ ಜೀವನದ ಉದ್ದೇಶ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ 84 ಲಕ್ಷ ಯೋನಿಯಲ್ಲಿ ಲಾಸ್ಟ್ 4 ಲಕ್ಷ ಯೋನಿ ಮನುಷ್ಯ ಜನ್ಮ. ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಬಂದದ್ದು ಯಾವುದು? ಈ ಮರ, ಗಿಡ, ಮತ್ತೆ ಈ ಮೀನು, ಮತ್ತೆ ನಿಮ್ಮ ಇರುವೆ, ಮತ್ತೆ ಈ ಪಕ್ಷಿ, ಮತ್ತೆ ಪ್ರಾಣಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಬಂದದ್ದು. ಲಾಸ್ಟ್ಗೆ ಈ 84 ಲಕ್ಷ ಯೋನಿಯಲ್ಲಿ ಲಾಸ್ಟ್ 4 ಲಕ್ಷ ಯೋನಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಯಾಕೆ? ಮನುಷ್ಯ ಜನ್ಮದಲ್ಲಿ ನಮಗೆ ದೇವರು ಯಾರು ಅರ್ಥ ಮಾಡ್ಬೋದು, ಉಳಿದ ಯಾವುದರಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಪ್ರಾಣಿಗಳಿಗೆ ಆಗುದಿಲ್ಲ, ಪಕ್ಷಿಗಳಿಗೆ ಆಗುದಿಲ್ಲ, ಈ ಇರುವೆಗೆ ಆಗುದಿಲ್ಲ, ಈ ಮರಕ್ಕೆ ಆಗುದಿಲ್ಲ, ಈ ಮೀನಿಗೆ ಆಗುದಿಲ್ಲ, ನಮ್ಗೆ ಆಗ್ತದೆ. ಹಾಗಾಗಿ ನಾವು ಕೂಡ ಅದನ್ನೇ ಮಾಡಿದ್ರೆ, ಪ್ರಾಣಿಗಳು ಎಂತ ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ನಮ್ಮ ಲೈಫ್ ಅನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಬೇಕು. 100% ನಮ್ದು ಯಾವ ಸ್ಮರಣೆ ಉಂಟು ಅದೇ ದೇಹ ನಮಗೆ ಸಿಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಎಸ್, ನೋಡಿ, ಇದು ಭರತ್ ಮಹಾರಾಜ್ ಸಾಯುವಾಗ ಜಿಂಕೆ ಸ್ಮರಣೆ ಇತ್ತು, ನೆಕ್ಸ್ಟ್ ಲೈಫ್ ಅವರು ಜಿಂಕೆ ಆದ್ರು. ತಸ್ಮಾ ಸರ್ವೇಷು ಕಾಲೇಷು ಮಾಮನುಸ್ಮರಾಯುಧ್ಯ ಚ ಮಯಿ ಅರ್ಪಿತಾ ಮನೋಬುದ್ಧಿ ಮಾಮೇವೈಷಸಿ ಅಸಂಶಯ. ಆದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಈಗ ಮಾಯಾವಾದಿ ಸಂಸ್ಥೆಗಳು, ನಿರಾಕಾರವಾದಿ ಸಂಸ್ಥೆಗಳು ಭಾರತದಲ್ಲಿ 1000ಕ್ಕಿಂತ ಜಾಸ್ತಿ ಸಂಸ್ಥೆಗಳು ಉಂಟು. ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆ. ಅವ್ರು ಹೇಳುವುದಂತ, ಕೃಷ್ಣನಿಗೆ ರೂಪವಿಲ್ಲ, ಶೂನ್ಯ, ಕೃಷ್ಣನಿಗೆ ಆಕಾರವಿಲ್ಲ. ಕೃಷ್ಣ ಅಂತ ಹೇಳುವಂಥದ್ದು ಇಲ್ಲಿ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ನಾವು ಯಾರನ್ನು, ಅವರ ಮಾಯಾವಾದಿಗಳನ್ನು ನಂಬೇಕಾ, ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನಂಬೇಕಾ, ಕೃಷ್ಣನ ನಂಬೇಕಾ? ಕೃಷ್ಣ ಹೇಳ್ತಿದ್ದಾನೆ ಕೃಷ್ಣನಿಗೆ ರೂಪ ಉಂಟಂತ. ಕೃಷ್ಣನೇ ಸ್ವತಃ ಹೇಳ್ತಿದ್ದಾನೆ ಅವನಿಗೆ ರೂಪ ಉಂಟಂತ. ಇವರೆಲ್ಲ ರೂಪ ಇಲ್ಲ ಅಂತ ಹೇಳ್ತಾರೆ. ನಾವು ಯಾರನ್ನು ನಂಬುವುದು? ನಾವು ಕೃಷ್ಣನ ನಂಬುವಂಥದ್ದು. ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನಂಬುವುದಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಕೃಷ್ಣನಿಗೆ ರೂಪ ಉಂಟು. ಇದು ತುಂಬಾ ಮುಖ್ಯ. ನೀವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಬೇಕಿದ್ರೆ ಈ ಪಾಯಿಂಟ್, ಮೈನ್ ಪಾಯಿಂಟ್. ಕೃಷ್ಣನಿಗೆ ರೂಪ ಉಂಟು. ಹೇಗೆ ಅಂದ್ರೆ, ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಯ ತಂದೆಗೆ ರೂಪ ಉಂಟು. ಹೀಗೆ ನಾವು ಹೋಗ್ತಾ ಹೋದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ. ಬ್ರಹ್ಮನಿಗೆ ರೂಪ ಉಂಟು. ಬ್ರಹ್ಮ ಬೋಲೆ ಚತುರ್ಮುಖ ಕೃಷ್ಣ ಕೃಷ್ಣ ಹರೆ ಹರೆ ಮಹಾದೇವ ಪಂಚಮುಖ ರಾಮ ರಾಮ ಹರೆ ಹರೆ. ನಮ್ದು ಬ್ರಹ್ಮ ಚತುರ್ಮುಖ ಬ್ರಹ್ಮ. ಬ್ರಹ್ಮನಿಗೆ ರೂಪ ಉಂಟು. ಬ್ರಹ್ಮನ ಸೃಷ್ಟಿ ಮಾಡಿದ್ದು ಕೃಷ್ಣ. ಕೃಷ್ಣನಿಗೆ ಕೂಡ ರೂಪ ಉಂಟು. ಯಾಕೆ ರೂಪ ಇಲ್ಲ? ಹಾಗೆ ದಯವಿಟ್ಟು ಈ ಥಾಟ್ ನಿಮ್ಮ ತಲೆಯಲ್ಲಿ ಇದ್ರೆ ಇವತ್ತೇ ಇದನ್ನು ತೆಗೆದು ಬಿಡಿ. ಕೃಷ್ಣನಿಗೆ ರೂಪ ಉಂಟು. ಅದೇ ಕಾಲದ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಾವು ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತೆ ಬುದ್ಧಿಶಕ್ತಿ ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನೇ ಹೊಂದುವೆ. ಈ ರೀತಿ ನಾವು ಟೋಟಲ್ ಕೃಷ್ಣನಲ್ಲಿ ನಮ್ಮ ಸ್ಮರಣೆ ಇರಬೇಕು. ಇದು ಪ್ರಹ್ಲಾದ್ ಮಹಾರಾಜ್. ನೋಡಿ,
ಇದು ಗುರುಕುಲದಲ್ಲಿ ಎಲ್ಲರಿಗೂ ಕೃಷ್ಣ ಭಜನೆ ಕಳಿಸಿದ್ರು ಅವರು. ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯಾನ್. ಪಾರ್ಥನೆ, ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸಂದು ಯಾರು ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿ ನನ್ನ ಬಳಿಗೆ ಬರುವನು. ಕೃಷ್ಣನನ್ನು ದೇವೋತ್ತಮ ಪರಮಪುರುಷನಂತೆ ಧ್ಯಾನಿಸಬೇಕಂತೆ. ಮಾಮೂಲಿ ಜನ ಅಲ್ಲ, ಕೃಷ್ಣ ದೇವೋತ್ತಮ ಪರಮ ಪುರುಷ. ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ. ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ. ಕೃಷ್ಣ ಆದಿ ಪುರುಷ. ಹೀಗೆ ಅಂತಂದ್ರೆ ಇಲ್ಲಿ ನೋಡಿ, ಇದು ಅಜಾಮಿಲ, ಇದು ವಿಷ್ಣುದೂತರು. ಈಗ ಅಜಾಮಿಲ ಅಂತ ನೋಡುವ. ನೋಡಿ, ಅಜಾಮಿಲ ಒಬ್ಬ ಬ್ರಾಹ್ಮಣನಾಗಿದ್ದ. ಅವನ ತಂದೆ ಅವನಿಗೆ ಪೂಜೆಗೆ ಹೂ ತರಲಿಕ್ಕೆ ಹೇಳಿದರು. ಹೂ ತರಲಿಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ವೈಶ್ಯೆ ಒಂದು ಈ ಹುಡುಗನನ್ನು ಆಲಿಂಗನ ಮಾಡೋದು ನೋಡ್ತಾನೆ. ಮತ್ತೆ ಸ್ವಲ್ಪ ನೋಡುವ ಅಂತ ಹೋಗ್ತಾನೆ. ಟೋಟಲಿ ಅದರಲ್ಲಿ ಬಿದ್ದು ಬೀಳ್ತಾನೆ. ಮತ್ತೆ ಮನೆಗೆ ಬರ್ತಾನೆ. ತಂದೆ ತಾಯಿನ ಬಿಡ್ತಾನೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಆ ವೈಶ್ಯ ಹಿಂದೆ ಹೋಗ್ತಾನೆ. ಮತ್ತೆ ಎಂತ ಆಗ್ತದೆ, ಅವನ ಮುದಿ ಪ್ರಾಯದಲ್ಲಿ ವೈಶ್ಯನು ಮದುವೆ ಆಗ್ತಾನೆ. ಮತ್ತೆ ಅವನಿಗೆ ಒಂದು ಮಗು ಆಗ್ತದೆ. ಮಗುವಿಗೆ ನಾರಾಯಣ ಅಂತ ಹೆಸರು ಇಡ್ತಾನೆ. ಈಗ ನೋಡಿ, ಆಕ್ಚುಲಿ ಈಗ ನಗಲಿಕ್ಕೆ ಬರ್ತದೆ. ಈಗ ಪ್ರೆಸೆಂಟ್ ನಮ್ಮ ಜನರೇಷನ್ ಯಂಗ್ಸ್ಟರ್ಸ್ ಎಲ್ಲ ಹೆಸರೆಲ್ಲ ಇಡುವಂಥದ್ದು. ಯಾಕೆಂದ್ರೆ ಸೋಕಾಲ್ಡ್ ಅವರು ಫುಲ್ ಅಮೆರಿಕ, ಇಂಗ್ಲೆಂಡ್ ಇವರನ್ನು ಫಾಲೋ ಮಾಡುವಂಥದ್ದು. ಅಲ್ಲಿದ ಹೆಸರು ಇಡುವಂಥದ್ದು. ಅಲ್ಲಿದೆಲ್ಲ ಹೆಸರು ನಾಯಿ ಬೆಕ್ಕುದ ಹೆಸರು. ಅದು ಅರ್ಥವೇ ಇಲ್ಲ, ಮೀನಿಂಗ್ಲೆಸ್ ಹೆಸರು. ಆಕ್ಚುಲಿ ದೇವರ ಹೆಸರು ಇಡಬೇಕು ಮಕ್ಕಳಿಗೆ. ಯಾಕೆಂದ್ರೆ ಸಾಯುವಾಗ ಅಟ್ಲೀಸ್ಟ್ ಅವರ ಈಗ ಅಟ್ಯಾಚ್ ಆಗಿರುವಂಥದ್ದು ಮಕ್ಕಳ ಹತ್ರ ಅವನ ಹೆಸರು ಹೇಳಿದ್ರೆ ಆಗ ಸ್ವಲ್ಪ ಆದ್ರೂ ಅದು ಒಳ್ಳೆಯದಂತ ಆ ರೀತಿಯ ಕ್ರಮ ಅದು. ಆದರೆ ಈಗ ಅಂತೂ ಟೋಟಲಿ ಅದು ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಹಾಗೆ ಆಗಿದೆ. ಹಾಗಾಗಿ ಅವನಿಗೆ ಮುದಿ ಪ್ರಾಯದಲ್ಲಿ ಮದುವೆ ಆಗ್ತದೆ ವೈಶ್ಯನ್ನು. ಮತ್ತೆ ಒಂದು ಮಗು ಆಗ್ತದೆ. ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಆಗ ಅವ ಟೋಟಲ್ ನಾರಾಯಣ ನಾರಾಯಣ ಇಲ್ಲಿ ಓದಿಯ ಅಂದ್ರೆ ದೇವರನ್ನಲ್ಲ, ಮಗುವನ್ನು ನಾರಾಯಣ ನಾರಾಯಣ ಅಂತ ಈ ರೀತಿ ಟೋಟಲ್ ಇದರಲ್ಲಿ ಇರ್ತಾನೆ. ಮತ್ತೆ ಸಾಯುವಾಗ 84 ವರ್ಷ ಪ್ರಾಯ ಅವನಿಗೆ. ಆಗ ಸಾಯ್ತಾನೆ. ಸಾಯುವಾಗ ಎಂತ ಆಗ್ತದೆ ಅಂದ್ರೆ ಈ ಯಮದೂತರು ಬರ್ತಾರೆ. ಯಾಕಂದ್ರೆ ಅಷ್ಟು ಅವ ಬೇಡದು ಮಾಡಿದ್ದಾನೆ. ಬೇಡದೆ ಮಾಡಿದ್ದು ಅಂದ್ರೆ ಇನಿಷಿಯಲ್ ಬ್ರಾಹ್ಮಣ ಆಗುವ ಸರಿ ಇದ್ದ, ಮತ್ತೆ ಬೇಡದು ಮಾಡಿದ್ದು. ಈ ಯಮದೂತರು ಬಂದು ಅವನನ್ನು ಕೊಂಡೋಗುವಾಗ ಇಮಿಡಿಯೇಟ್ ಅಲ್ಲಿ ವಿಷ್ಣುದೂತರು ಬರ್ತಾರೆ. ನಿಲ್ಲಿಸಿ, ನಿಮ್ಗೆ ಕೊಂಡೋಗುವ ಹಕ್ಕು ಇಲ್ಲ. ಅವರು ನಮ್ಮ ಅಂದ್ರೆ ನಾವು ಕೊಂಡೋಗುವಂಥದ್ದು. ಆಕ್ಚುಲಿ ಯಮದೂತರು ಅಂದ್ರೆ ವಿಷ್ಣುದೂತರು ಬರುವಾಗ ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಇಮಿಡಿಯೇಟ್ ಹೋಗ್ಬೇಕು. ಯಾಕೆಂದ್ರೆ ವಿಷ್ಣುದೂತರು ಹೈ, ಯಮದೂತರು ಸ್ವಲ್ಪ ಲೋ. ಹಾಗೆ ಯಮದೂತರು ಸೀದಾ ಹೋಗ್ತಾರೆ ಯಮಲೋಕಕ್ಕೆ. ಅಲ್ಲಿ ಯಮರಾಜ ಹತ್ರ ಹೇಳ್ತಾರೆ. ಅವ್ರು ತುಂಬಾ ಬೇಜಾರಾಗ್ತದೆ. ಯಾಕೆ ಹೀಗಾಯ್ತು? ಯಾಕೆ ನಿನ್ನ ಕ್ಯಾಲ್ಕುಲೇಷನ್ ತಪ್ಪಿ ಹೋಯಿತು? ಅದಕ್ಕೆ ಯಮರಾಜ್ ಹೇಳ್ತಾನೆ, ಇದು ಕೃಷ್ಣನ ಪ್ಲಾನ್. ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಅವನ ಅಂಡರ್ ಇರುವಂಥದ್ದು. ಹಾಗಾಗಿ ಅವ ಡಿಸೈಡ್ ಮಾಡಿದ್ರೆ ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯಮರಾಜ್ ಹೇಳ್ತಾರೆ. ಆಕ್ಚುಲಿ ನೀವು ಓದೋದು ಕರೆಕ್ಟ್. ಅವ ಮಾಡಿದ ಕರ್ಮಕ್ಕೆ ಎಸ್. ಈಗ ಎಂತ ಆಗ್ತದೆ ಅಂದ್ರೆ ನೋಡಿ, ನಾವು ಕೂಡ ಬೇಡದು ಮಾಡಿ ಸಾಯುವಾಗ ಇವ ಎಂತ ಮಾಡಿದ ಅಂದ್ರೆ ಅಜಾಮಿಲ ಸಾಯುವಾಗ ನಾರಾಯಣ ಕರೆದ. ಆಕ್ಚುಲಿ ಅವನ ಮಗನನ್ನು ಕರೆದದ್ದು, ಆದ್ರೆ ನಾರಾಯಣ ಅಂತ ಎಣಿಸಿದ್ದು ಅವನನ್ನು ಕರೆದ ಅಂತ ಎಣಿಸಿದ್ದು. ಸ್ವಲ್ಪ ಅಲ್ಲಿ ಮಿಸ್ಕ್ಯಾಲ್ಕುಲೇಷನ್ ಆಯ್ತು. ಈಗ ನಾವು ಕೂಡ ಬೇಡದು ಮಾಡಿ ಲಾಸ್ಟಿಗೆ ಸಾಯುವಾಗ ನಾರಾಯಣ ಇಲ್ಲ. ಪ್ರೊಪೋಸ್ ಹೇಳ್ತಾರೆ ಅಜಾಮಿಲ ಸ್ಪೆಷಲ್ ಕನ್ಸಿಡರೇಷನ್. ಅಂದ್ರೆ ಅದೊಂದು ಬೈ ಮಿಸ್ಟೇಕ್ ನಾರಾಯಣ ಎಂತ ಮಾಡಿದ, ಅವನಿಗೆ ಅದು ಅವನನ್ನೇ ಕರೆದಂತ ಅವನಿಗೆ ಆಯ್ತು. ಆಕ್ಚುಲಿ ಅವನ ಮಗನನ್ನು ಕರೆದದ್ದು. ಹಾಗಾಗಿ ಮತ್ತೆ ಅವನ ಇಂಟೆನ್ಷನ್ ರಾಂಗ್ ಆಗಿರಲಿಲ್ಲ. ಅಂದ್ರೆ ನಾನು ಬೇಡದ್ ಮಾಡ್ತೇನೆ ಸಾಯುವಾಗ ನಾರಾಯಣ ಕರೆದೆ ಆಗಿರಲಿಲ್ಲ. ಅಜಾಮಿಲ ಅವನ ಮಗನ ಹೆಸರು ಕರೆದದ್ದು. ಹಾಗಾಗಿ ವಿಷ್ಣುದೂತರು ಅವನನ್ನು ಕೊಂಡೋಗ್ತಾರೆ.
ಹಾಗಾಗಿ ಇದರಿಂದ ನಾವು ಎಂತ ತಿಳಿಬೇಕಂದ್ರೆ ನೋಡಿ, ಆ ಕೃಷ್ಣನ ನಾಮ ಎಷ್ಟು ಅದಕ್ಕೆ ನಾವು ಹೇಳುವಂಥದ್ದು ಕೃಷ್ಣ ಬೇರೆ ಅಲ್ಲ, ಕೃಷ್ಣ ನಾಮ ಬೇರೆ ಅಲ್ಲ. ಅದಕ್ಕೆ ನೀವು ಜಪ ಮಾಡಬೇಕು. ಕೃಷ್ಣನ ಜಪದಿಂದ ಎಷ್ಟು ಪುಣ್ಯ ಅಂದರೆ ನೀವೀಗ ಜಪ ಮಾಡಿದರೆ ಅದು ಸ್ಪ್ರೆಡ್ ಆಗ್ತದೆ ನಿಮ್ಮ ಫ್ಯಾಮಿಲಿಗೆ, ಮತ್ತು ನಿಮ್ಮ ಮನೆ ಒಂದು ಟೋಟಲ್ ಆಧ್ಯಾತ್ಮಿಕ ಆಗ್ತದೆ. ಮನೆ ಟೋಟಲ್ ಅಂದರೆ ನಿಮಗೆ ಹೇಳಿಕೆ ಸಾಧ್ಯ ಇಲ್ಲ, ಅಷ್ಟು ವೈಬ್ರೇಷನ್ ಬರ್ತದೆ. ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಅನುಕೂಲ ಇದರಲ್ಲಿ. ನೋಡಿ, ಇಲ್ಲಿ ಕೊಂಡೋಗುವಾಗ ಅಜಾಮಿಲ ಕೂಗ್ತಾನೆ. ಕೂಗಿ ಹೇಳುವಂಥದ್ದು, ಕೃಷ್ಣ ಯಾಕೆ ಹೀಗೆ ನಾನು ಮಾಡಿದೆ, ನೀನು ನನಗೆ ಫ್ರೀಡಮ್ ಕೊಟ್ಟಿಯ. ಆಕ್ಚುಲಿ ನಮ್ಗೆಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದಾನೆ ಕೃಷ್ಣ. ಆದ್ರೆ ಕೆಲವರು ಕೃಷ್ಣ ಪ್ರಜ್ಞೆ ಯೂಸ್ ಮಾಡ್ತಾರೆ, ಕೆಲವರು ಇಂದ್ರಿಯ ಸುಖ ಯೂಸ್ ಮಾಡ್ತಾರೆ. ಇಲ್ಲಿ ಈಗ ನಾವು ಎಂತದಾದ್ರೆ ನಾವು ದೂರ ಹಾಕೋದು ಕೃಷ್ಣನಿಗೆ, ಅದು ಕೃಷ್ಣ ಪರಮಾತ್ಮನಾಗಿದ್ದಾನೆ, ಅವ ಮಾಡಿದ ಅಲ್ಲ. ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾನೆ, ನಮ್ಗೆ ಎಂತ ಬೇಕಿದ್ದು ಮಾಡ್ಬೋದು. ಆದ್ರೆ ಕೃಷ್ಣ ಪ್ರಜ್ಞೆ ಯೂಸ್ ಮಾಡಿದ್ರೆ ನಮಗೆ ಒಳ್ಳೇದು, ನಾವು ಇಂದ್ರಿಯ ಸುಖ ಮಾಡಿದ್ರೆ ನಮ್ಗೆ. ಇಲ್ಲಿ ಅಜಾಮಿಲ ಕೂಗ್ತಾ ಇದ್ದಾನೆ, ಕೃಷ್ಣ ನೀನು ನನಗೆ ಫ್ರೀಡಮ್ ಕೊಟ್ಟಿದ್ದೀಯಾ, ನಾನು ಅದನ್ನು ಮಿಸ್ಯೂಸ್ ಮಾಡಿದೆ, ಅದನ್ನು ನಾನು ಇಂದ್ರಿಯ ಸುಖಕ್ಕೆ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸು ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ. ಪ್ರಭುಪಾದ ಹೇಳ್ತಾರೆ, ಈ ಪಶ್ಚಾತ್ತಾಪ ನಮ್ಗೆ ಆಗ್ಬೇಕು, ಪಶ್ಚಾತ್ತಾಪ ನಮ್ಗೆ ಆಗ್ಬೇಕು. ಇಲ್ಲಿ ಅರ್ಜುನನಿಗೆ ಅಜಾಮಿಲನಿಗೆ ಪಶ್ಚಾತ್ತಾಪ ಆಯಿತು. ಎಸ್, ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವನು, ಎಲ್ಲ ಐಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು. ನೋಡಿ, ಕೃಷ್ಣ ಸದಾ ಒಬ್ಬ ಪುರುಷ. ದಯವಿಟ್ಟು ತಿಳ್ಕೊಳ್ಳಿ, ಇದು ತುಂಬಾ ಮುಖ್ಯ ಪಾಯಿಂಟ್. ಈ ಮಾಯವಾದಿಗಳು ಹೇಳುವಂಥದ್ದೆಂತ, ಕೃಷ್ಣನಿಗೆ ರೂಪವಿಲ್ಲ, ಆಕಾರವಿಲ್ಲ. ಅಲ್ಲ, ಕೃಷ್ಣನಿಗೆ ರೂಪ ಉಂಟು, ಕೃಷ್ಣನ ಬಾಯಿಯಿಂದಲೇ ಬಂದಿದೆ. ಕೃಷ್ಣ ಸದಾ ಒಬ್ಬ ಪುರುಷ ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶವನು ಮತ್ತು ದಿವ್ಯನಾಗಿದ್ದು ಈ ಐಕ್ಯ ಪ್ರಕೃತಿಗೆ ಅತೀತನಾಗಿರುವವನು. ನೋಡಿ, ಇದು ಬ್ರಹ್ಮ ಮತ್ತು ಇದು ಶಿವ. ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸ್ಮರಣೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದರು. ನೋಡಿ, ಈ ವಿಡಿಯೋ ಸರಿಯಾಗಿ ನೋಡಿ, ಕರೆಕ್ಟ್ ನೋಡಿ ಈ ವಿಡಿಯೋ. ಇಲ್ಲಿ ನೋಡಿ, ಇದು ಎಲ್ಲ ಮಾಯವಾದಿಗಳು, ನಿರಾಕಾರವಾದಿ ಸಂಸ್ಥೆಗಳು, ಸೋಕೋಳ ಆಧ್ಯಾತ್ಮಿಕ. ಇದು ಭಕ್ತ. ಆಕ್ಚುಲಿ ಬಾಗಿಲು ತೆಗೆದು ಆರಾಮ್ಸೆ ಬರ್ಬೋದು, ಆದ್ರೆ ಈ ಮಂಗನಾಗಿ ಜಂಪ್ ಮಾಡ್ತಿದ್ದಾರೆ. ಎಸ್, ಈಗ ಇಲ್ಲಿ ಬರುವ. ಈಗ ಮಾಯವಾದಿಗಳು ಹೇಳುವುದಂತ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಪ್ರಭುಪಾದ ಹೇಳ್ತಾರೆ, ಬ್ರಹ್ಮ ಸತ್ಯ ಹೌದು, ಜಗತ್ ಮಿಥ್ಯ ಅಲ್ಲ. ಜಗತ್ ಮಿಥ್ಯ ಅಂದ್ರೆ ಸುಳ್ಳು. ಪ್ರಭುಪಾದ ಹೇಳ್ತಾರೆ, ಜಗತ್ತು ಹೇಗೆ ಸುಳ್ಳು ಆಗುವಂಥದ್ದು, ಕೃಷ್ಣ ಸೃಷ್ಟಿ ಮಾಡಿದ್ರೆ ಸುಳ್ಳಲ್ಲ, ಆದ್ರೆ ಅಶಾಶ್ವತಂ, ಟೆಂಪರರಿ, ಇದು ಪರ್ಮನೆಂಟ್ ಪ್ಲೇಸ್ ಅಲ್ಲ. ಹೇಗಂದ್ರೆ, ಈಗ ನಾವೊಂದು ಬ್ಯಾಂಗ್ಳೂರಲ್ಲಿ ಇರುವಂಥದ್ದು, ನಮಗೆ ಒಂದು ನಮ್ಮ ಕೆಲಸದ ಉದ್ದೇಶದಿಂದ ನಮಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಬರ್ತದೆ 4 ದಿವಸ. ನಾವು ಎಂತ ಮಾಡ್ತೇವೆ, ಡೆಲ್ಲಿಗೆ ಹೋಗ್ತೇವೆ, ಒಂದು ಹೋಟೆಲಲ್ಲಿ ಇರ್ತೇವೆ. ಅಲ್ಲಿ ಹೋಟೆಲಲ್ಲಿ ನಾವು ಎಂತ ಮಾಡ್ತೇವೆ, ಮೊದಲ ದಿವಸ ಪೇಂಟರನ್ನು ಕರೆಸಿ ಪೇಂಟ ಹೊಡಿಸ್ತೇವೆ, ಮತ್ತೆ ಫ್ರಿಡ್ಜ್ ತರಿಸ್ತೇವೆ, ಮತ್ತೆ ವಾಷಿಂಗ್ ಮಿಷಿನ್ ತರಿಸ್ತೇವೆ, ಟಿವಿ ತರಿಸ್ತೇವೆ. ಇದು ಒಳ್ಳೆ ವಿಷಯವಾ? ಅಲ್ಲ. ನಾವು ಓದೋದು 4 ದಿವಸಕ್ಕೆ, ಇದನ್ನೆಲ್ಲ ಮಾಡ್ಬೇಕಾ? ಹಾಗಾಗಿ ಈ ಭೌತಿಕ ಲೋಕ ದುಃಖಾಲಯ, ಇಲ್ಲಿ ಸುಖಾಲಯ ಅಲ್ಲ. ಸುಖಾಲಯ ಗೋಲೋಕ, ಮತ್ತೆ ಅಶಾಶ್ವತ ಟೆಂಪರರಿ, ಪರ್ಮನೆಂಟ್ ಗೋಲೋಕ. ಹಾಗಾಗಿ ನಾವು ಟೆಂಪರರಿ ಪ್ಲೇಸ್ ಅಲ್ಲಿ ನಾವು ಖುಷಿ ಪಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ನಮ್ಮ ತಪ್ಪು. ಯಾಕೆಂದ್ರೆ ಈಗ ಹಾಸ್ಪಿಟಲ್ ನಾವು ಹೋಗ್ತೇವೆ, ಹಾಸ್ಪಿಟಲ್ ನಾವು ಪರ್ಮನೆಂಟ್ ಅಲ್ಲಿ ಇರ್ಲಿಕ್ಕೆ ನಮಗೆ ಇಚ್ಛೆ ಉಂಟಾ? ಇಲ್ಲ. ನಮ್ಮ ರೋಗ ಗುಣ ಆದ ಕೂಡಲೇ ಇಮಿಡಿಯೇಟ್ ನಾವು ಹೋಗ್ಬೇಕು, ನನಗೆ ಡಿಸ್ಚಾರ್ಜ್ ಆಗ್ಬೇಕು ಅಂತ ಹೇಳ್ತೇವೆ. ಅದೇ ರೀತಿ ಈ ಭೌತಿಕ ಲೋಕ ಆಸ್ಪತ್ರೆ, ಇದು ಹೋಟೆಲ್ ಅಲ್ಲ. ಆಸ್ಪತ್ರೆಯಲ್ಲಿ ನಾವು ರೋಗ ಗುಣ ಮಾಡಿ ವಾಪಸ್ ಹೋಗ್ಬೇಕು. ಯಾಕಂದ್ರೆ ಕೃಷ್ಣ ಹೇಳಿದಾನೆ, ದುಃಖಾಲಯ, ಸುಖಾಲಯ ಅಲ್ಲ.
ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮನನ್ನು ಸೇರಿದ ಮೇಲೆ ದುಃಖಗಳು ತವರದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುವುದಿಲ್ಲ. ಈ ಭಕ್ತರು ಮತ್ತೆ ಇಲ್ಲಿ ಬರುವುದಿಲ್ಲ. ಈಗ ನೋಡಿ, ಶುದ್ಧ ಭಕ್ತರನ್ನು ಕೃಷ್ಣ ಕಳಿಸುವಂಥದ್ದು ಇಲ್ಲಿಗೆ, ಕೃಷ್ಣನ ಆಜ್ಞೆಯಲ್ಲಿ ಬರುವಂಥವ್ರು. ಅದು ನಾವಾಗೆಲ್ಲ, ನಾವು ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಆದದ್ದು ನಮ್ಮ ರೆಬೆಲಿಯಸ್ ಮೆಂಟಾಲಿಟಿ. ಪ್ರಭುಪಾದ ಹೇಳ್ತಾರೆ, ಡ್ಯೂ ಟು ಯುವರ್ ರೆಬೆಲಿಯಸ್ ಮೆಂಟಾಲಿಟಿ ಯು ಆರ್ ಕಮ್ ಹಿಯರ್. ಅದು ಶುದ್ಧ ಭಕ್ತರು ಆಗಿಲ್ಲ. ಶುದ್ಧ ಭಕ್ತರು ಕೃಷ್ಣ ಅವರನ್ನು ಕರೆಸಿದ್ರು, ನೀನು ಹೋಗಿ ಈ ಬದ್ಧ ಜೀವಿಗಳನ್ನು ಎಳ್ಕೊಂಡು ಬಾ ಅಂತ. ಹಾಗಾಗಿ ನಾವು ಈ ದುಃಖದ ಪ್ಲೇಸಲ್ಲಿ ಜಾಸ್ತಿ ಸಮಯ ಇರಬಾರ್ದು, ಸುಖದ ಪ್ಲೇಸಿಗೆ ನಾವು ಹೋಗ್ಬೇಕು. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸ ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಈಗ ನೋಡಿ, ಈ ಎಲ್ಲಾ ವೇದಗಳು, 4 ವೇದಗಳು ಎಂತ ಹೇಳುವಂತದ್ದು, ಇದು ಮಾಡಿದ್ರೆ ಸ್ವರ್ಗಲೋಕ ಹೋಗ್ತೀರಿ, ಇದು ಮಾಡಿದ್ರೆ ಅದು ಗಳಿಸ್ತೀರಿ, ಎಲ್ಲ ಪುಣ್ಯದ ವಿಷಯ ಇರುವಂತದ್ದು ಈ ವೇದಗಳು. ಹಾಗಾಗಿ ಈ ಎಂತ ಹೇಳೋದು, ಯಾವುದೇ ನೋಡಿ, ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕ ಅಂದ್ರೆ ಆ ಬ್ರಹ್ಮಲೋಕದಿಂದ ಕೆಳಗೆ ನರಕ ಲೋಕದ ಎಲ್ಲ ಲೋಕಗಳು ದುಃಖದ ಆವಾಸ. ಯಾಕಂದ್ರೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟೇ ಉಂಟು. ಆದ್ರೆ ಕೃಷ್ಣನ ಲೋಕಕ್ಕೆ, ಗೋಲೋಕಕ್ಕೆ ಹೋದ್ರೆ ಪುನರ್ಜನ್ಮವಿಲ್ಲ, ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಇದನ್ನು ನಾವು ತಿಳಿಬೇಕು. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ಹಾಗೂ ರಾತ್ರಿ ಇಷ್ಟೇ ಅವಧಿ. ಅಂದ್ರೆ ಬ್ರಹ್ಮನ ಕಲ್ಪ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿವಸ, ಒಂದು ಕಲ್ಪ ಅಷ್ಟೇ ರಾತ್ರಿ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತದೆ. ಅಂದ್ರೆ ಈ ರಾತ್ರಿ ಆಗುವಾಗ ಪೂರ್ತಿ ನಾಶ ಆಗ್ತದೆ. ಅಂದ್ರೆ ಬ್ರಹ್ಮಲೋಕ ಬಿಟ್ಟು ಕೆಳಗಿದ ಎಲ್ಲ ಲೋಕ ನಾಶ ಆಗ್ತದೆ. ಮತ್ತೆ ಮೇಲಿನ ಲೋಕ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಕೆಳಗಿನ ಲೋಕ ಎಲ್ಲ ನಾಶ ಆಗ್ತದೆ. ಮತ್ತೆ ಬ್ರಹ್ಮ ಇರ್ತಾನೆ, ಮತ್ತೆ ಆರಾಮ್ಸೆ ಬ್ರಹ್ಮ ಮಲಗಲಿಕ್ಕೆ ಹೋಗ್ತಾನೆ, ಮತ್ತೆ ಬೆಳಿಗ್ಗೆ ಹೇಳುವಾಗ ಎದ್ದು ತಿಲಕ ಹಾಕಿ ವಾಪಸ್ ಸೃಷ್ಟಿ ಮಾಡ್ತಾನೆ. ಇದು ಅಂದ್ರೆ ಇದಕ್ಕೆ ಹೇಳುವಂಥದ್ದು ಪಾರ್ಷಿಯಲ್ ಡಿವಾಸ್ಟೇಷನ್, ಪಾರ್ಷಿಯಲ್ ಪ್ರಳಯ. ಪೂರ್ತಿ ಪ್ರಳಯ ಆಗುವಾಗ ಬ್ರಹ್ಮ ಕೂಡ ಆ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಅದು ಬ್ರಹ್ಮನ 100 ವರ್ಷ ಆಗುವಾಗ, ನಮ್ಮ ಪ್ರಕಾರ ಅಲ್ಲ, ಬ್ರಹ್ಮನ ಪ್ರಕಾರ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಮತ್ತೆ ಹುಡುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಆದರೆ ನೋಡಿ, ಇದನ್ನು ನಾವು ತಿಳಿಬೇಕು, ಇದು ಮುಖ್ಯ. ಇನ್ನೊಂದು ಅವ್ಯಕ್ತವಾದ ಪ್ರಕ್ರಿಯೆ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಆ ಅವ್ಯಕ್ತ ಜಡವಸ್ತುವನ್ನು ಮೀರಿದು ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಈಗ ಬ್ರಹ್ಮನ ದಿನ ಆಗುವಾಗ ಪೂರ್ತಿ ಅಂದ್ರೆ ಪಾರ್ಷಿಯಲ್ ಡಿವಾಸ್ಟೇಷನ್ ಆಗ್ತದೆ, ಪ್ರಳಯ ಆಗ್ತದೆ. ಆಗ ಈ ಗೋಲೋಕ ಎಂತ ಆಗುವುದಿಲ್ಲ, ಹಾಗೆ ಇರ್ತದೆ. ಹಾಗಾಗಿ ಬುದ್ಧಿವಂತರು ಅಲ್ಲಿ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಈ ಸ್ವರ್ಗಲೋಕ, ಈ ವೇದಗಳು ಹೇಳಿದಾಗೆ ಬ್ರಹ್ಮಲೋಕ ಅದಲ್ಲ. ಯಾಕಂದ್ರೆ ಅದು ಕೂಡ ಬ್ರಹ್ಮನ ಆ ಕಲ್ಪ ಆಗುವಾಗ ಅದು ಕೂಡ ನಾಶ ಆಗ್ತದೆ. ಎಸ್, ಇದು ನೋಡಿ ಗೋಲೋಕ ಚಾರ್ಟ್, ಇದನ್ನು ತಿಳ್ಕೊಳ್ಳಿ. ಕೃಷ್ಣ, ಓಕೆ, ಒಂದು ನಿಮಿಷ. ಎಸ್, ಕಾಣಿಸ್ತಾ ಉಂಟಲ್ಲ ನಿಮ್ಗೆಲ್ಲರಿಗೂ? ಓಕೆ, ಮುಖ್ಯ ನೋಡಿ, ಇದು ಬ್ರಹ್ಮಲೋಕ, ಮೇಲೆ ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ. ಇದು ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕಶಾಹಿ ವಿಷ್ಣುನ ಹೊಕ್ಕಳಿಯಿಂದ ಬ್ರಹ್ಮ ಹುಟ್ಟುವಂಥದ್ದು. ಮತ್ತೆ ಸತ್ಯಲೋಕ, ಅದೇ ಬ್ರಹ್ಮಲೋಕದ ಕೆಳಗೆ ತಪಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭೂವರ್ಲೋಕ, ಭೂರ್ಲೋಕ. ನಾವು ಭೂಲೋಕದಲ್ಲಿ ಇದ್ದೇವೆ. ಅದರ ಕೆಳಗೆ ಆತಲ, ವಿತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ. ಅದರ ಕೆಳಗೆ ಪಿತೃಲೋಕ, ಅದರ ಕೆಳಗೆ ಈ ನರಕಲೋಕ. 28 ನರಕಲೋಕ ಉಂಟು. ಮತ್ತೆ ಇದು ಮೇಲೆ ರಮಾದೇವಿ, ದೇವಿಧಾಮ, ಮಾಯಾ, ದೇವಿಧಾಮ. ಇದು ಶಂಭು, ಶಿವ. ಇದು ಶಿವನ ಅಬೌಟ್ ಸದಾಶಿವ ಲೋಕ. ಇದು ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಮಹಾವಿಷ್ಣು. ಎಸ್, ಈಗ ನೋಡಿ, ನೆಕ್ಸ್ಟ್ ನಿಮಗೆ ತೋರಿಸುವ. ಎಸ್,
ಸಾರಿ ಸ್ಟಕ್ ಆಗಿದೆ, ಒಂದು ನಿಮಿಷ. ಎಸ್ ಎಸ್, ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ. ಎಸ್, ನೋಡಿ ಈ ಸದಾಶಿವ ಲೋಕ ಮೇಲೆ ಇರುವಂಥದ್ದು ಬ್ರಹ್ಮಜ್ಯೋತಿ. ಅಂದ್ರೆ ಈ ಶಿವ ಇನ್ ಬಿಟ್ವೀನ್ ಇರ್ತಾನೆ. ಯಾವುದು ಆಚೆ ಸ್ಪಿರಿಚುವಲ್ ವರ್ಲ್ಡ್ ಮತ್ತು ಮೆಟೀರಿಯಲ್ ವರ್ಲ್ಡ್ ಬಿಟ್ವೀನ್ ಅಲ್ಲಿ ಇರುವಂಥದ್ದು ಶಿವ. ಇದು ಶಿವನ ಲೋಕ, ಸದಾಶಿವ ಲೋಕ. ಇದರ ಮೇಲೆ ಇರುವಂಥದ್ದು ಬ್ರಹ್ಮಜ್ಯೋತಿ. ಈ ಎಲ್ಲ ಮಾಯವಾದಿ ಸಂಸ್ಥೆಗಳು, ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು, ಅವರೆಲ್ಲ ಹೇಳುವಂಥದ್ದು ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಕಿರಣ. ಹಾಗಾಗಿ ಅದು ಕೂಡ ಹೈಯೆಸ್ಟ್ ಅಲ್ಲ. ಬ್ರಹ್ಮೇತಿ ಪರಮಾತ್ಮ ಭಗವಾನೇತಿ. ಮತ್ತೆ ಇದು ನೋಡಿ, ಇದರ ಮೇಲೆ ಇರುವಂಥದ್ದು ವೈಕುಂಠ, ಮತ್ತೆ ಆ ವೈಕುಂಠದ ಮೇಲೆ ಇರುವಂಥದ್ದು ಅಯೋಧ್ಯದ ಮೇಲೆ ಇರುವಂಥದ್ದು ಗೋಲೋಕ. ಹಾಗಾಗಿ ಈ ವೈಕುಂಠ, ಅಯೋಧ್ಯ, ಗೋಲೋಕಕ್ಕೆ ಹೋದ್ರೆ ಮತ್ತೆ ನಮಗೆ ಜನ್ಮವಿಲ್ಲ. ಹಾಗಾಗಿ ಇದನ್ನ ನಾವು ತಿಳಿಬೇಕು. ಈಗ ಇನ್ ಕೇಸ್ ನೀವು ಈ ಸದಾಶಿವ ಲೋಕ, ಶಿವನ ಬೋರ್ಡ್ಗೆ ಹೋದ್ರು ಕೂಡ ಮತ್ತೆ ಜನ್ಮ ಉಂಟು ನಿಮಗೆ. ದೇವಿಧಾಮಕ್ಕೆ ಹೋದ್ರು ಕೂಡ ಉಂಟು. ಈ ಬ್ರಹ್ಮಲೋಕ ಯಾವ ಲೋಕ ಹೋದ್ರು ಕೂಡ ಉಂಟು. ಇದನ್ನು ನಾವು ತಿಳಿಬೇಕು. ಎಸ್, ಈಗ ನೋಡಿ ಇದು ಗೋಲೋಕದ ಒಂದು ಸೀನ್. ನಮ್ಗೆ ಹೆಚ್ಚಿನವರಿಗೆ ಅಂದ್ರೆ ಇಯರ್ಲಿ ಒನ್ಸ್ ಫ್ಯಾಮಿಲಿ ಒಟ್ಟಿಗೆಲ್ಲ ನಾವು ಔಟಿಂಗ್ ಹೋಗ್ತೇವೆ. ಹೋಗುವಾಗ ಅಂತ ನಮಗೆ ಒಳ್ಳೆ ಜಾಗ, ಒಳ್ಳೆ ಸೀನರಿ, ಒಳ್ಳೆ ನೀರು, ಒಳ್ಳೆ ಪ್ರಾಣಿಗಳು, ಒಳ್ಳೆ ಮರ, ಒಳ್ಳೆ ಗಾಳಿ ಇದೆಲ್ಲ ಇರ್ತದೆ. ಇದು ಯಾಕೆ ಇರ್ತದೆ ಅಂದ್ರೆ ಗೋಲೋಕದಲ್ಲಿ ಹೀಗೆ ಉಂಟು. ಈಗ ನೋಡಿ, ನಾವು ಗಾಡಿಯಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಫ್ಲೈಟ್ ಅಲ್ಲಿ ಕೂಡ ಹೋಗುವಾಗ ನಮಗೆ ವಿಂಡೋ ಸೀಟ್ ಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಒಂದು ಮಿಸ್ಸಿಂಗ್ ಯಾರು? ಕೃಷ್ಣ. ನಮಗೆ ನೋಡ್ಲಿಕ್ಕೆ ಒಂದು ಮಿಸ್ಸಿಂಗ್ ಉಂಟು, ಕೃಷ್ಣ. ಈಗ ಎಂತಾಗಿದೆ ಅಂದ್ರೆ ನಾವು ಇಂದ್ರಿಯ ಸುಖದಲ್ಲಿ, ಭೌತಿಕ ಲೋಕದ ಇಂದ್ರಿಯ ಸುಖದಲ್ಲಿ ಇರುವ ಕಾರಣ ನಮ್ಗೆ ಅದು ಕಾಣ್ತಾ ಇಲ್ಲ. ಆದ್ರೆ ನಾವು ಯಾವ ಕೃಷ್ಣ ಪ್ರಜ್ಞೆ ಬರ್ತೇವೆ ಆಗ ಅದು ನಮಗೆ ತಿಳಿತದೆ. ನೋಡಿ ಎಷ್ಟು ಚಂದ, ಕಂಪ್ಲೀಟ್ ಅಲ್ಲೂ ಬ್ಲಿಸ್ ಉಂಟು. ಎಸ್, ನೋಡಿ ಈ ಶ್ಲೋಕ ತುಂಬಾ ಮುಖ್ಯ. ಈ ಶ್ಲೋಕ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಕೃಷ್ಣ ಪ್ರಜ್ಞೆ ಅರ್ಥ ಆದ ಹಾಗೆ. ಇದು ಮುಕುಂದ ಮಾಲ ಸ್ತೋತ್ರ ಅಂತ ಈ ಕುಲಶೇಖರ ರಾಜ, ಈ ರಾಮಾನುಜಾಚಾರ್ಯ ಸಂಪ್ರದಾಯದಲ್ಲಿ ಬರುವಂತದ್ದು ಶುದ್ಧ ಭಕ್ತ ಅವರ ಪ್ರೇಯರ್. ಈ ಪ್ರೇಯರ್ ಹೇಳುವ: ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ಸೆ ಕಂಠಾವರೋಧನ ವಿದಸ್ಮರಣಂ ಕುತಸ್ತೆ. ಅಂದ್ರೆ ಕುಲಶೇಖರ ರಾಜ ಹೇಳುವಂಥದ್ದು ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆ ಉಸಿರುಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಕುಲಶೇಖರ ರಾಜ ಹೇಳುವಂಥದ್ದು ನೋಡಿ, ಪ್ರಭುಪಾದ ಹೇಳ್ತಾರೆ, ಎರಡು ರೀತಿಯ ಪಕ್ಷಿಗಳು ಉಂಟು. ಒಂದು ಕಾಗೆ, ಮತ್ತೊಂದು ಹಂಸ. ಕಾಗೆ ಅಂತ ಮಾಡುವಂಥದ್ದು ಗಾರ್ಬೇಜ್ ಕಡೆ ಹೋಗುವಂಥದ್ದು, ಯಾವ್ದು ಕೆಟ್ಟದ್ದು, ಹಳಸಿದು ಅಲ್ಲಿ ಹೋಗ್ತದೆ. ಹಂಸ ಎಂತ ಮಾಡುವಂಥದ್ದು ತಾವರೆ ಕಡೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ನಾವು ಕಾಗೆ ಆಗ್ಬಾರ್ದು, ನಾವು ಹಂಸ ಆಗ್ಬೇಕು. ಕುಲಶೇಖರ ರಾಜ ಹೇಳುವಂಥದ್ದು ಹಂಸವು ಈ ತಾವರೆ ದಂಟನ್ನು ಗಟ್ಟಿಯಾಗಿ ಅಂಟಿಕೊಂಡಿದೆ. ಅದೇ ರೀತಿ ನನ್ನ ಕೂಡ ಸ್ಮರಣೆ ಈಗ ಕೃಷ್ಣನ ಪಾದದಲ್ಲಿ ಗಟ್ಟಿಯಾಗಿ ಅಂಟಿಕೊಂಡಿದೆ. ಕುಲಶೇಖರ ರಾಜ ತುಂಬಾ ಯಂಗ್, ನಾವೀಗ ಹೇಳ್ತೇವಲ್ಲ ಅದು ಕೃಷ್ಣ ಪ್ರಜ್ಞೆ ಪ್ರಾಯ ಆದ್ಮೇಲೆ ಇಲ್ಲ, ಯಂಗ್ ಪ್ರಾಯದಲ್ಲಿ ತೆಗಿಬೇಕು. ಕೌಮಾರಂ ಆಚರತು ಪ್ರಜ್ಞ. ಹಾಗಾಗಿ ಕುಲಶೇಖರ ರಾಜ ಹೇಳುವಂಥದ್ದು, ಕೃಷ್ಣ ನನ್ನ ಸ್ಮರಣೆ ಟೋಟಲ್ ನಿನ್ನ ಪಾದ ಕಮಲದಲ್ಲಿ ಅಂಟಿಕೊಂಡಿದೆ, ಈ ಕೂಡಲೇ ಸಾಯಿಸು. ಯಾಕೆ ಸಾಯಿಸು? ಯಾಕೆಂದ್ರೆ ಪ್ರಾಯ ಆದ ಮೇಲೆ ನನ್ನ ಗಂಟಲಲ್ಲಿ ವಾತ ಪಿತ್ತ ಕಫ ಇರ್ತದೆ, ಆಗ ನಿನ್ನ ಸ್ಮರಣೆ ಮಾಡಲಿಕ್ಕೆ ಅಸಾಧ್ಯ. ನೋಡಿ, ನಾವು
ಅದಕ್ಕೆ ಹೇಳುವಂಥದ್ದು ಸಣ್ಣ ಪ್ರಾಯದಲ್ಲಿ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವ? ಇಲ್ಲ. ನಮ್ಮ ಮಗು ಎಂತಂದ್ರೆ ಒಳ್ಳೆ ಕಲಿಬೇಕು. ಈ ಭಕ್ತಿ ಬೇಡಪ್ಪ, ಇದೆಲ್ಲ ಪ್ರಾಯದ ಮತ್ತೆ ನೋಡುವ. ಈಗ ನೀನು ಕಲಿ, ಒಳ್ಳೆ ಮಾರ್ಕ್ಸ್ ತೆಗೆದು ನೀನು ದೊಡ್ಡದು ಕಲಿಬೇಕು. ಅದಲ್ಲ, ಮೇನ್ ಎಂತಂದ್ರೆ ನಮ್ಮ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕಲಿಸ್ಬೇಕು. ನೋಡಿ, ನಮ್ಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ, ನಮ್ಗೆ ಅಮರ ಆಗ್ಬೇಕು. ಶುದ್ಧ ಭಕ್ತರಿಗೆ ಸಾಯ್ಲಿಕ್ಕೆ ಆಸೆ, ಯಾಕೆಂದ್ರೆ ಅವರ ಸ್ಮರಣೆ ಟೋಟಲ್ ಕೃಷ್ಣನಲ್ಲಿ ಉಂಟು. ಇದು ನಮ್ಗೆ ಮತ್ತೆ ಶುದ್ಧ ಭಕ್ತ ಇರುವ ವ್ಯತ್ಯಾಸ. ಹಾಗಾಗಿ ಈ ಶ್ಲೋಕದಿಂದ ನಾವು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಸಾರ್ಥಕ ಆಗ್ಬೇಕಿದ್ರೆ ನಮ್ಮ ಸ್ಮರಣೆ ಟೋಟಲ್ ಕೃಷ್ಣನ ಪಾದದಲ್ಲಿ ಇರಬೇಕು. ವೇದೇಶು ಯಜ್ಞೇಶು ತಪಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಾಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೇಚಾದ್ಯಂ. ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನು ಸ್ವೀಕರಿಸುವನು ವೇದಾಧ್ಯಾನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಈಗ ನನ್ನ ಪ್ರತಿ ಸತಿ ಫಸ್ಟ್ ಬ್ಯಾಚ್ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ ನೋಡಿ. ನಾವು ಪಾಪದವ ಹಾಸ್ಪಿಟಲ್ ಇದ್ದಾನೆ, ಅವನಿಗೆ ನಾವು ಸಹಾಯ ಮಾಡಬೇಕು. ಮತ್ತೆ ಈ ಎಂತ ಇಲ್ಲದವರಿದ್ದಾರೆ ಅವರಿಗೆ ನಾವು ಎಜುಕೇಶನ್ ಸಹಾಯ ಮಾಡಬೇಕು. ಮತ್ತೆ ಈ ಭಿಕ್ಷುಕರಿದ್ದಾರೆ ಅವರಿಗೆ ನಾವು ತಿನ್ಲಿಕ್ಕೆ ಸಹಾಯ ಮಾಡಬೇಕು. ಇಲ್ಲಿ ಎಂತ ಹೇಳುವಂಥದ್ದು, ನೀವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಮತ್ತೆ ನೀವು ಗಿಡದ ಬ್ರಾಂಚಸ್ಗೆ, ಲೀವ್ಸ್ಗೆ, ಸ್ಟೆಮ್ಗೆ ಹಾಕ್ಬೇಕಂತ ಇಲ್ಲ. ಕೃಷ್ಣ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಇಲ್ಲಿ ನೋಡೋದಂತ ನೋಡಿ, ಇಲ್ಲಿ ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನು ಸ್ವೀಕರಿಸೋನು ವೇದಾಧ್ಯಾನ ಮಾಡ್ಬೇಕಂತಿಲ್ಲ, ಯಜ್ಞಗಳ ಆಚರಣೆ ಮಾಡ್ಬೇಕಂತಿಲ್ಲ, ದಾನ ಮಾಡ್ಬೇಕಂತಿಲ್ಲ, ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕು ಇಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಎಲ್ಲವೂ ಸಿಗ್ತದೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಖಾಲಿ ಇದು ಮಾತ್ರ ಅಲ್ಲ ನೋಡಿ, ಭಕ್ತಿ ಸೇವೆ ಮಾಡಿದ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ. ಮತ್ತೆ ಕಡೆಯಲ್ಲಿ ಪರಮ ಶಾಶ್ವತ ನಿವಾಸ ಗೋಲೋಕಕ್ಕೆ ಹೋಗ್ಲಿಕ್ಕೆ ಅವನಿಗೆ ಕ್ವಾಲಿಫಿಕೇಶನ್ ಸಿಗ್ತದೆ. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನ 8 ಪ್ರಶ್ನೆಗಳು ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯ ಕೃಷ್ಣನ ನೆನಪಿಸಿಕೊಳ್ಳುವುದು. ತಸ್ಮಾ ಸರ್ವೇಶು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ಓಂ ಇತಿ ಏಕಾಕ್ಷರ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ದುಃಖಾಲಂ ಅಶಾಶ್ವತ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಪರಸ್ತಸ್ಮಾತು ಭಾವೋ ಅನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮಾರ್ಥವನ್ನು ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವಾ. ಎಸ್, ಯಾರ್ದ ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ನೋಡಿ, ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಫಸ್ಟ್ 6 ಕ್ಲಾಸಲ್ಲಿ ಜನರು ಹೋಗ್ತಾ ಇರ್ತಾರೆ, ಆದ್ರೆ 7ನೇ ಚಾಪ್ಟರ್ ಬಂದ ಮೇಲೆ ಜನರು ಹೆಚ್ಚಿನವ್ರು ಹೋಗುದಿಲ್ಲ. ನಾನು ನೋಡಿದ್ದೇನೆ, ನಾನೀಗ 10ನೇ ಬ್ಯಾಚ್ ತುಂಬಾ ಬ್ಯಾಚ್ ಮಾಡಿದ್ದೇನೆ. ಈ 7ನೇ ಬ್ಯಾಚ್ ಬಂದ ಮೇಲೆ ಅವರಿಗೆ ಗೊತ್ತಾಗ್ತದೆ ಈ ಭಕ್ತಿ ಅಂತ. ಹಾಗಾಗಿ ಹೆಚ್ಚಿನವರು ಬಿಟ್ಟು ಹೋಗುದಿಲ್ಲ. ಅದು ಇನಿಷಿಯಲಿ ಫಸ್ಟ್ ಸೆಕೆಂಡ್ ಬ್ಯಾಚ್ ಅಲ್ಲೆಲ್ಲ, 3rd ಬ್ಯಾಚ್ 4th ಬ್ಯಾಚ್ ಎಲ್ಲ ಸ್ವಲ್ಪ ಬಿಡ್ತಾ ಹೋಗ್ತಾರೆ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು, ದಯವಿಟ್ಟು. ಹರೇ ಕೃಷ್ಣ, ಹರೇ ಕೃಷ್ಣ. ಸ್ವರ್ಣಲತಾ ಅವ್ರು ಅವಾಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು ಪ್ರಭುಜಿ, ಒಂದ್ಸಲ ಮಾಡ್ಲಾ ಅವ್ರಿಗೆ? ಸ್ವರ್ಣಲತಾ ಇಲ್ಲ, ಇದು ಮಾಡೋ ತೆಗಿಯೋ. ಎಸ್, ಹರೇ ಕೃಷ್ಣ. 2 ಪ್ರಶ್ನೆ ಉಂಟಾ? ಚಾಟ್ ಅಲ್ಲಿ ಉಂಟಾ? ಈಸ್ ಆದಿದೇವ ಈಸ್ ಶಿವ ಆರ್ ಕೃಷ್ಣ? ಗೋವಿಂದ ಆದಿಪುರುಷ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಇಲ್ಲಿ ನೋಡಿ, ಶಿವ ಯಾಕೆ ಈ ಬ್ರಹ್ಮ ಸಂಹಿತದಲ್ಲಿ ಮುಂಚ ಶಿವ ಪ್ರಾರ್ಥನೆ ಮಾಡ್ತಾನೆ? ಯಾರಿಗೆ? ಕೃಷ್ಣನಿಗೆ ಪ್ರಾರ್ಥನೆ ಮಾಡುವಂತ. ಕ್ಷೀರಂ ಯಥಾ ದಧಿ ವಿಕಾರ ವಿಶೇಷ ಯೋಗಾತ್ ಸಂಜಯತೆ ನಾಹಿ ತಥಾ ಪೃಥಕ್ ಅಸ್ತಿ ಹೇತು ಯಾ ಶಂಭೂತಾಂ. ಶಂಭೂತಾಂ ಅಂದ್ರೆ ಶಿವ. ಅಪಿ ತತ್ ಸಮುಪೇತ್ ಕಾರ್ಯಾತ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಶಿವ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಹೇಳ್ತಾ ಇದ್ದಾನೆ. ನಮ್ಗೆ ಕಷ್ಟ, ಹಾಗಾಗಿ ನಾವು ಶಾಸ್ತ್ರ ಓದ್ಬೇಕು ಸರ್. ಶಾಸ್ತ್ರ ಓದಿದ್ರೆ ನಮ್ಗೆ ಇದೇ ಕನ್ಫ್ಯೂಷನ್ ಆಗ್ತದೆ. ಅರುಣ್ ಅವ್ರೆ. ಎಸ್, ಅರುಣ್ ಅವರೇ ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಎಸ್,
ಹರೇ ಕೃಷ್ಣ. ಅರುಣ್ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ಚಿಕ್ಕ ಹರೇ ಕೃಷ್ಣ ಗುರುಜಿ, ಒಂದು ಚಿಕ್ಕ ಡೌಟ್ ಇತ್ತು. ಹೇಳಿ ಸರ್. ಹರೇ ಕೃಷ್ಣ. ಹಲೋ, ಹೇಳಿ. ಒಂದು ಚಿಕ್ಕದು ಡೌಟ್ ಇತ್ತು ಹೇಳಿ ಗುರುಜಿ. ಇದು ಒಂದು ಈ ರೀಸೆಂಟ್ಲಿ ಒಂದು ಕೃಷ್ಣ ಭಟ್ಟದು ಸ್ವಾಮೀಜಿ ಅವರು ಹೇಳಿದ ಒಂದು ಮಾತಿತ್ತು. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಭಗವಂತನ ಸಮೀಪ ಹೋಗಬಹುದು ಎಂದು ಭಗವದ್ಗೀತೆ ಹೇಳುತ್ತದೆ. ಈ ಮಾತನ್ನು ನಮ್ಮ ಇಡೀ ಜೀವನದಲ್ಲಿ ಆರಂಭವಾಗಿದ್ದು ಕೊನೆಯಲ್ಲಿ ದೇವರ ಸ್ಮರಣೆ ಮಾಡಿದರೆ ಸಾಕು ಎಂದು ಉದಾಸೀನ ತಾಳಬಾರದು. ಅಂತ್ಯಕಾಲದ ಭಗವತ್ ಸ್ಮರಣೆ ಸುಲಭವಲ್ಲ. ಭೀಷ್ಮರಾತ್ಮ ಮಹಾತ್ಮರಿಗೂ ಅದು ಸಾಧ್ಯವಾಗಲಿಲ್ಲ. ಅಂದರೆ ಭೀಷ್ಮನವರು ಅವರಿಗೂ ಸಾಧ್ಯವಾಗಲಿಲ್ವ? ಅದು ನನಗೆ ಬೇಕಾಗಿತ್ತು ಸ್ವಲ್ಪ. ಭೀಷ್ಮ ಅವರಿಗೆ ಅಂತ್ಯಕಾಲದಲ್ಲಿ ಸಾಧ್ಯವಾಗಿದೆ. ಅವರು ಮಹಾಜನ. ಆಗ್ಲಿಲ್ಲ ಅವರಿಗೆ? ಆಗಿದೆ ಸರ್. ಅದು ಇವರು ಹೇಳ್ತಾರೆ ಆಗ್ಲಿಲ್ಲ ಹೇಳಿ. ಭೀಷ್ಮರಂತ ಮಹಾತ್ಮರಿಗೂ ಅದು ಸಾಧ್ಯವಾಗಲಿಲ್ಲ. ನೋಡಿ, ಕಮೆಂಟ್ ಮಾಡ್ಲಿಕ್ಕೆ ನಮ್ಮ ರೈಟ್ಸ್ ಇಲ್ಲ, ಆದ್ರೆ ನಾವು ಶಾಸ್ತ್ರ ಪ್ರಕಾರ ಭೀಷ್ಮನಿಗೆ ಆಗಿದೆ ಅಂತ್ಯಕಾಲ. ಅದೇ ಇದು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು. ಓಕೆ, ಅದಕ್ಕೆ ನನಗೆ ಸ್ವಲ್ಪ ಡೌಟ್ ಆಯ್ತು ಇವತ್ತಿದ್ದು ಕೇಳಬೇಕಾದ್ರೆ. ಮತ್ತೊಂದು ಎರಡನೇ ಕ್ವಶನ್ ಸ್ವಾಮೀಜಿ, ನೀವು ಹೇಳಿದ್ರಿ ಈಗ ಅಮೇರಿಕಾ ಕೆನಡಾದಲ್ಲಿ ಮಕ್ಕಳಿಗೆಲ್ಲ ಬೇರೆ ಬೇರೆ ಹೆಸರು ಇಡ್ತಾರೆ. ಅಂದ್ರೆ ದೇವರ ಹೆಸರು ಇಡುದಿಲ್ಲ, ಬೇರೆ ಹೆಸರು ಇಡುವಂತ. ಲೆಟ್ ಬಿ ಕರೆಕ್ಟ್. ನಾನಾರು ನನ್ನ ಮಗ ಅನಿರುದ್ಧ ಕೃಷ್ಣದ ಹೆಸರು. ನಾವು ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅಮೇರಿಕಾ ಮತ್ತು ಕೆನಡಾ, ಇಂಗ್ಲೆಂಡ್ನಲ್ಲಿ ಸ್ವಲ್ಪ ದೇವರ ಹೆಸರು ಜಾಸ್ತಿ ಇಡ್ತಾರೆ. ನಮ್ಮ ಇಂಡಿಯಾದಲ್ಲಿ ವೈಸ ವರ್ಸ ಉಲ್ಟಾ. ಹೌದು, ಅದು ನಾನೇ ಹೇಳಿದ. ಅದೇ ಇಂಡಿಯನ್ಸ್ ನಾವು ಅಮೇರಿಕನ್ಸ್ ಫಾಲೋ ಮಾಡುವಂತದ್ದು. ಅದೇ ಹೆಸರನ್ನು ಇಡ್ತೇವೆ. ಅದೇ ನಾವು ಇಲ್ಲಿ ಸ್ವಲ್ಪ ದೇವರ ಹೆಸರು ಜಾಸ್ತಿ ಇಡ್ತೇವೆ ಮಕ್ಕಳಿಗೆ. ನಾವು ಇಂಡಿಯಾದವರು ಸ್ವಲ್ಪ ಬೇರೆ, ಈಗ ಅಮೇರಿಕಾದವರ ಹೆಸರು ಇಡ್ತಾರೆ. ಅದಕ್ಕೆ ಅಲ್ಲ, ಅದೇ ನಾನು 2-3 ಲಾಸ್ಟ್ ಟೈಮ್ ಒಂದು ಹೆಸರು ಕೇಳಿದೆ. ಅವರು ಇಲ್ಲಿ ಅವರೇ, ಅವರು ಎಂತಂದ್ರೆ ಆ ಹೆಸರು ತುಂಬಾ ಕೇಳಿ ಕೂಡ ಅಸಹ್ಯ ಆಗ್ತದೆ ಅಂತ ಹೆಸರು ಇಟ್ಟಿದ್ದಾರೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಈ ಚಾಟಲ್ಲಿ ಕ್ವಶನ್. ಥ್ಯಾಂಕ್ ಯು ಸೋ ಮಚ್. ಮೆನಿ ಥಿಂಗ್ಸ್. ಹರೇ ಕೃಷ್ಣ. ಗುರು, ದಯಮಾಡಿ ನನಗೆ ರಜೋ ತಮೋ ಸತ್ವಗುಣ ಬಗ್ಗೆ ಮತ್ತೊಮ್ಮೆ ಹೇಳಿ ಗುರುಜಿ. ನೋಡಿ, ಈ ಚಾಪ್ಟರ್ ಉಂಟು, ರಜೋಗುಣ ತಮೋಗುಣ ಸತ್ವಗುಣದು ಈ 14ನೇ ಚಾಪ್ಟರ್ ಉಂಟು. ಅಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೇನೆ. ಮತ್ತೆ ಪ್ರಳಯದಲ್ಲಿ ಶಿವಲೋಕ ಸ್ವರ್ಗ ಎಲ್ಲವೂ ನಾಶವಾಗುತ್ತದೆಯೇ? ಶಿವನು ಮತ್ತೆ ಜನ್ಮಿಸ್ತಾನ? ಇಲ್ಲ. ಹೇಗಂದ್ರೆ ಎಲ್ಲವೂ ನಾಶವಾಗ್ತದೆ, ವೈಕುಂಠ ನಾಶವಾಗುದಿಲ್ಲ. ಅವರೆಲ್ಲ ಉನ್ನತ ಲೋಕಕ್ಕೆ ಹೋಗ್ತಾರೆ, ಅವರಿಗೆ ಹೋಗ್ಬೋದು ಆ ಲೋಕಕ್ಕೆ. ಅಂದ್ರೆ ಅವರೆಲ್ಲ ಲೋಕ ನಾಶ ಆಗ್ತದೆ. ಆದರೆ ಅವರು ಈಗ ಹೇಗಂದ್ರೆ ಇಲ್ಲಿ ಕೆಳಗೆ ಕೂಡ ಈ ಆತಲ ವೀತಲ ಮತ್ತೆ ಸ್ವರ್ಗಲೋಕದಲ್ಲೆಲ್ಲ ಉನ್ನತ ವ್ಯಕ್ತಿಗಳು, ಬ್ರಹ್ಮ ಮತ್ತೆ ಬೇರೆ ಎಲ್ಲ, ಅವರೆಲ್ಲ ಇದನ್ನೆಲ್ಲ ನಾಶ ಮಾಡಿ ಬೇರೆ ಲೋಕಕ್ಕೆ ಹೋಗ್ತಾರೆ, ಮೇಲೆ ಲೋಕಕ್ಕೆ ಹೋಗ್ತಾರೆ. ಮತ್ತೆ ವಾಪಸ್ ಸೃಷ್ಟಿ ಆಗುವಾಗ ಮತ್ತೆ ಬರ್ತಾರೆ. ಹಾಗೆ Because of our past deeds, we are doing our karma in this janma. Once we die, we are getting moksha or nasha. We are getting moksha. ಇದು ತಪ್ಪು. ಹಾಗೆ ಸುಲಭದಲ್ಲಿ ಅಂತ ಮೋಕ್ಷ ಸಿಗುವುದು. ಮೋಕ್ಷ ಅಂದ್ರೆ ನಾವು ಇಂದ್ರಿಯ ಸುಖವನ್ನು ಬಿಟ್ಟು ಕೃಷ್ಣ ಸೇವೆಯಲ್ಲಿ ಹೋಗುವಂತ, ಅದು ಮೋಕ್ಷ. ಅದು ಜನರೆಲ್ಲ ಮೋಕ್ಷ ಅಂದ್ರೆ ಒಂದಾಗೋದು ಇಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಎಲ್ಲ ಮಾಯಾವಾದಿಗಳು ಸಾಯುಜ್ಯ ಮೋಕ್ಷ, ಮೋಕ್ಷದಲ್ಲಿ 5 ಮೋಕ್ಷ ಉಂಟು: ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಶ್ರಾಷ್ಟಿ. ಈ ವೈಷ್ಣವ ಪಂಥದವರು ಸಾಯುಜ್ಯಕ್ಕೆ ಅವರು ಒಪ್ಪಿಕೊಳ್ಳುವುದಿಲ್ಲ, ಯಾಕೆಂದ್ರೆ ಅದು ದೇವರಲ್ಲಿ ಒಂದಾಗುವಂಥದ್ದು. ಈ ಮಾಯಾವಾದಿಗಳೆಲ್ಲ ಅದಕ್ಕೆ ಸಾಯುಜ್ಯ. ವೈಷ್ಣವ ಪಂಥದವರು ಸಾರೂಪ್ಯ ಅಂದ್ರೆ ಕೃಷ್ಣನಾಗಿ ರೂಪ ಸಿಗ್ತದೆ, ಸಾಲೋಕ್ಯ ಕೃಷ್ಣನ ಲೋಕದಲ್ಲಿ ಸಿಗ್ತದೆ, ಸಾಮೀಪ್ಯ ಕೃಷ್ಣನ ಹತ್ತಿರ ಸಿಗ್ತದೆ, ಶ್ರಾಷ್ಟಿ ಅಂದ್ರೆ ಕೃಷ್ಣನಿಗೆ ಇದ್ದ ಅಪಿಲನ್ಸ್ ಸಿಗ್ತದೆ. ಆದ್ರೆ ಹೇಗಂದ್ರೆ ಶುದ್ಧ ಭಕ್ತಿ ಬಯಸುವುದಿಲ್ಲ, ಅವರಿಗೆ ನರಕಕ್ಕೆ ಹೋಗ್ಲಿ ಕೂಡ ಅವರು ಸಿದ್ಧ, ಅಲ್ಲಿ ಅವರಿಗೆ ಕೃಷ್ಣ ಸೇರಬೇಕು. ಹಾಗಾಗಿ ನೋಡಿ, ಪ್ರಭುಪಾದ ಹೇಳ್ತಾರೆ ಇವರು ಸಾಯುಜ ಅಂತ ಹೇಳ್ತಾರೆ, ಅಲ್ಲಿ ಒಂದಾಗುವಂಥದ್ದು. ಬ್ರಹ್ಮಜ್ಯೋತಿ ಹೇಳ್ತಾರೆ, ಅಲ್ಲಿ ಅವರಿಗೆ ಬೋರ್ ಆಗ್ತದಂತೆ, ವಾಪಸ್ ಅವರು ಈ ಭೂಲೋಕಕ್ಕೆ ಬಂದು ಹುಡ್ತಾರೆ. ಜಾಸ್ತಿ ಸಮಯ ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಎಂತ ಸೇವೆ ಮಾಡ್ಬೇಕು, ಎಂತ ಕೆಲಸ ಮಾಡದೆ ಅಲ್ಲಿ ಇರುವುದಂದ್ರೆ ಅದು ಕಷ್ಟ ಸಾಧ್ಯ.
ನೀವು ಹೇಳಿದ್ರಿ ಕರ್ಮ ಮಾಡೋದು ಕೃಷ್ಣ ಪ್ರಜ್ಞೆ ಆಗುವುದಿಲ್ಲ ಅಂತ. ಆದರೆ ಕೆಲವರು ನಾವು ಮಾಡುವ ವೃತ್ತಿಯಲ್ಲಿ ದೇವರನ್ನು ಕಾಣಬೇಕು ಎಂದು ಇದರ ಬಗ್ಗೆ ತಿಳಿಸಿ. ನೋಡಿ ಎಂತಂದ್ರೆ ದೇವರನ್ನು ಕಾಣೋದು ಮತ್ತೆ ವಿಷಯ. ಫಸ್ಟಿಗೆ ನಾವು ದೇವರನ್ನು ಈಗ ಕಾಣಲಿಕ್ಕೆ ಆಗುದು, ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಿ ಮತ್ತೆ ಎಂತಂದ್ರೆ ಫಸ್ಟಿಗೆ ಸಕಾಮ ಕರ್ಮಯೋಗ ಸ್ವಲ್ಪ ಭಾಗ ಕೃಷ್ಣನಿಗೆ ಕೊಡ್ತಾ ಬರಬೇಕು. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕೃಷ್ಣನಿಗೆ ಕೆಲಸ ಮಾಡುವಂಥದ್ದು. ಹಾಗಾಗಿ ಇದನ್ನು ನಾವು ಮಾಡಬೇಕು. I have heard that Mahadeva gave birth to Mahavishnu and Brahmadeva. Is this true? ತಪ್ಪು ತಪ್ಪು. ಯಾರು ಇದು ಎಂತೆಂತ ಎಲ್ಲಿಂದ ನೀವು ತರ್ತೀವಿ? ಮಹಾದೇವ ಮಹಾವಿಷ್ಣು ನೋಡಿ ದಯವಿಟ್ಟು ತಿಳ್ಕೊಳ್ಳಿ. ಕೃಷ್ಣನಿಂದ ಬಲರಾಮ್, ಬಲರಾಮಿಂದ ಸಂಕರ್ಷಣ, ಸಂಕರ್ಷಣದಿಂದ ನಾರಾಯಣ, ನಾರಾಯಣದಿಂದ ಎರಡನೇ ಸಂಕರ್ಷಣ, ಎರಡನೇ ಸಂಕರ್ಷಣದಿಂದ 3 ಪುರುಷ ಅವತಾರ. ಅಂದ್ರೆ ಫಸ್ಟ್ ಇದು ಮಹಾವಿಷ್ಣು ಅಂದ್ರೆ ಕಾರಣೋದಕಶಾಹಿ ವಿಷ್ಣು, ಎರಡನೇದು ಬರುವಂಥದ್ದು ಕಾರಣೋದಕಶಾಹಿ ವಿಷ್ಣುವಿಂದ ಬರುವಂಥದ್ದು ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿಂದ ಬರುವಂಥದ್ದು ಕ್ಷೀರೋದಕಶಾಹಿ ವಿಷ್ಣು. ನಮ್ಮ ಹೃದಯದಲ್ಲಿ ಪರಮಾತ್ಮ ಅದು ಕ್ಷೀರೋದಕಶಾಹಿ ವಿಷ್ಣು. ಹಾಗಾಗಿ ಆ ಗರ್ಭೋದಕಶಾಹಿ ವಿಷ್ಣುವಿಂದ ಹುಟ್ಟುವಂಥದ್ದು ಬ್ರಹ್ಮ, ಮತ್ತೆ ಬ್ರಹ್ಮನಿಂದ ಹುಟ್ಟುವಂಥದ್ದು ಶಿವ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತೇವಲ್ಲ, ಆ ವಿಷ್ಣು ಅನ್ನೋದು ಕ್ಷೀರೋದಕಶಾಹಿ ವಿಷ್ಣು, ಎಲ್ಲರ ಹೃದಯದಲ್ಲಿ ಇರುವ ಪರಮಾತ್ಮ. ಇದನ್ನು ನಾವು ತಿಳಿಬೇಕು. ನೋಡಿ, ನಾವು ಶಾಸ್ತ್ರ ನಮ್ಗೆ ಗೊತ್ತಿಲ್ಲದಿದ್ರೆ ಈ ರೀತಿ ನಾವು ಯಾರು ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತವ ಕೂಡ ಅವನ ಪ್ರಕಾರ ಹೇಳ್ಬೋದು. ಅಂದ್ರೆ ವಿಷ್ಣು ಶಿವನಿಂದ ಹುಟ್ಟಿದ್ದು, ಕೆಲವರು ಹೇಳ್ತಾರೆ ನನ್ನಿಂದ ಹುಟ್ಟಿದ ಅಂತ ಹೇಳ್ತಾರೆ. ಇದು ಕೂಡ ಇದ್ದಾರೆ, ಜನರು ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ರೀತಿ ಎಲ್ಲ ನೀವು ತಿಳ್ಕೊಳ್ಬೇಡಿ. ಕ್ಯಾನ್ ಯು ಪ್ಲೀಸ್ ಶೇರ್ ದ ಚಾರ್ಟ್ ಆಫ್ ಬ್ರಹ್ಮಜ್ಯೋತಿ ಶಿವಲೋಕ ಆ್ಯಂಡ್ ಗೋಲೋಕ ವೃಂದಾವನ? ಅದು ನಿಮಗೆ PDF ಬರ್ತದೆ, ಅದರಲ್ಲಿ ಇರ್ತದೆ. ಜಗತ್ತು ಅಶಾಶ್ವತ. ನಾವು ಬ್ರಹ್ಮ ಸತ್ಯ ತಿಳಿಯುವವರೆಗೆ ಮಾತ್ರ ಈ ಜಗತ್ತು. ಅದರಿಂದ ಈ ಜಗತ್ತು ಮಿಥ್ಯವೇ ಅಲ್ಲವೇ? ಅಲ್ಲ. ಈ ಮಿಥ್ಯ ಅಂದ್ರೆ ನಿಮ್ಗೆ ಈ ಮಾಯಾವಾದಿಗಳ ಈ ಭಾಷೆ ಕೇಳಿ ಕೇಳಿ ನಿಮ್ಮ ಕಿವಿಯೊಳಗೆ ಹೋಗಿದೆ. ಮಿಥ್ಯ ಅಲ್ಲ ಸರ್. ಹೇಗೆ ಮಿಥ್ಯ ಆಗ್ತದೆ? ಈಗ ನೀವು ಡೈಲಿ ಇದು ಮಾಡುವಂಥದ್ದು ಮಿಥ್ಯ ಆಗ್ತದ? ಸುಳ್ಳಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ನಿಮ್ದೆಂತ ಅಂದ್ರೆ ಅವ್ರದ್ದು ಪಾಯ್ಸನ್, ಈ ಮಾಯಾವಾದಿಗಳ ಪಾಯ್ಸನ್ ಒಳಗೆ ಹೋಗಿದೆ. ಇದು ಮಿಥ್ಯ ಅಲ್ಲ, ಇದು ಟೆಂಪರರಿ. ಕೃಷ್ಣನ ಸೃಷ್ಟಿ ಮಿಥ್ಯ ಅಲ್ಲ. ಬ್ರಹ್ಮ ಸತ್ಯ, ಜಗತ್ತು ಟೆಂಪರರಿ. ದುಃಖಾರ ಅಶಾಶ್ವತಂ. ಓಂ ಶಾಂತಿಯ ಪ್ರಕಾರ ಆತ್ಮ ಅನೇಯ. ನೋಡಿ, ಅದಕ್ಕೆ ಓಂ ಶಾಂತಿ ಈಗ ತುಂಬಾ ಉಂಟು. ಇಂಥದ್ದೆಲ್ಲ ಬೋಗಸ್ ಆರ್ಗನೈಸೇಷನ್ ಮಧ್ಯ ಎಲ್ಲ ಇರುವುದು. ನಾವು ಕೃಷ್ಣ ಪ್ರಕಾರ ಹೇಳ್ಬೇಕು. ನೋಡಿ, ಕೃಷ್ಣ ಎಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಉಂಟು. ಕೃಷ್ಣ ಅಥಾರಿಟಿಯಾ ಈ ನಿಮ್ದು ಓಂ ಶಾಂತಿ ಅಥಾರಿಟಿಯಾ? ನೋಡಿ, ಶ್ಲೋಕ ಕೂಡ ಹೇಳ್ತೇನೆ. ಕೃಷ್ಣ ಹೇಳಿದ ಶ್ಲೋಕ 18ನೇ ಅಧ್ಯಾಯದು 61ನೇ ಶ್ಲೋಕ. ಕೃಷ್ಣ ಎಂತ ಹೇಳ್ತಿದ್ದಾನೆ? ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ ಬ್ರಹ್ಮಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯ. ಹೃದ್ದೇಶು ಹೃದಯ ಭಾಗದಲ್ಲಿದ್ದಾನೆ. ದಯವಿಟ್ಟು ತಿಳ್ಕೊಳ್ಳಿ. ಅವ್ರದ್ದು ಪುಸ್ತಕ ಕೂಡ ತಗೊಂಡೆ. ಅದರಲ್ಲಿ ಈ ಕೃಷ್ಣ ಹೇಳುವ ಶ್ರೀ ಭಗವಾನ್ ವಾಚ್ ಉಂಟಲ್ಲ, ಅಲ್ಲಿ ಅವರು ಶಿವ ವಾಚ್ ಆಗಿದ್ದಾರೆ. ನಾನು ಕೇಳಿದೆ, ಅದು ಯಾಕೆ ನೀವು ಚೇಂಜ್ ಮಾಡಿದ್ರು? ಅದಕ್ಕೆ ಅಲ್ಲ, ಅದು ಸ್ವಾಮೀಜಿ ಚೇಂಜ್ ಮಾಡಿದ್ರು. ನಾನು ಹೇಳಿದೆ, ಸ್ವಾಮೀಜಿ ಚೇಂಜ್ ಮಾಡ್ಲಿಕ್ಕೆ ಕೃಷ್ಣ ಬರ್ದದನ್ನು ಚೇಂಜ್ ಮಾಡ್ಲಿಕ್ಕೆ ಯಾವ ರೈಟ್ಸ್ ಉಂಟು? ಅಲ್ಲ, ನಮ್ಮ ಸ್ವಾಮೀಜಿ ಕೃಷ್ಣನಿಗಿಂತ ದೊಡ್ಡದು. ಈ ರೀತಿಯಲ್ಲಿ ಹೇಳುವವರಿದ್ದಾರೆ, ದಯವಿಟ್ಟು ತಿಳ್ಕೊಳ್ಳಿ. ಹಾಗೆ ತುಂಬಾ ಸಂಸ್ಥೆಗಳುಂಟು. ಈ ಸಂಸ್ಥೆಗೆ ಹೋದ್ರೆ ಪ್ರಭುಪಾದ ಹೇಳ್ತಾರೆ, ಆಧ್ಯಾತ್ಮಿಕ ಆತ್ಮಹತ್ಯೆ, ಸ್ಪಿರಿಚುವಲ್ ಸುಸೈಡ್. ಎಸ್, ಹರೇ ಕೃಷ್ಣ. ಪ್ರಭುಜಿ, ಇನ್ನೊಬ್ರು 8.10 ಶ್ಲೋಕ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಎಸ್, ಈಗ ಪ್ರಶ್ನೆ ಆದವ್ರು ಕೇಳುವ, ಮತ್ತೆ ಇದು ಮಾಡುವ. ಎಸ್, ಓಕೆ. ಎಸ್, ಸ್ವರ್ಣಲತ ಅವರೇ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್, ಹೇಳಿ ಮಾತಾಜಿ, ಪ್ರಶ್ನೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸ್ವರ್ಣಲತ ಅನ್ಮ್ಯೂಟ್ ಮಾಡಿ ಮಾತಾಜಿ. ಸ್ವರ್ಣಲತ. ನಮಸ್ತೆ ಪ್ರಭುಜಿ. ಏನಂದ್ರೆ ಇದಕ್ಕೆ ಏನ್ ಅನ್ಕೋಬೇಡಿ ಕೇಳ್ತೀನಿ ಅಂತ. ಬೆಳಿಗ್ಗೆ ನೀವು ಭಜನೆ ಮಾಡುವಾಗ ನಾನು ಮಾಡ್ತೀನಿ, ಆಗ ಗೌರನಿ ತಾಯಿ ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ಗೊತ್ತಾಗಿಲ್ಲ ಗುರುಜಿ ನಂಗೆ. ನೋಡಿ, ಗೌರನಿ ತಾಯಿ ಅಂದ್ರೆ ಒಳ್ಳೆ ಪ್ರಶ್ನೆ. ಗೌರನಿ ತಾಯಿ ಅಂದ್ರೆ, ಗೌರ ಅಂದ್ರೆ ಚೈತನ್ಯ ಮಹಾಪ್ರಭು, ನಿತಾಯ ಅಂದ್ರೆ ನಿತ್ಯಾನಂದ ಪ್ರಭು. ಚೈತನ್ಯ ಮಹಾಪ್ರಭು ಕೃಷ್ಣ, ನಿತಾಯ ಅಂದ್ರೆ ಬಲರಾಮ್. ಗೌರನಿ ತಾಯಿ ಅವರು ತುಂಬಾ ಮರ್ಸಿಫುಲ್. ಅವರು ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಬಂದದ್ದು 500 ವರ್ಷ ಹಿಂದೆ. ಹಾಗಾಗಿ ಅವರ ಕೃಪೆಯಿಂದ ನಮ್ಗೆ ಕೃಷ್ಣ ಪ್ರಜ್ಞೆ ಸಿಗ್ತಾ ಉಂಟು. ಗೌರನಿ ತಾಯಿ. ಧನ್ಯವಾದ. ಉಷಾಜಿ ಅವರೇ. ಎಸ್, ಹರೇ ಕೃಷ್ಣ. ಉಷಾಜಿ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಉಷಾಜಿ ಅವರೇ. ಎಸ್, ಹೇಳಿ. ನಂದೊಂದು ಪ್ರಶ್ನೆ ಇತ್ತು. ಹೇಳಿ. 7ನೇ ಅಧ್ಯಾಯದಲ್ಲಿ ಚಾಪ್ಟರ್ ಅಲ್ಲಿ
21ನೇದರಲ್ಲಿ ಕೃಷ್ಣ ಹೇಳ್ತಾನೆ ಅಂತ, ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸ್ತಾರೋ ಆಯಾಯ ದೇವತೆಗಳಲ್ಲೇ ನಾನು ಅವರ ಶ್ರದ್ಧೆಯನ್ನೇ ದೃಢವಾಗಿಸ್ತೇನೆ ಅಂತ. ಅಂದ್ರೆ ಈಗ ಶೈವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ದೈವಿ ಸಂಪ್ರದಾಯ ಅಂತ ಸಂಪ್ರದಾಯಗಳಲ್ಲಿ ಅವರವರ ದೇವತೆಗಳನ್ನ ಪೂಜೆ ಮಾಡಿದಾಗ ಅದು ಕೂಡ ಕೃಷ್ಣನಿಗೆ ಸಮನಾಗಿರುತ್ತಾ? ಇಲ್ಲ, ಸಮನಾಗಿರುವುದಿಲ್ಲ. ಆದ್ರೆ ಎಂತ ಆಗ್ತದೆ ಅಂದ್ರೆ ನೋಡಿ, ಈಗ ನೀವು ದೇವಿದು ಮತ್ತೆ ಶಿವನ್ನೆಲ್ಲ ಪೂಜೆ ಮಾಡಿದ್ರೆ ನಿಮ್ಗೆ ಎಂತ ಆಗ್ತದೆ ಅಂದ್ರೆ ನೆಕ್ಸ್ಟ್ ಕೃಷ್ಣನಲ್ಲಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಪ್ರಭುಪಾದ ಹೇಳುವಂತದ್ದು, ಈ ಮನುಷ್ಯ ಜನ್ಮ ಸಿಕ್ಕಿದೆ, ಈಗ ಸಿಕ್ಕಿದೆ, ಈಗಲೇ ತೂರ್ಣ ಕ್ವಿಕ್ಲಿ ಎಂಡವರ್. ಪ್ರಭುಪಾದ ಹೇಳುವಂತದ್ದು, ಈ ಮನುಷ್ಯ ಜನ್ಮ, ಈ ಜನ್ಮದಲ್ಲಿ ಯಾಕೆ ನೀವು ಶಿವದೇವ ಹತ್ರ ಹೋಗ್ತಾ ಇದ್ದೀವಿ? ಯಾಕೆಂದ್ರೆ ಶಿವದೇವ ಹತ್ರ ಹೋದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಒಳ್ಳೇದಾಗ್ತದೆ, ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಹತ್ತಿರ ಆಗ್ತದೆ, ಹತ್ತಿರ ಮತ್ತೆ ಮಾಡ್ತದೆ. ಎಲ್ಲಾ ದೇವತೆಗಳು ಹೇಳ್ತಾರಲ್ವಾ, ನೋಡಿ ನೋಡಿ, ಪರಬ್ರಹ್ಮ, ನಾನು ಪರಾಶಕ್ತಿ. ಕೇಳುದು ಫಸ್ಟಿಗೆ ಪಾಯಿಂಟ್ ಕೇಳಿ ಮಾತಾಜಿ, ದಯವಿಟ್ಟು ಕೇಳಿ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ಈ ಮನುಷ್ಯ ಜನ್ಮ ರ್ಯಾರ್, ತುಂಬಾ ರ್ಯಾರ್. ಹಾಗಾಗಿ ದೇವಿ ಶಿವನ ಹತ್ರ ಹೋಗಿ ನಿಮ್ಗೆ ಮತ್ತೆ ಅವರು ಅನುಕೂಲ ಮಾಡುವಂತದ್ದು ಕೃಷ್ಣನಲ್ಲಿ ಹೋಗ್ಲಿಕ್ಕೆ. ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಲೈಫ್ ಅಲ್ಲಿ ಅನುಕೂಲ ಆಗ್ತದೆ. ಈ ಲೈಫ್ ಅಲ್ಲಿ ಕೃಷ್ಣನ ಯಾಕೆ ಹೋಗ್ಬಾರ್ದು? ಗೊತ್ತಾಯ್ತಾ? ಅಲ್ಲ, ಅದು ಸರಿ ಇದೆ. ಆದ್ರೆ ಇಲ್ಲಿ ಕೆಲವು ವೈಷ್ಣವ ಸಂಪ್ರದಾಯದವರು ನೋಡಿ, ಯಾವುದೇ ಸಂಪ್ರದಾಯ ಇರಲಿ, ನೋಡಿ ಯಾವುದೇ ಸಂಪ್ರದಾಯ ಇರಲಿ, ಈಗ ಶಿವ ವೈಷ್ಣವ ನಾಮ ಯಥಾ ಶಂಭು. ನೀವು ಭಾಗವತಂ ಶಿವ ಕೃಷ್ಣನ ಸ್ತುತಿ ಮಾಡ್ತಾನೆ, ತುಂಬಾ ಒಂದು ಪ್ರೇಯರ್ಸ್ ಉಂಟು 4ನೇ ಸ್ಕಂದದಲ್ಲಿ. ಹೇಗಂದ್ರೆ ಶಿವ ಆ ಕೃಷ್ಣನ ಸ್ಮರಣೆ ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಕೃಷ್ಣನ ಸ್ಮರಣೆ? ಸರಿ ಇದೆ. ಆದ್ರೆ ಮತ್ತೊಂದು ಸಂಶಯ ಅಂದ್ರೆ, ಈಗ ರಾಮಕೃಷ್ಣ ಪರಮಹಂಸರು ಅವರ ಕಾಳಿಯ ಉಪಾಸನೆಯನ್ನ ಮಾಡಿದ್ರು, ಅವರ ಆಧ್ಯಾತ್ಮಿಕ ಮಟ್ಟವು ತುಂಬಾ ಶ್ರೇಷ್ಠವಾಗಿತ್ತು. ಅವರದೆಲ್ಲ ತೆಗಿಬೇಡಿ, ಯಾಕಂದ್ರೆ ಅದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ, ದಯವಿಟ್ಟು ಅದನ್ನು ತೆಗಿಬೇಡಿ. ಬೇರೆ ನಾವು ಮಾತಾಡೋದು, ಅದು ಶಾಸ್ತ್ರದಲ್ಲಿ ಇಲ್ಲ. ನೀವೆಂತ ಹೇಳಿ ಶಾಸ್ತ್ರದಲ್ಲಿ ಇಲ್ಲ. ಈಗ ಹೇಳಿದ ಪಾಯಿಂಟ್ ನಮ್ಗೆ ಎಂತ ಅಂದ್ರೆ, ನಾವು ಶಾಸ್ತ್ರದಲ್ಲಿ ನೋಡುವಂಥದ್ದು. ತುಂಬಾ ಮಂದಿ ಹೇಳ್ಬೋದು, ಎಲ್ಲರಿಗೂ ಹೇಳ್ಬೋದು, ಶಾಸ್ತ್ರದಲ್ಲಿ ಉಂಟಾ ಅದನ್ನ ನಾವು ಫಾಲೋ ಮಾಡುವಂಥದ್ದು. ಎಸ್, ಹರೇ ಕೃಷ್ಣ. ಚಾಟ್ ಅಲ್ಲಿ ಇದೆ ಪ್ರಭು ಕ್ವಶನ್. ವಿಷ್ಣುವಿನ 9ನೇ ಅವತಾರ ಯಾರು? ಬುದ್ಧ ಅವತಾರ ಬಲರಾಮ್. ನೋಡಿ ಎಂತಂದ್ರೆ, ಈಗ ನೀವು ಕಲಿ ದಶಾವತಾರ, ನಿಮ್ಗೆ ಅವತಾರ ಗೊತ್ತಿದೆ, ತುಂಬಾ ಅವತಾರ ಉಂಟು. ನೀವು ಭಾಗವತಮಲ್ಲಿ ತುಂಬಾ ಅಂದ್ರೆ ತುಂಬಾ ಅವತಾರ ಉಂಟು. ಮತ್ತೆ ನೋಡಿ, ನಿಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಗೆ ಅದು ಎಲ್ಲ ಕಲಿಬೇಕಂತ ಇದ್ರೆ ನೀವು ಭಾಗವತಂ ಕ್ಲಾಸ್ಗೆ ಬರ್ಬೋದು. ಫಸ್ಟಿಗೆ ಲೀಲಾ ಅವತಾರ, ಈಗ ರಾಮ, ನರಸಿಂಹ, ಮತ್ಸ್ಯ, ಕೂರ್ಮ, ಇದೆಲ್ಲ ಲೀಲಾ ಅವತಾರ. ಮತ್ತೆ ಎರಡನೇದು ಪುರುಷ ಅವತಾರ, ಈ ಗರ್ಭೋದಕ ಶಾಯಿ ವಿಷ್ಣು, ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಇದು ಪುರುಷ ಅವತಾರ. ಮತ್ತೆ ಗುಣಾವತಾರ, ಬ್ರಹ್ಮ ವಿಷ್ಣು ಮಹೇಶ್ವರ, ಇದು ಗುಣಾವತಾರ. ಮತ್ತೆ ಯುಗಾವತಾರ, ಚೈತನ್ಯ ಮಹಾಪ್ರಭು ಯುಗ ಅವತಾರ. ಮತ್ತೆ ಈ ಮನ್ವಂತರ ಅವತಾರ, ಈ ಎಲ್ಲ ಮನುಗಳು ಮನ್ವಂತರ ಅವತಾರ. ಮತ್ತೆ ಶಕ್ತಾವೇಶದ ಅವತಾರ ಅಂದ್ರೆ ನಾರದ ಮುನಿ ವೇದವ್ಯಾಸರ ಇದೆಲ್ಲ ಶಕ್ತಾವೇಶ ಅವತಾರ. ಹಾಗಾಗಿ ತುಂಬಾ ಡೀಟೇಲ್ ಉಂಟು ಅದರಲ್ಲಿ. ನಿಮಗೆ ಡೀಟೇಲ್ ಅರ್ಥ ಆಗಬೇಕಿದ್ರೆ ನೀವು ಭಾಗವತಂ ಕ್ಲಾಸಿಗೆ ಬನ್ನಿ. Prabhuji, ಇನ್ನೊಂದು ಕ್ವಶನ್. I don't know Sanskrit, however want to learn Bhagavad Gita fully. How can we do that? ಎಸ್, ನೋಡಿ ಹೇಗೆ ಅಂದ್ರೆ, ಈ ಸಂಸ್ಕೃತದಿಂದ ಎಲ್ಲ ಆಗುವಂತ ನೋಡಿ, ನಾವು ಹೆಚ್ಚಿನವರು 99% ನಮ್ಗೆ ಯಾರಿಗೂ ಸಂಸ್ಕೃತ ಗೊತ್ತಿಲ್ಲ, ಆದ್ರೆ ಶ್ಲೋಕ ಅರ್ಥ ಆಗ್ತದೆ. ಹೇಗೆ ಅಂದ್ರೆ, ಈ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿದ್ರೆ ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ ನಮ್ಗೆ ಒಳಗಿಂದ ಆ ಬುದ್ಧಿಯನ್ನು ಕೊಡ್ತಾನೆ, ಮತ್ತೆ ಎಲ್ಲ ಸಂಸ್ಕೃತ ಅರ್ಥ ಆಗ್ತಾ ಬರ್ತದೆ. ಇದು ಮ್ಯಾಜಿಕ್, ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಆಗಿದೆ. ಹಾಗಾಗಿ ಈ ಸಂಸ್ಕೃತ ಬೇಕಂತಿಲ್ಲ, ಕೃಷ್ಣ ಪ್ರಜ್ಞೆ. ಈಗ ಇದಕ್ಕೆ ಉದಾಹರಣೆ, ಎರಡು ನಮ್ಮ ಗುರು ಪರಂಪರೆಯಲ್ಲಿ ಎರಡು ಆಚಾರ್ಯರು, ಒಂದು ಜಗನ್ನಾಥದಾಸ್ ಬಾಬಾಜಿ ಮಹಾರಾಜ್ ಮತ್ತೆ ಗೌರ ಕಿಶೋರದಾಸ್ ಬಾಬಾಜಿ ಮಹಾರಾಜ್. ಅವರಿಗೆ ಎಜುಕೇಶನ್ ಅಂತ ಇಲ್ಲ, ಆದ್ರೆ ಅವರು ಆಚಾರ್ಯರು. ಯಾಕೆಂದ್ರೆ ಆ ಜಪದಲ್ಲಿ ಅವ್ರಿಗೆಲ್ಲವೂ ತಿಳಿತಾ ಬಂದಿದೆ. ಎಸ್, ಅದು ಬರ್ದಿದ್ದಾರೆ ಪ್ರಭುಜಿ. Amazed by how you quote the Bhagavad Gita and know it so well. I'm slowly increasing chanting of Mahamantra also ಅಂತ ಬರ್ದಿದ್ದಾರೆ.
ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಆಗಿದೆ ಅಲ್ಲ. ಎಸ್, ಏಕಾದಶಿ. ಇವತ್ತು ಏಕಾದಶಿ. ಏಕಾದಶಿ ಕೃಷ್ಣನಿಗೆ ತುಂಬಾ ಇಷ್ಟ. ಏಕಾದಶಿ ದಿವಸ ಎಂತ ಆಗ್ತದೆ ಅಂದ್ರೆ, ನಾವು ಉಪವಾಸ ಮಾಡೋದ್ರಿಂದ ಕೃಷ್ಣ ಹೇಳ್ತಾನೆ, ಎಲ್ಲ ಧಾನ್ಯಗಳಲ್ಲಿ ನಾನು ಪಾಪವನ್ನು ಇಡ್ತೇನೆ ಏಕಾದಶಿ ದಿವಸ. ಹಾಗಾಗಿ ನೀವು ಆ ಧಾನ್ಯವನ್ನು ತಿಂದ್ರೆ ಪಾಪ ಎಲ್ಲ ನಿಮಗೆ ಬರ್ತದೆ. ಮತ್ತೆ ಏಕಾದಶಿ ಉಪವಾಸ ಮಾಡೋದ್ರಿಂದ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ನಮ್ಗೆ ಪ್ಲೀಸ್ ಆಗ್ತಾನೆ. ಮತ್ತೆ ನಮ್ಗೆ ಕೃಷ್ಣನಲ್ಲಿ ಹತ್ತಿರ ಬರ್ಲಿಕ್ಕೆ ಕೃಷ್ಣ ನಮ್ಗೆ ವ್ಯವಸ್ಥೆ ಮಾಡ್ತಾನೆ. ಎಸ್, ಏಕಾದಶಿ ಅಂದ್ರೆ ನೀವು ತಿನ್ನಿ ನೋಡಿ. ಏಕಾದಶಿ 3 ವಿಧ ಉಂಟು. ಒಂದು ನಿರ್ಜಲ್, ನೀರು ಕೂಡ ಕುಡಿಯಲಿಕ್ಕಿಲ್ಲ, ಮತ್ತೊಂದು ನೀರು ಸೇವನೆ ಮಾಡುವಂಥದ್ದು, ಮತ್ತೆ ಫ್ರೂಟ್ಸ್, ಈ ಹಾಲು, ಜ್ಯೂಸು ಇದನ್ನೆಲ್ಲ ತೆಗೆಯುವಂಥದ್ದು. ಹಾಗಾಗಿ ನಿಮ್ಗೆ ಯಾವ್ದಾಗ್ತದೆ ಅದನ್ನು ನೀವು ಮಾಡ್ಬೋದು. ಆದ್ರೆ ಧಾನ್ಯ ತಿನ್ಬೇಡಿ. ಯಾವುದು ಧಾನ್ಯ ಅಂದ್ರೆ, ಕೆಲವರು ಅವಲಕ್ಕಿ, ಸಜ್ಜಿಗೆ ಇದು ಕೂಡ ಇಲ್ಲ, ಯಾವ್ದು ತಿನ್ಲಿಕ್ಕಿಲ್ಲ. ಧಾನ್ಯ ಯಾವುದೇ, ಗ್ರೀನ್ ಗ್ರಾಮ್, ಆರ್ಟ್ಸ್ ಗ್ರಾಮ್ ಯಾವ್ದು ತಿನ್ಲಿಕ್ಕಿಲ್ಲ. ಧಾನ್ಯ ಅಕ್ಕಿ ಕೂಡ ತಿನ್ಲಿಕ್ಕಿಲ್ಲ, ಗೋಧಿ ಯಾವ್ದು ತಿನ್ಲಿಕ್ಕಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಫ್ರೂಟ್ಸ್, ಜ್ಯೂಸ್, ಹಾಲು ಮತ್ತೆ ಈ ಮೊಸರು ಇದನ್ನೆಲ್ಲ ತೆಗಿಬಹುದು. ಕೃಷ್ಣ ಯಾರ ಧ್ಯಾನ ಮಾಡ್ತಾನೆ? ಕೃಷ್ಣ ಯಾಕೆ ಧ್ಯಾನ ಮಾಡ್ಬೇಕು? ಕೃಷ್ಣ ಸ್ವತಃ ದೇವೋತ್ತಮ ಪರಮಪುರುಷ. ನೋಡಿ, ನಿಮ್ಗೆ ಆ ಶ್ಲೋಕವನ್ನು ಹೇಳ್ತೇನೆ. ಕೃಷ್ಣ ಯಾರ ಧ್ಯಾನ ಮಾಡುತ್ತೆ? ಒಂದು ನಿಮಿಷ ನೋಡಿ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ ಕೃಷ್ಣ. ಈಗ ಭಾಗವತ ಮೊದಲ ಶ್ಲೋಕ ಹೇಳ್ತೇನೆ. ಕೃಷ್ಣ ಧ್ಯಾನ ಮಾಡಬೇಕಂತ ಅಗತ್ಯ ಇಲ್ಲ. ಎಸ್, ಜನ್ಮಾದಿಯಸ್ಯ ಯತೋ ಅನ್ವಯಾತ್ ಇತರಶ್ಚಾತೇಷು ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮೂಯಂತಿ ಯತ್ ಸೂರ್ಯಯ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷಾ ಧಾಮ್ನಾ ಸೇವ್ನಾ ಸದಾ ನಿರಸ್ತ ಕೂಹಕಂ ಸತ್ಯಂ ಪರಮಾಧೀಮಹಿ. ಅಂದ್ರೆ ಜನ್ಮಾದಿ, ಕೃಷ್ಣನಿಗೆ ಜನ್ಮ ಇಲ್ಲ. ಜನ್ಮಾದಿಯಸ್ಯ ಯಥೋ ಅನ್ವಯಾತ್ ಇತರದ ಚಾತೇಶು ಅಭಿಜ್ಞಾ ಸ್ವರಾಟ್, ಪೂರ್ತಿ ಇಂಡಿಪೆಂಡೆಂಟ್ ಅವ. ಅದು ನಮ್ಗೆ ಜನ್ಮ ಉಂಟು. ಹೇಗೆಂದ್ರೆ ಬ್ರಹ್ಮ ಹುಟ್ಟಿದ್ದು ಗರ್ಭೋದಕಶಾಹಿ ವಿಷ್ಣುನ ಹೊಕ್ಕಳಿನಿಂದ. ನಮ್ಮಾಗೆ ತಾಯಿಯ ಗರ್ಭದಲ್ಲಿ ಆ 9 ತಿಂಗಳು ಬಂದು ಹಾಗೆ ಹುಟ್ಟಿದಲ್ಲ. ಕೃಷ್ಣ ಪೂರ್ತಿ ಸ್ವರ. ಇದು ನೀವು ಅಂದ್ರೆ ಭಕ್ತಿಯಲ್ಲಿ ಅದಕ್ಕೆ ಹೇಳುವಂಥದ್ದು. ಭಾಗವತಂ ಕ್ಲಾಸಿಗೆ ಬನ್ನಿ. ಭಾಗವತಂ ಕ್ಲಾಸಿಗೆ ಬಂದ್ರೆ ನಿಮ್ಗೆ ತುಂಬಾ ತಿಳಿಯುತ್ತದೆ. ಎಸ್ ಎಸ್, ಯಾರ್ದು ಕ್ವಶನ್ ಉಂಟು ಈಗ? ಹ್ಯಾಂಡ್ ರೈಸ್ ಆಗಿದೆ? ಇಲ್ಲ ಪ್ರಭುಜಿ, ಆಗಿಲ್ಲ. ಎಸ್, ಬೇರೆ ಯಾರ್ದು ಉಂಟಾ? ಆಯ್ತಾಯ್ತು ಇವಾಗ. ಎಸ್, ಸವಿತಾ ಏಟಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಸವಿತಾ ಏಟಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಇವಾಗ ಕೃಷ್ಣನ ನಾಮಗಳು ತುಂಬಾ ಇದೆ ಅಲ್ಲ, ಗೋವಿಂದ, ಅಚ್ಯುತ, ಈ ತರ ಎಲ್ಲ ಇದೆ ಅಲ್ಲ. ಆ ನಾಮಸ್ಮರಣೆನೂ ಮಾಡ್ಬೋದಾ ಅಥವಾ ಬರೀ ಕೃಷ್ಣ ಅಂತಾನೆ ಮಾಡ್ಬೇಕಾ? ಈಗ 108 ಹೆಸರುಗಳು, 1008 ಹೆಸರುಗಳು ಹೇಗೆ ನಾವು ಯಾವಾಗ್ಲೂ ಈಗ ನೀವೆಂತ ಮಾಡೋದು ಮಾತಾಜಿ? ಅಂದ್ರೆ ನಾಮಸ್ಮರಣೆ ಮಾಡೋದು. ಅಲ್ಲ, ನಾಮಸ್ಮರಣೆ ಅಲ್ಲ. ನೀವೆಂತ ವರ್ಕಿಂಗ್ ಗೃಹಿಣಿಯ? ಗೃಹಿಣಿ. ಗೃಹಿಣಿ ಅಲ್ಲ. ನಿಮ್ಗೆ ಮಕ್ಕಳಿದ್ದಾರಾ? ಇದ್ದಾರೆ. ಎಷ್ಟು ಮಕ್ಕಳು? 2 ಇದ್ದಾರೆ. ಎಂತ ಮಾಡುದು ಮಕ್ಕಳು? ಒಬ್ಳು ಇಂಜಿನಿಯರ್ ಓದ್ತಾ ಇದ್ದಾಳೆ, ಒಬ್ಳು 10th ಓದ್ತಾ ಇದ್ದಾಳೆ. ಒಬ್ಬಳು 10th. ಈಗ ಇಂಜಿನಿಯರ್ ಓದುವವಳಿಗೆ ನೀವು ಪುಸ್ತಕ ಹೇಗೆ, ಟೆಕ್ಸ್ಟ್ ಬುಕ್ಸ್ ಎಲ್ಲ ಹೇಗೆ ಪರ್ಚೇಸ್ ಮಾಡಿದಿರಿ? ಅಂಗಡಿಯಿಂದ ಪರ್ಚೇಸ್ ಮಾಡಿ. ಅಂಗಡಿಯಿಂದ ಅಂದ್ರೆ ಕಾಲೇಜಲ್ಲಿ ಹೇಳಿದ್ರ ಪರ್ಚೇಸ್ ಮಾಡ್ಬೇಕಂತ? ಹೌದು. ಈ ಎಕ್ಸಾಮ್ ಇದೆ ಅಂತ ಹೇಳಿ. ಇನ್ ಕೇಸ್ ನೀವು ಈಗ ಕಾಲೇಜಲ್ಲಿ ಹೇಳ್ತೀರಿ, ನನ್ಗೆ ಬೇಕಾದ ಪುಸ್ತಕ ಪರ್ಚೇಸ್ ಮಾಡ್ತೀನಿ, ಹಾಗೆ ಎಂತ ಹೇಳ್ತಾರೆ ಅವರು? ಅಲ್ಲಿ ಏನ್ ಸಿಲೆಬಸ್ ಇರುತ್ತೋ ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ. ಆ ಸಿಲೆಬಸ್ ಪ್ರಕಾರ ನೀವು ಪುಸ್ತಕ ಪರ್ಚೇಸ್ ಮಾಡ್ಬೇಕು. ಕರೆಕ್ಟಾ? ಅವ್ರು ಹೇಳಿದ ಪುಸ್ತಕ ಪರ್ಚೇಸ್ ಮಾಡ್ಬೇಕು. ಹೌದು. ಅದೇ ರೀತಿ ಈ ಬ್ರಹ್ಮ ಆಥರೈಸ್ಡ್, ಹೈಲಿ ಆಥರೈಸ್ಡ್ ಬ್ರಹ್ಮ. ಕಲಿ ಸಂದರ್ಶನ ಉಪನಿಷದಲ್ಲಿ ಬ್ರಹ್ಮ ಹೇಳುವಂತದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತೀ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ ನಾಥಾ ಪರ್ವತರ ಉಪಾಯ ಸರ್ವವೇದೇಶು ಧ್ಯಾಯತೆ. ಈ 16 ಮಂತ್ರಗಳು, ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ, ಕಲಿಯುಗದ ಎಲ್ಲ ಕಲ್ಮಶನಾಶ ಮಾಡ್ತದೆ. ನಾಥಾ ಪರ್ವತರ ಉಪಾಯ, ಬೇರೆ ಯಾವುದು ಉಪಾಯವಿಲ್ಲ. ಸರ್ವವೇದೇಶು ಧ್ಯಾಯತೆ, ಎಲ್ಲ ವೇದಗಳು ಹೇಳ್ತಾ ಉಂಟು. ಬ್ರಹ್ಮ ಹೈಯೆಸ್ಟ್ ಅಥಾರಿಟಿ.
ನಾವು ಬ್ರಹ್ಮನನ್ನು ಫಾಲೋ ಮಾಡೋದು ಅಷ್ಟೇ, ಸಿಂಪಲ್. ಹಾಗಾದ್ರೆ ಈಗ ಇದನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮ ದೇವರ ಅಥವಾ ಈ ಭೌತಿಕ ಲೋಕವನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ, ಇದನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ ಕೃಷ್ಣನ ಆಜ್ಞೆಯಲ್ಲಿ. ಕೃಷ್ಣನ ಆಜ್ಞೆ. ಹಾಗಾದ್ರೆ ಪ್ರಭುಪಾದರು ಈ ಮಹಾಮಂತ್ರನ ರಚಿಸಿತ್ತಲ್ವಾ? ಯಾರು? ಪ್ರಭುಪಾದರು. ಇವಾಗ ಗುರುಗಳು ಪ್ರಭುಪಾದಲ್ಲ, ಪ್ರಭುಪಾದಿದ್ದು ಗುರು, ಗುರುನ ಗುರು, ಗುರುನ ಗುರು, ಈ ರೀತಿ ಹೋದ್ರೆ ಕೃಷ್ಣ ಅಂದ್ರೆ ಕೃಷ್ಣನಿಂದ ಬ್ರಹ್ಮನಿಗೆ ಬರುವಂತದ್ದು. ಎಸ್. ಜೈ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಮಹಾಂತೇಶ್. ಎಸ್, ಮಹಾಂತೇಶ್ ಅವರೇ, ಎಸ್ ಹೇಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಹೇಳಿ. ಗುರುಜಿ, ನಾವು ದಾನ ಮಾಡೋದ್ರಿಂದ ಅಥವಾ ಇನ್ನೊಂದು ಏನೋ ಊಟ ಹಾಕೋದ್ರಿಂದ ಅಥವಾ ಏನಾದ್ರು ಕಷ್ಟದವರಿಗೆ ನೀವು ಸಹಾಯ ಮಾಡೋದ್ರಿಂದ ಏನು ಫಲ ಸಿಗುದಿಲ್ಲ, ಅವರಿಗೆ ಭಕ್ತಿ ಸೇವೆಯಲ್ಲಿ ನೀವು ತೊಡಗಿಸ್ಬೇಕು ಅಂತ ಹೇಳ್ತೀರಾ. ದಾನ ಮಾಡೋದ್ರಿಂದ ಏನು ಆಗುದಿಲ್ಲ ಗುರುಜಿ? ದಾನ ಮಾಡೋದ್ರಿಂದ ನಿಮ್ಗೆ ಪುಣ್ಯ ಸಿಗ್ತದೆ. ಪುಣ್ಯ ಸಿಕ್ಕಿ ನೋಡಿ, ಪುಣ್ಯ ಕರೆನ್ಸಿ. ನಿಮ್ದು ಪುಣ್ಯ ಜಾಸ್ತಿ ಆಗಿಕೊಳ್ಳೆ ನೀವು ಸ್ವರ್ಗಲೋಕ ಹೋಗ್ಬೋದು, ಬ್ರಹ್ಮಲೋಕ ಹೋಗ್ಬೋದು. ನೋಡಿ ಕೇಳಿ, ಅದೇ ರೀತಿ ನೀವು ಕೆಟ್ಟದ್ದು ಮಾಡಿದ್ರೆ ಪಾಪ, ಅದು ಕೂಡ ಕರೆನ್ಸಿ, ನೀವು ನರಕಲೋಕ ಹೋಗ್ತೀರಿ. ಹಾಗಾಗಿ ಆ ಬ್ರಹ್ಮ ಭುವನಲೋಕ ಪುನರಾವರ್ತಿನು ಅರ್ಜುನ. ನೀವು ಎಷ್ಟು ಪುಣ್ಯ ಮಾಡಿದ್ರು ಕೂಡ ನೀವು ಒಮ್ಮೆ ಸ್ವರ್ಗಲೋಕ ಹೋಗ್ಬಹುದು, ಮತ್ತೆ ನೀವು ಸಾಯಲೇಬೇಕು. ಮತ್ತೆ ಎಂತ? ಹಾಗಾಗಿ ಪುಣ್ಯ ಕೂಡ ಒಳ್ಳೆ ಇದಲ್ಲ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದ್ರೆ ನಾವು ಗೋಲೋಕಕ್ಕೆ ಹೋಗುವಂತ, ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ. ತಿಳಿತಾ ಗುರುಜಿ? ಈಗ ನೀವು ಹೇಳ್ತೀರಿ, ಈಗ ಪುಣ್ಯ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ತೀರಿ. ಹಾಗಾದ್ರೆ ನಾವು ಒಂದ್ ವೇಳೆ ನಮ್ ಕೆಲಸ ಎಲ್ಲ ತೊಡಗು ಪುಣ್ಯ ಕಾರ್ಯನ ಕೈಗೊಳ್ಳಿಲ್ಲ ಅಂತ ಹೇಳ್ಕೊಳ್ಳಿ, ಹಾಗಾದ್ರೆ ಮತ್ತೆ ಮಾನವನಾಗಿ ಮತ್ತೆ ಹುಡ್ತಾರಂತೀರಾ ಅಥವಾ ಏನು? ಹೇಗಂದ್ರೆ ನೋಡಿ, ನೀವು ಯಾವುದೇ ಯಾರಿಗೂ ಪುಣ್ಯ ಮಾಡ್ಲಿಲ್ಲ, ನೀವು ಪಾಪ ಕೂಡ ಮಾಡ್ಲಿಲ್ಲ, ನೆಕ್ಸ್ಟ್ ಲೈಫ್ ನೀವು ಮಾನವರಾಗಿ ಹುಡ್ತೀರಿ. ನೋಡಿ, ಪುಣ್ಯ ಕೂಡ ಮಾಡ್ಲಿಲ್ಲ, ಪಾಪ ಕೂಡ ಮಾಡ್ಲಿಲ್ಲ, ನೀವು ನಿಮ್ಮಷ್ಟೇ ಇದ್ದೀರಿ. ನೆಕ್ಸ್ಟ್ ಲೈಫ್ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗ್ತದೆ. ಹಾಗಾದ್ರೆ ಈಗ ನೀವು ದಾನ ಮಾಡೋದ್ರಲ್ಲಿ ಪುಣ್ಯ ಸೇರಿಸಿದ್ರಲ್ಲ, ಇಸ್ಕಾನ್ ಅಕ್ಷಯ ಪಾತ್ರದ ಬಗ್ಗೆ ನೀವೇನ್ ಹೇಳ್ತೀರಾ ಗುರುಜಿ? ನೋಡಿ, ಅಕ್ಷಯ ಪಾತ್ರ ಅಂತ ಅಂದ್ರೆ ಅಕ್ಷಯ ಪಾತ್ರ ಬೇರೆ ಡಿವಿಷನ್, ಅದರಲ್ಲಿ ಅಂದ್ರೆ ಬೇರೆಯವರೆಲ್ಲ ಇದ್ದಾರೆ. ನಮ್ದು ಅನ್ನಾಮೃತ ಉಂಟು. ಅನ್ನಾಮೃತ ಅಂದ್ರೆ ನಾವು ಇಸ್ಕಾನ್ ಅವರ ಪ್ರಭುಪಾದ ಹೇಳಿದ ಹಾಗೆ. ಅಕ್ಷಯ ಪಾತ್ರ ಅಂದ್ರೆ ಅದರಲ್ಲಿ ಈ ಇನ್ಫೋಸಿಸ್ನವರು ಮತ್ತೆ ವಿಪ್ರೋದವರು ಮತ್ತೆ ತುಂಬಾ ಮಂದಿ ಇದ್ದಾರೆ, ಒಂದು 10-15 ಮಂದಿ, ಅವರು ಅದರಲ್ಲಿ ಇದು ಮಾಡುವಂಥದ್ದು. ನಮ್ದು ಅನ್ನಾಮೃತ ಉಂಟು. ಅನ್ನಾಮೃತದಲ್ಲಿ ಕೂಡ ನಾವು ಎಲ್ಲ ಎಂತಂದ್ರೆ ಈ ಅಕ್ಷಯ ಪಾತ್ರ ಬ್ಯಾಂಗ್ಳೂರಲ್ಲಿ ಮಾತ್ರ ಇರುವಂಥದ್ದು ಜಾಸ್ತಿಯಾಗಿ. ನಮ್ದು ಎಲ್ಲ ಬಾಂಬೆ, ಕೋಲ್ಕತ್ತಾ, ಡೆಲ್ಲಿ, ನಾವು ಅನ್ನಾಮೃತದಲ್ಲಿ ನಾವು ಯಾರು ನಮ್ಗೆ ಎಂತ ಹೇಳೋದಂದ್ರೆ ಜಾಯಿಂಟ್ ಆಗಿ ಯಾರಿಲ್ಲ. ಅಕ್ಷಯ ಪಾತ್ರದಲ್ಲಿ 10-15 ಮಂದಿ ಇದ್ದಾರೆ. ಹಾಗೆ ಅದ್ರ ಬಗ್ಗೆ ನಾನು ಹೇಳುದಿಲ್ಲ. ನಮ್ದು ಅನ್ನಾಮೃತ ಬಗ್ಗೆ ಹೇಳ್ತೇನೆ. ಅದ್ರಲ್ಲಿ ಎಂತಂದ್ರೆ ನಾವೇ ಎಂತಂದ್ರೆ ಯಾರು ನಮ್ಗೆ ಪಾರ್ಟ್ನರ್ಸ್ ಇಲ್ಲ, ನಾವೇ ಶಾಲೆಗಳಲ್ಲಿ ಕೊಡುವಂಥದ್ದು ನಮ್ದು ಕೂಡ ಉಂಟು. ಅದ್ರಿಂದ ಹೇಗಂದ್ರೆ ಅದು ಪ್ರಸಾದ ಕೊಡುವಂಥದ್ದು. ಆ ಪ್ರಸಾದದಿಂದ ಯಾರಿಗೂ ಒಳ್ಳೇದಾಗ್ತದೆ. ಕೃಷ್ಣ ಪ್ರಸಾದ ತಿಂದ್ರೆ ನೆಕ್ಸ್ಟ್ ಲೈಫ್ಗೆ ತುಂಬಾ, ಯಾಕಂದ್ರೆ ಅದು ಪುಣ್ಯ ಅಲ್ಲ, ಅದು ಅಕರ್ಮ. ಹರೇ ಕೃಷ್ಣ. ಹಾಗಾದ್ರೆ ಈಗ ನಾವು ಯಾವ್ದ್ರಲ್ಲಿ ಈಗ ಭಕ್ತಿ ಧ್ಯಾನದಲ್ಲಿ ಮತ್ತೆ ದಾನ ಎರಡೂನು ರೂಢಿಸ್ಕೋಬೇಕಾ ಅಥವಾ ಏನು ಭಕ್ತಿ ದಾನ ಒಂದೇ ಮಾಡಿದ್ರೆ ಸಾಕಾ? ಭಕ್ತಿ ದಾನ ಮಾಡಿದ್ರೆ ಸಾಕು. ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಎಲ್ಲ ಕಡೆ ಸಲ್ತದೆ. ಹಾಗಾಗಿ ಕೃಷ್ಣನ ಪ್ರಜ್ಞೆಯಲ್ಲಿ ನೀವು ಭಕ್ತಿ ದಾನ ಮಾಡಿದ್ರೆ ಅದೇ ಸಾಕು, ಎಲ್ಲವೂ ಸಿಗ್ತದೆ. ಅಲ್ಲ ಗುರುಜಿ, ಈಗ ತಾವು ಮಾಡ್ತಾ ಇದಿರಲ್ಲ, ಅನ್ನಾಮೃತ ಮಾಡ್ತಾ ಇದ್ದೀರಾ, ಹೌದು. ಹಾಗ ನಾವು ಮಾಡ್ಬೋದಲ್ಲ ಅದನ್ನ? ಇಲ್ಲ ನೋಡಿ, ನೀವು ಮಾಡೋದಂದ್ರೆ ಏನಂದ್ರೆ ಆ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಮಾಡಿದ್ರೆ ಆಗ್ತದೆ. ಅಂದ್ರೆ ನೀವು ಪ್ರಸಾದ ಮಾಡಿ ಕೊಡುದಾದ್ರೆ ಆಗ್ತದೆ. ಅಂದ್ರೆ ಅಲ್ಟಿಮೇಟ್ ಅಂತಂದ್ರೆ ಕೃಷ್ಣನಿಗೆ ಹೋಗ್ಬೇಕು, ಆಗ ಎಲ್ಲವೂ ಒಳ್ಳೇದು. ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವೂ ಕೃಷ್ಣನಿಗೆ ಸಂಬಂಧಿಸಿ ಆಗ್ಬೇಕು. ಅಂದ್ರೆ ಎಲ್ಲದೂ ಇರ್ಬೇಕಂತ ಒಂದು ಈಗ ದಾನ ಮತ್ತು ಧರ್ಮನೂ ಮಾಡ್ಬೇಕು ಮತ್ತೆ ಭಕ್ತಿ ಸೇವೆಯನ್ನು ಮಾಡಿದ್ರು ಒಳ್ಳೇದು, ಅಥವಾ ಏನು ಎಲ್ಲದೂ ನೀವು ಹೇಳ್ತಾರಲ್ಲ ಈಗ ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಎಲ್ಲದಕ್ಕೂ ಅರ್ಪಿತ ಆಗುತ್ತೆ ಅಂತ ಹೇಳಿ ಮಾಡಿದ್ರೆ ಎಲ್ಲವೂ ಸಿಗ್ತದೆ, ಅಲ್ಲಿ ಹೇಳಿದ ಅದೇ. ಅದೇ ಗುರುಜಿ, ಈಗ ನೀವು ಅದೇ ಈಗ ದಾನ ಹಂಗಂದ್ರೆ ಇಸ್ಕಾನ್ ಅವ್ರು ಅನ್ನಾಮೃತ ಮಾಡುವಂತ ಅವಶ್ಯಕತೆ ಏನಿತ್ತು, ಭಕ್ತಿ ಸೇವೆ ಮಾಡಬಹುದಿತ್ತಲ್ಲ? ಯಾಕಂದ್ರೆ ಆ ಪ್ರಸಾದದಿಂದ ಅವನಿಗೆ ಭಕ್ತಿ ಬರ್ತದೆ, ಅದಕ್ಕೆ ನಾವು ಮಾಡುವಂತದ್ದು. ಇಲ್ಲದೆ ನಮ್ಗೆ ದಾನ ಮಾಡುವ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಪ್ರಸಾದದಿಂದ ಮೇಲೆ ಕೃಷ್ಣನ ಅವನಿಗೆ ಹತ್ತಿರ ಆಗ್ತದೆ. ಅಂದ್ರೆ ಇನ್ನೊಬ್ರಿಗೆ ಪ್ರೇರೇಪಣೆ ಮಾಡುವಂತದ್ದ. ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರ್ಲಿ ಅಂತ ಪ್ರಸಾದ ತಿಂತ ಇದ್ರೆ ಒಂದಲ್ಲ ಒಂದ್ ದಿವಸ ಕೃಷ್ಣ ಪ್ರಜ್ಞೆ ಬರ್ತಾನೆ, ಅದಕ್ಕೆ ನಾವು ಮಾಡುವಂಥದ್ದು. ಪ್ರಸಾದೇ ಸರ್ವ ದುಃಖಾನ, ಎಲ್ಲ ದುಃಖ ಭಾಗವತಮಲ್ಲಿ ಉಂಟು. ಪ್ರಸಾದೇ ಸರ್ವ ದುಃಖಾನ, ಎಲ್ಲ ದುಃಖ ಪ್ರಸಾದದಿಂದ ಹೋಗ್ತದೆ. ಹರೇ ಕೃಷ್ಣ ಗುರುಜಿ. ಎಸ್, ಹರೇ ಕೃಷ್ಣ.
ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ, ಬಟ್ 7:38 ಆಗಿದೆ. ಎಕ್ಸ್ಪ್ಲೇನ್ 8.10 ಅಂತ ಕೇಳಿದ್ದಾರೆ. 8.10 ಶ್ಲೋಕ ಅಜಾಮಿಲ ಏನ ನನಗೆ ಮೋಸ್ಟ್ ಪ್ರಾಬ್ಲಿ ಜನರೆಲ್ಲ ಬೇಡದ್ ಮಾಡಿ ಲಾಸ್ಟ್ಗೆ ಸಾಯುವವರೆಗೆ ಸ್ಮರಣೆ ಬೇಕೇನ, ಕೃಷ್ಣನ ಸ್ಮರಣೆ. 8.10 ಮೋಸ್ಟ್ ಪ್ರಾಬ್ಲಿ ಅಜಾಮಿಲ ಅಲ್ಲ. 8.10 ಯಾವುದು? ಸಾರಿ, ಎಸ್ ಎಲ್ಲಿ ಉಂಟು 8.10? ಒಂದು ನಿಮಿಷ. 8.10 ಪ್ರಾಯೇಣ ಕಾಲೇ ಮನಸ್ ಚಲೇನ ಭಕ್ತಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮೋದ್ಯ ಪ್ರಾಣ ಮ ವೈಶ್ಯ ಸಮ್ಯಕ್ ಸತಂ ಪರಂ ಪುರುಷಾಮುಪೇತಿ ದಿವ್ಯ. ಮರಣಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ನಡುವೆ ನಿಲ್ಲಿಸಿ ಯೋಗ ಶಕ್ತಿಯಿಂದ ನಿಶ್ಚಲ ಮನಸ್ಸಿಂದ ನಿಶ್ಚಲ ಭಕ್ತಿಯಿಂದ ಪರಮ ಪ್ರಭುವ ಸ್ಮರಿಸುವಲ್ಲಿ ತೊಡಗುವವನು ನಿಶ್ಚಯವಾಗಿ ದೇವತ ಪರಮೇಶ್ವರ. ನೋಡಿ, ಜನರಿಗೆಲ್ಲ ಇದೆಲ್ಲ ಇದಾಗ್ತದೆ. ಅಂದ್ರೆ ಜನರಿಗೆಲ್ಲ ಈ ಎಂತ ಹೇಳುದು, ಸುಲಭವಾಗಿ ಹೀಗೆ ನಾವು ಕೊಟ್ಟರೆ ತಿನ್ನೋದಿಲ್ಲ, ಜನರಿಗೆಲ್ಲ ಹೀಗೆ ತಿನ್ಬೇಕು. ಹಾಗಾಗಿ ಇದೆಲ್ಲ ಸ್ವಲ್ಪ ಅವರಿಗೆ ಇಂಟ್ರೆಸ್ಟಿಂಗ್ ಆಗುದು. ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ಕಾನ್ಸಂಟ್ರೇಟ್ ಮಾಡಬೇಡಿ, ಕೃಷ್ಣ ಪ್ರಜ್ಞೆ ತಗೊಳ್ಳಿ ಅಷ್ಟೇ, ಸ್ಮರಣೆ ಮಾಡಿ ಅಷ್ಟು ಸಾಕು. ಈ ಹುಬ್ಬಲ್ಲಿ ಇಡ್ಲಿಕ್ಕೆ ಹೋಗಿ ಮತ್ತೆ ನೀವು ಬೇರೆ ಎಂತದಾಗ್ತದೆ, ಒಂದನ್ನು ಮಾಡ್ಲಿಕ್ಕೆ ಹೋಗಿ ಮತ್ತೆ ಅದು ಬೇರೆ ಆಗ್ತದೆ. ಹೇಗಂದ್ರೆ ಒಂದು ರೋಗವನ್ನು ನಿವಾರಿಸಲಿಕ್ಕೆ ಹೋಗಿ ಇನ್ನೊಂದು ರೋಗ ಅಟ್ಯಾಕ್ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ದಯವಿಟ್ಟು ಕೃಷ್ಣ ಪ್ರಜ್ಞೆ ಮಾಡಿ ಸ್ಮರಣೆ ಬರ್ತದೆ. ಎಸ್ ಮೀನಾಕ್ಷಿ. ಎಸ್, ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ ಗುರುಜಿ. 8.10 ಅಲ್ಲಿ ಹೇಳಿದ್ರಲ್ಲ, ನಿಮ್ ಲೈಫ್ ಮತ್ತೆ ಬ್ರೆತ್ ಇನ್ ದಿ ಸ್ಪೇಸ್ ಆಫ್ ಬಿಟ್ವೀನ್ 2 ಐಬ್ರೋಸ್ ಅಂತ, ಅದು ಆತ್ಮ ಅಲ್ಲಿಲ್ಲ ಅಂತ ಹೇಳಿದ್ರೆ ಇದು ಎಲ್ಲಿಂದ ಬಂತು ಗುರುಜಿ? ಇದು ಅರ್ಥ ಆಗ್ಲಿಲ್ಲ ನಂಗೆ. ನಿಮ್ಗೆ ಅರ್ಥ ಆಗ್ಲಿಲ್ಲ? ನಿಮ್ಗೆ ಅರ್ಥ ಆಗ್ಬೇಕಿದ್ರೆ ಈ ಭಾವಾರ್ಥವನ್ನು ಓದಿ. ಅಲ್ಲಿ ಭಾವಾರ್ಥ ಎಂತ ಉಂಟು, ಭಾವಾರ್ಥನ ಓದಿ ನಿಮ್ಗೆ ಅರ್ಥ ಆಗ್ತದೆ. ಅದು ಕೂಡ ಇದು ಯಥಾರೂಪ ಭಾವಾರ್ಥ ಓದ್ಬೇಕಾದ್ರೆ ಭಾವಾರ್ಥ ಓದ್ಬೇಕಾ? ನೋಡಿ, ಕೇಳಿ, ಸರಿಯಾಗಿ ಕೇಳಿ. ಮರಣ ಕಾಲದಲ್ಲಿ ಮನಸ್ಸನ್ನು ಭಕ್ತಿಪೂರ್ವಕ ದೇವೋತ್ತಮ ಪರಮಪುರುಷನಲ್ಲಿ ನಿಲ್ಲಿಸಬೇಕೆಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯೋಗ ಸಾಧಕರು ಜೀವಶಕ್ತಿಯನ್ನು ಹುಬ್ಬುಗಳ ಮಧ್ಯದವರೆಗೆ ಆಜ್ಞಾಚಕ್ರದವರೆಗೆ ಏರಿಸಬೇಕೆಂದು ಸೂಚಿಸಲಾಗಿದೆ. 6 ಚಕ್ರಗಳ ಧ್ಯಾನದಲ್ಲಿ ತೊಡಗಿಸುವ ಷಟ್ ಚಕ್ರ ಯೋಗವು ಇಲ್ಲಿ ಸೂಚಿಸಲಾಗಿದೆ. ಪರಿಶುದ್ಧ ಭಕ್ತನು ಇಂಥ ಯೋಗವನ್ನು ಅಭ್ಯಾಸ ಮಾಡುವುದಿಲ್ಲ. ಪರಿಶುದ್ಧ ಭಕ್ತ ಇದನ್ನು ಮಾಡುವುದಿಲ್ಲ. ಆದರೆ ಆತನು ಸದಾ ಕೃಷ್ಣ ಪ್ರಜ್ಞೆ ನಿರತನಾಗುವುದರಿಂದ ಮರಣ ಕಾಲದಲ್ಲಿ ದೇವೋತ್ತಮ ಪರಮಪುರುಷನ ಕೃಪೆಯಿಂದ ಅವನನ್ನು ಸ್ಮರಿಸುತ್ತಾನೆ. ಇದು ಯಾರು ಮಾಡುವುದಿಲ್ಲ ಅವ. ಮತ್ತೆ ಇದನ್ನು 14ನೇ ಶ್ಲೋಕದಲ್ಲಿ ಹೇಳಿದೆ. ಈ ಶ್ಲೋಕದಲ್ಲಿ ಯೋಗ ಬಲೆನ ಎಂಬ ಶಬ್ದವನ್ನು ವಿಶಿಷ್ಟವಾಗಿ ಬಳಸಿರುವುದು ಅರ್ಥವತವಾದದ್ದು. ಏಕೆಂದ್ರೆ ಷಟ್ಚಕ್ರ ಯೋಗದ ಅಥವಾ ಭಕ್ತಿ ಯೋಗದ ಯೋಗಾಭ್ಯಾಸವಿಲ್ಲದೆ ಮನುಷ್ಯನು ಮರಣಕಾಲದಲ್ಲಿ ಇಂಥ ದಿವ್ಯ ಸ್ಥಿತಿಗೆ ಬರಲಾರನು. ಮರಣಕಾಲದಲ್ಲಿ ಮನುಷ್ಯನು ಇದಕ್ಕಿಂತಂತೆ ಪರಮ ಪ್ರಭುವಿನ ಜ್ಞಾಪಿಸಿಕೊಳ್ಳಲಾರ. ಮನುಷ್ಯನು ಯಾವುದಾದರೂ ಯೋಗ ಪದ್ಧತಿಯನ್ನು, ಮುಖ್ಯವಾಗಿ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಿರಬೇಕು. ಸಾವಿನ ಸಮಯದಲ್ಲಿ ಮನುಷ್ಯ ತುಂಬಾ ಅಶಾಂತಿಯಲ್ಲಿರುವುದರಿಂದ ಮನುಷ್ಯನು ಯೋಗದ ಮೂಲಕ ತನ್ನ ಜೀವಿತ ಕಾಲದಲ್ಲಿಯೇ ಆಧ್ಯಾತ್ಮಿಕ ಅಭ್ಯಾಸ ಮಾಡಬೇಕು. ತಿಳಿದಾ ಮೀನಾಕ್ಷಿ ಅವರೇ? ಮತ್ತೆ ಆತ್ಮ ಐಬ್ರೋಸ್ ಮಧ್ಯೆ ಇಲ್ಲ ಅಂತ ಹೇಳಿದ್ರೆ ಐಬ್ರೋಸ್ ಮಧ್ಯೆ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಅದು ತಪ್ಪು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, 18ನೇ ಅಧ್ಯಾಯ ಶ್ಲೋಕ ಕೂಡ ಹೇಳಿದ್ದಾನೆ. ಮತ್ತೆ 8.10 ಕನ್ಫ್ಯೂಸ್ ಆಗುತ್ತಲ್ಲ ಗುರುಜಿ? ಅದು ಕನ್ಫ್ಯೂಸ್ ಆಗ್ಬೇಕಿದ್ರೆ ನೀವು ಭಕ್ತರ ಹತ್ರ ಕೇಳ್ಬೇಕು, ಈ ಭಾವಾರ್ಥವನ್ನು ಓದ್ಬೇಕು. ಖಾಲಿ ನೀವು ಶ್ಲೋಕ ಓದಿದ್ರೆ ಆಗುದಿಲ್ಲ, ಭಾವಾರ್ಥ ಓದಿ, ಅದಕ್ಕೆ ಭಾವಾರ್ಥ ಕೂಡ ಓದ್ಬೇಕು. ಭಾವಾರ್ಥದಲ್ಲಿ ನಮ್ದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಗುರುಜಿ, ನನಗೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಬೈ ದಿ ಪವರ್ ಆಫ್ ಯೋಗ. ಪುಸ್ತಕ ಯಾವುದು? ಸಿಂಪಲ್ ಭಗವದ್ಗೀತಾ ಅಂತ ನನ್ನ ಹತ್ರ ಒಂದಿದೆ. ಅದೆಲ್ಲ ಓದ್ಬೇಡಿ ನೋಡಿ, ಅದೆಲ್ಲ ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ತಾರೆ. ಅದಕ್ಕೆ ಆಥರೈಸ್ ಪುಸ್ತಕವನ್ನು ಓದ್ಬೇಕು. ಅದರಲ್ಲಿ ಈ ತರ ಮಾಡಿದ್ರೆ ನೀವು ನನ್ನ ಹತ್ರ ನೋಡಿ, ಅದಕ್ಕೆ ಹೇಳುವಂತದ್ದು 590 ಒಟ್ಟಿಗೆ 600 ಎಡಿಷನ್ ಉಂಟು, 590 ಬೋಗಸ್ ಎಡಿಷನ್. ಅದ್ರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ, ಯಾಕಂದ್ರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಕೃಷ್ಣನ ಅಭಿಪ್ರಾಯ ಇಲ್ಲ. ಅಲ್ಲ ಗುರುಜಿ, ಎದ್ರಲ್ಲಿ ಮಂತ್ರದಲ್ಲಿ ಶ್ಲೋಕ ಅಂತೂ ಬೋಗಸ್ ಆಗಕ್ ಸಾಧ್ಯ ಇಲ್ಲ. ಶ್ಲೋಕದಲ್ಲೇ ಇದೆ ಭ್ರುಕುಟಿರ ಮಧ್ಯ ಅಂತ ಹೇಳಿ, ಹಂಗಾಗಿ ಸ್ವಲ್ಪ ವರ್ಡ್ ಇಂದ ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ಹೇಳುವಂತದ್ದು ಭಾವಾರ್ಥ ಓದ್ಬೇಕು. ನಾವಂದ್ರೆ ಈಗ ನಾವು ಕ್ವಾಲಿಫೈಡ್ ಅಲ್ಲ, ಕ್ವಾಲಿಫೈಡ್ ಆದ ಪ್ರಭುಪಾದ್ ಅವರು ಭಾವಾರ್ಥ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಲ್ಲಿಂದ ತಿಳಿಬೇಕು. ಎಸ್,
ದಯವಿಟ್ಟು ಆ ಪುಸ್ತಕ ಎಲ್ಲ ಓದ್ಲಿಕ್ಕೆ ಹೋಗಬೇಡಿ, ಆಥರೈಸ್ ಪುಸ್ತಕ ಓದಿ. ಅಂದ್ರೆ 600 ಪುಸ್ತಕದಲ್ಲಿ 590 ಅವರ ಬಗ್ಗೆ ಹೇಳಿದ್ದಾರೆ, ಕೃಷ್ಣನ ಬಗ್ಗೆ ಎಲ್ಲ. 10 ಪುಸ್ತಕ ಸಂಪ್ರದಾಯದಲ್ಲಿ ಬಂದ 10 ಪುಸ್ತಕ ಅಲ್ಲಿ ಕೃಷ್ಣನ ಬಗ್ಗೆ ಹೇಳಿದ್ದಾರೆ. ಎಸ್, ಹರೇ ಕೃಷ್ಣ. ಆಯ್ತು ಪ್ರಭುಜಿ, ಬೇರೆ ಯಾವ್ದು ಪ್ರಶ್ನೆ ಇಲ್ಲ. ಎಸ್, ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋ ವಿಷ್ಯ ಕೃಪಾ ಸಿಂಧುಭ್ಯೇವ ಚ